ತುಳುನಾಡಿನ ಪರಂಪರೆ ಸಂಸ್ಕೃತಿಗೆ ಸಾಂಸ್ಕೃತಿಕ ಕೊಡುಗೆ ನೀಡಿದಂತಹ ಅವಳಿ ವೀರರಾಗಿರ್ತಕ್ಕಂತಹ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನ ಮತ್ತು ಮೂಲಸ್ಥಾನ ಕತ್ತಲೆಯಲ್ಲಿದ್ದುದನ್ನು ಬೆಳಕಿಗೆ ತರುವುದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲದ ಅಗತ್ಯತೆಯನ್ನ ವಿಶ್ವಾಸಪೂರ್ವಕವಾಗಿ ನಂಬಿಕೊಂಡು ನೀವು ಆ ಕೆಲಸದಲ್ಲಿ ಆಗುತ್ತೀರಿ ಅನ್ನುವಂತಹ ವಿಶ್ವಾಸದಿಂದ ಇಲ್ಲಿ ನಾನು ತಮ್ಮ ಮುಂದೆ ಕೆಲವೊಂದು ವಿಚಾರಗಳನ್ನು ಮಂಡಿಸ್ತಾ ಇದ್ದೇನೆ. ಕೋಟಿ ಚೆನ್ನಯ್ಯರು ಅವರ ಹೆಸರು ಭಾರ್ಗವನ ನಾಡಾದಂತಹ ಪರಶುರಾಮನ ನಾಡಾದಂತಹ ಈ ತುಳುನಾಡ ಜಿಲ್ಲೆಯಲ್ಲಿ ಪ್ರತಿಯೊಂದು ಮನಗಳಲ್ಲಿ ಅವರು ಇವತ್ತು ಅವರ ದೈವಿಕ ಶಕ್ತಿಯಿಂದ, ಅವರ ಕಾರ್ಮಿಕ ನಡೆಯಿಂದ, ಅವರ ಜೀವನದ ಘಟನೆಯ ಸ್ಮರಣೀಯ ಆ ಒಂದು ಶಕ್ತಿಯಿಂದ ಇವತ್ತು ಕೋಟಿ ಚೆನ್ನಯ್ಯವರು ಮನೆ ಮಾತಾಗಿದ್ದಾರೆ. ನಾನು ಮೊನ್ನೆ ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಮಾತನಾಡಿದ್ದೇನೆ. ಇವತ್ತು ಕೋಟಿ ಚೆನ್ನಯ್ಯರ ಆ ಸ್ಥಳ ನಾವು ಯಾವುದೇ ವಿಚಾರವಾಗಿ ಇಲ್ಲಿ ಮಾತನಾಡುವುದಕ್ಕೆ ಗೊಂದಲಕ್ಕಾಗಿ ಮಾತಾಡೋದಲ್ಲ. ನನಗೆ ಮುಖ್ಯ ಉದ್ದೇಶ ಕೋಟಿ ಚೆನ್ನಯ್ಯರ ನಿಜವಾದಂತಹ ಜನ್ಮಸ್ಥಾನ ಮತ್ತು ನಿಜವಾದಂತಹ ಅವರ ಮೂಲಸ್ಥಾನ ಇದು ಬೆಳಕಿಗೆ ಬರಬೇಕು ಅನ್ನುವಂಥ ಒಂದೇ ಒಂದು ದೃಷ್ಟಿಯಿಂದ ಹೊರತು ಯಾರನ್ನು ಟೀಕೆ ಮಾಡಲಿಕ್ಕೂ ಅಲ್ಲ, ಯಾರನ್ನು ಹೊಗಳಿಕ್ಕೂ ಅಲ್ಲ, ಏನೂ ಅಲ್ಲ. ಆದರೆ ಕಳೆದ 550 ವರ್ಷಗಳಿಂದ ಚರಿತ್ರೆ, ಇತಿಹಾಸ, ಕೋಟಿ ಜನರ ಇತಿಹಾಸ ಇವತ್ತು ಅದು ಕತ್ತಲೆಯಲ್ಲಿ ಇದೆ. ಅದು ಯಾಕಿದೆ, ಯಾವ ಕಾರಣಕ್ಕಾಗಿದೆ, ಯಾವ ಮೂಲದಿಂದ ಅದಕ್ಕೆ ಅದು ಬಂದಾಗಿದೆ, ಇವೆಲ್ಲವನ್ನ ನಾನು ಇವತ್ತು ತಮ್ಮ ಮುಂದೆ ಇಟ್ಟು ಇದಕ್ಕೊಂದು ಮುಕ್ತಿ ಆಗಬೇಕು, ಇದು ದೇಶದ ಒಂದು ಸೊತ್ತಾಗಬೇಕು. ಕೋಟಿ ಚೆನ್ನಯ್ಯರ ಇತಿಹಾಸ ಚರಿತ್ರೆಯ ಆ ಸ್ಥಳ ಇದೆಯಲ್ಲ, ಅದು ಭಾರತದ ಸಂಸ್ಕೃತಿಯ ಒಂದು ಶಕ್ತಿ ಆಗಬೇಕು ಹೊರತು ಬೇರೆ ಯಾವ ಕಾರಣಕ್ಕೂ ಮಾತಾಡ್ತಾ ಇಲ್ಲ. 17ನೇ ಶತಮಾನದಲ್ಲಿ ಕೋಟಿ ಚೆನ್ನಯ್ಯರ ಚರಿತ್ರೆಯನ್ನ ಜಗತ್ತಿಗೆ ಪರಿಚಯಿಸಿದಂತಹ ವ್ಯಕ್ತಿ 19ನೇ ಶತಮಾನದಲ್ಲಿ ಪ್ರಪ್ರಥಮವಾಗಿ ಕೋಟಿ ಚೆನ್ನಯ್ಯರ ತುಳುಪಾರ್ಧನವನ್ನ ತುಳುವನ್ನು ಕಲಿತು ಅಕ್ಷರಕ್ಕೆ ಇಳಿಸಿದಂಥ ಪ್ರಪ್ರಥಮ ವ್ಯಕ್ತಿ ಬಾಸೆಲ್ ಮಿಷನ್ ಸಂಸ್ಥೆಯ ಪ್ರತಿನಿಧಿಯಾಗಿ ಜರ್ಮನಿಯಿಂದ ಭಾರತಕ್ಕೆ ಬಂದಂತ ಹರ್ಮನ್ ಫೆಡ್ರಿಕ್ ಮೊಂಗ್ಲಿಂಗ್ ಅನ್ನುವಂಥವ್ರು 1836ರಿಂದ 1861 25 ವರ್ಷ ಭಾರತದಲ್ಲಿದ್ದು ಅದು ಮಂಗಳೂರಿನಲ್ಲಿ ಬಂದು ಕೋಟಿ ಚೆನ್ನಯ್ಯರ ಪಾರ್ಧನವನ್ನ ಲಿಖಿತ ರೂಪದಲ್ಲಿ ಸಂಗ್ರಹಿಸಿ ಅಕ್ಷರಕ್ಕೆ ಇಳಿಸಿದಂಥವ್ರು ಅವರು. ಇದರಲ್ಲಿ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನವನ್ನ ಎಲ್ಲಿದೆ ಅಂತ ತಾವು ನೋಡ್ಬೋದು, ಅವರ ಮೂಲ ಸ್ಥಾನ ಎಲ್ಲಿದೆ ಅಂತ ಕೂಡ ನೋಡ್ಲಿಕ್ಕೆ ಆಗತ್ತೆ. ನಿಮಗೊಂದು ಪುಸ್ತಕವನ್ನು ಕೊಟ್ಟಿದ್ದೇನೆ, ಅದರಲ್ಲಿ ಅದರ ಚಿತ್ರಗಳು ಆಗಿದೆ. ಅವರ ಜನ್ಮಸ್ಥಾನ ಎಲ್ಲಿದೆ, ಮೂಲ ಸ್ಥಾನ ಎಲ್ಲಿದೆ ಅಂತ ತಾವು ನೋಡಿದ್ರೆ ಗೊತ್ತಾಗುತ್ತೆ. ಆನಂತರ ವಿದೇಶಿಯರಾದ ಇಂಗ್ಲೆಂಡಿನ ಅಗಸ್ಟ್ ಮೆನಾರ್ 1886ರಲ್ಲಿ ಪಾರ್ಧನಲು ಅಂತ ಒಂದು ಕೃತಿಯನ್ನು ರಚಿಸಿ ಅದರಲ್ಲಿ ಇಡೀ ಜೀವನ ಚರಿತ್ರೆಯನ್ನ ಅವರು ಅಕ್ಷರಕ್ಕೆ ಇಳಿಸ್ತಿದ್ದಾರೆ. ಇನ್ನೊಬ್ಬರು 1882ರಲ್ಲಿ AC ಬರ್ನೆಲ್ ಅಂತ ತುಳುವರ ಭೂತಾರಾಧ ದ ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್ ಎಂಬ ಪುಸ್ತಕದ ಮೂಲಕ ಈ ಕೃತಿಯನ್ನ ರಚನೆ ಮಾಡಿದ್ದಾರೆ. ಆನಂತರ ಕನ್ನಡಕ್ಕೆ ಪ್ರಪ್ರಥಮವಾಗಿ ಕೋಟಿ ಚೆನ್ನಯ್ಯರ ಚರಿತ್ರೆಯನ್ನ ಇತಿಹಾಸವನ್ನ ಅಕ್ಷರದಲ್ಲಿ ಇಳಿಸಿದವರು ನಮ್ಮ ಕನ್ನಡ ನಾಡಿನ ಪಂಜೆ ಮಂಗೇಶ್ರಾಯರು. ಅದು 1937ರಲ್ಲಿ ಈ ಪುಸ್ತಕ ಪ್ರಿಂಟ್ ಆದಾಗ ಇಲ್ಲಿ ಯಾವುದೇ ಪಕ್ಷಗಳಿರಲಿಲ್ಲ. ಬ್ರಿಟಿಷರು ಈ ದೇಶವನ್ನು ಆಳ್ತಾ ಇದ್ರು. ಬ್ರಿಟಿಷರು ಆಳುವ ಮೊದಲು 500 ವರ್ಷ ಹಿಂದೆ ಹುಟ್ಟಿದವರು ಕೋಟಿ ಚೆನ್ನಯ್ಯರು. ಅವರ ಚರಿತ್ರೆ ಈ ಪುಸ್ತಕವನ್ನ ತಾವು ಪತ್ರಕರ್ತರು ತಮಗೆ ಎಲ್ಲ ಜಗತ್ತಿನ ಎಲ್ಲ ಮಾಧ್ಯಮದವರು ಎಂಥದನ್ನು ಕೂಡ ಆಳವಾಗಿ ಹೋಗಿ ನೋಡಿ ಜನರಿಗೆ ಸತ್ಯವನ್ನು ತಿಳಿಸುವಂತ ಶಕ್ತಿ ಉಳ್ಳವರು ನೀವು. ಅದಕ್ಕೋಸ್ಕರ ನಿಮ್ಮ ಇದರ ಮುಂದೆ ನಾನು ಹೇಳ್ತಾ ಇದ್ದೀನಿ. 1982 ನಂತರ ಬನ್ನಂಜೆ ಬಾಬು ಅಮೀನ್ ಅಂತವರು ಮುಂತಾದರು ಪುಸ್ತಕವನ್ನು ಬರೆದಿದ್ದಾರೆ. ಈಗ
ಪಡುಮಲೆಯಲ್ಲಿ ಕೋಟಿ ಚೆನ್ನಯ್ಯರು ಹೇಗೆ ಹುಟ್ಟಿದ್ರು ತಮಗೆಲ್ಲ ಗೊತ್ತಿದೆ. ಪಡುಮಲೆಯ ಸೀಮೆಯಲ್ಲಿ ಕೂವೆ ತೋಟ ಅಂತ ಒಂದು ಮನೆ ಇದೆ. ಆ ಚಿತ್ರ ನಿಮ್ಗೆ ಕೊಟ್ಟಿದ್ದೀನಿ. ಇಲ್ಲಿನ ಪುಸ್ತಕ ಯಾರ್ಕೊಂಡು ನೋಡ್ಬೋದು ಇತ್ತಲ್ಲ. ನೋಡಿ, ಇದು ಕೋಟಿ ಚೆನ್ನಯ್ಯರು ತಾಯಿ ಹುಟ್ಟಿದಂತಹ ಮನೆ. ಈಗಲೂ ಇದೆ. ಈಗಲೂ ಆ ಮನೆ ತಾವು ಬಂದ್ರೆ ನಿಮಗೆ ನಾವು ತೋರಿಸ್ತೀವಿ. ಅವರ 8ನೇ ತಲೆಮಾರಿನ ಕೇಶವ ಭಟ್ರು ಅನ್ನೋರು ಇವತ್ತಿಗೂ ವಿಟ್ಲದಲ್ಲಿ ಧನ್ವಂತರಿ ಮಂದಿರ ಮಾಡಿ ದೇವಿ ಬೈದೇದಿಯ ಹೆಸರಿನಲ್ಲಿ ಮದ್ದು ಕೊಡ್ತಾರೆ, ಜ್ಯೋತಿಷ್ಯವನ್ನು ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ದೀಪ ಹಚ್ಚಿ, ಬ್ರಾಹ್ಮಣ ಒಂದು ಕುಟುಂಬ ದೀಪ ಹಚ್ಚಿ ದಿನಂಪ್ರತಿ ದೇವಿ ಬೈದೇದಿಗೆ, ಅಂದ್ರೆ ಅವರ ಹೆಸರು ಸ್ವರ್ಣಕೇದಗೆ, ದೇವಿ ಬೈದೇದಿ ಅಲ್ಲ, ಅವರ ಹೆಸರು ಸ್ವರ್ಣಕೇದಗೆ. ಕಥೆಯಲ್ಲಿ ಬರ್ತದೆ, ಅದೊಂದು ಮೊಟ್ಟೆ ಸಿಕ್ಕಿ ಅವರಿಗೆ ಪೆಜಿನಾರ್ ಮತ್ತು ಓಪತಿ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಮಕ್ಕಳಿಗೋಸ್ಕರ ಅವರು ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ರು. ಆ ಪ್ರಾರ್ಥನೆ ಮಾಡುವ ಕಾಲಘಟ್ಟದಲ್ಲಿ ಅಲ್ಲಿ ಒಂದು ಕೆರೆ ಇದೆ, ಸುಮಾರು 5-6 ಎಕರೆ ವಿಸ್ತೀರ್ಣವಾದಂತಹ ಕೆರೆ. ನೋಡಿ, ಇದು ಕೆರೆ, ಇದೊಂದು ನೋಡುವಾಗ ದೊಡ್ಡ ಸರೋವರದಾಗಿ ಕಾಣ್ತದೆ. ಈಗಲೂ ಇದೆ, ಅದಕ್ಕೆ ಮದಕ ಅಂತ ಹೇಳ್ತಾರೆ. ಇಲ್ಲಿ ಸ್ನಾನ ಮಾಡುವ ಹೊತ್ತಿನಲ್ಲಿ ಅವರಿಗೆ ಒಂದು ಮೊಟ್ಟೆಯ ಆಕಾರದಲ್ಲಿ ಸಿಕ್ಕಿತು. ಅದನ್ನು ಅವರು ಮನೆಗೆ ತಂದು, ಅದು ತಲಿಮಿ ಅಂತ ಹೇಳ್ತಾರೆ, ಆಗ ಕಲಿಮಿ ಅಂತ ಹೇಳ್ತಾರೆ ತುಳುವಿನಲ್ಲಿ, ಅದರಲ್ಲಿ ಇಟ್ಟಿದ್ರು. 12ನೇ ದಿವಸದ ಆ ಕಲಿಮಿಯಲ್ಲಿ ಒಂದು ಮಗುವಿನ ಸ್ವರ ಬರ್ತದೆ. ಅದೊಂದು ಹೆಣ್ಣು ಮಗುವಾಗಿತ್ತು. ಆ ಮಗುವನ್ನ ಅವರು ಬಹಳ ಸಂತೋಷದಿಂದ ಇದು ದೇವರು ನಮಗೆ ಕೊಟ್ಟದು ಅಂತ ಹೇಳಿಕೊಂಡು ಅದನ್ನು ಸಾಕಿ ಸಲಹಿ ಆ ಮಗುವಿಗೆ ಸ್ವರ್ಣಕೇದಗೆ ಎಂದು ಹೆಸರಿಡ್ತಾರೆ. ಈ ಸ್ವರ್ಣಕೇದಗೆ ಅನ್ನುವಂಥ ಹುಡುಗಿ ಅದು ಕೆಲವರಲ್ಲಿ 9 ವರ್ಷ ಹೇಳ್ತಾರೆ, ಕೆಲವರಲ್ಲಿ 10-11 ಅಂತ ಹೇಳ್ತಾರೆ. ಅದು ಹೇಗಿರಲಿ, ಋತುಮತಿ ಆಗ್ತಾಳೆ. ಬ್ರಾಹ್ಮಣ ಕುಟುಂಬದ ಹೆಣ್ಣು ಋತುಮತಿ ಆಗುತ್ತಾಳೆ. ಋತುಮತಿ ಆದಾಗ ಅವರು ಕರಾಡ ಬ್ರಾಹ್ಮಣರಿಗೆ ಕರಾಡ ಬ್ರಾಹ್ಮಣ ವಂಶಸ್ಥರಿಗೆ ಸೇರಿದವರು. ಕರಾಡ ಬ್ರಾಹ್ಮಣರ ಆ ವಂಶಸ್ಥರ ಸಂಪ್ರದಾಯ ಏನಂತ ಹೇಳಿದ್ರೆ, ಯಾವುದೇ ಒಂದು ಹೆಣ್ಣು ಋತುಮತಿ ಆಗದ ಮೊದಲು ಮದುವೆ ಆಗದೆ ಹೋದರೆ ಆ ಹೆಣ್ಣನ್ನ ಕಾಡಿನಲ್ಲಿ ಬಿಡಬೇಕು ಅನ್ನುವಂತ ಒಂದು ಸಂಪ್ರದಾಯ ಇತ್ತು. ಆ ಪ್ರಕಾರ ಸ್ವರ್ಣಕೇದಗೆಯನ್ನ ಉಪಾಯ ಇಲ್ಲದೆ ಪೆಜೆತ್ತಿನಾರು ತನ್ನ ಅಣ್ಣನಲ್ಲಿ ಹೇಳಿ, ಈ ಮಗುವನ್ನು ಕಾಡಿಗೆ ಬಿಡುವುದಕ್ಕೆ ಮನಸ್ಸು ಇಲ್ಲ, ಆದರೆ ನಮ್ಮ ಸಂಪ್ರದಾಯವನ್ನು ಮುರಿದ್ರೆ ನಮಗೆ ಆ ಜಾತಿಯಿಂದ ಹೊರಗಾಗುತ್ತಾರೆ ಅನ್ನುವ ಹೆದರಿಕೆಯಿಂದ, ಭಯದಿಂದ ಆ ಸ್ವರ್ಣಕೇದಗೆಯನ್ನ ಕಾಡಿನಲ್ಲಿ ಬಿಡ್ತಾರೆ. ಸಂಕಮಲೆ, ಅದು ಸಂಕಮಲೆ ಬೆಟ್ಟ ಅಂತ ಇದೆ. ಈಗಲೂ ಆ ಸಂಕಮಲೆ ಬೆಟ್ಟ ಅಲ್ಲಿ ಜೀವಂತವಾಗಿದೆ. ಈ ಸಂಕಮಲೆ ಬೆಟ್ಟಕ್ಕೆ ಮೂರ್ತೆದಾರಿಕೆ ಮಾಡಲಿಕ್ಕೆ ಹೋದಂತಹ ಸಾಯನ ವೈದ್ಯ ಅನ್ನೋರು ಮೂರ್ತೆ ಮಾಡುವ ಹೊತ್ತಿನಲ್ಲಿ ಮೇಲೆ ಮಾಡುವಾಗ ಕೆಳಗೆ ಒಂದು ಮಗುವಿನ ಅಳು ಕೇಳ್ತದೆ, ಕೂಗು ಕೇಳ್ತದೆ. ಆ ಮಗುವನ್ನ ಕೆಳಗೆ ಬಂದು ನೋಡುವಾಗ ಮಗು ಚಂದದ ಹುಡುಗಿ ತನ್ನ ಹಾಕಿದ ಬಟ್ಟೆಯನ್ನ ಆ ಮಗುವಿಗೆ ಧರಿಸಿ ಅಲ್ಲಿಂದ ಕರ್ಕೊಂಡು ಬರುವುದೇ ಪಡುಮಲೆಯ ರಾಜ ಪೆರ್ಮಾಲ್ ಬಲ್ಲಾಳರಲ್ಲಿಗೆ, ಅರಮನೆಗೆ. ಅಲ್ಲಿ ಅರಮನೆ ಇತ್ತು. ಪೆರ್ಮಾಲ್ ಬಲ್ಲಾಳರು ಆ ಹುಡುಗಿಯನ್ನು ನೋಡಿದ ತಕ್ಷಣ ಸಾಯನ ವೈದ್ಯರಿಗೆ ಹೇಳ್ತಾರೆ, ಸಾಯನ ವೈದ್ಯ, ಇದು ಒಂದು ಬ್ರಾಹ್ಮಣರಿಗೆ ಸೇರಿದಂತ ಹುಡುಗಿ, ಬಹುಶಃ ಆ ಕರಾಡ ಬ್ರಾಹ್ಮಣರಿಗೆ ಸಂಪ್ರದಾಯ ಪ್ರಕಾರ ಈ ಹುಡುಗಿಯನ್ನು ಕಾಡಿಗೆ ಬಿಟ್ಟಿರಬೇಕು, ನೀನು ಆ ಮಗುವನ್ನ ಕರ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಆ ಹುಡುಗಿಯನ್ನು ಮತ್ತೆ ಅವರು ಸ್ವೀಕಾರ ಮಾಡೋದಿಲ್ಲ. ನೀನು ಕರ್ಕೊಂಡು ಹೋಗು, ನಿನ್ನ ತಂಗಿ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗು. ನಿನಗೆ ಒಂದು ಬೇಸರ ಇದೆ, ನಿನ್ನ ಕಾಶಾ ತಂಗಿ ದೇಯಿ ಬೈದೇದಿ, ಈಗ ನೀನು ನಿನ್ನ ತಂಗಿ ಸತ್ತಿದ್ದಾಳೆ, ಕಾಂತನ ವೈದ್ಯ ಅಂತ ಅವರಿಗೆ ಮದುವೆ ಮಾಡಿ ಕೊಟ್ಟಿದೆ, ಈಗ ಅವಳಿಗೆ ಸತ್ತಿದ್ದಾಳೆ. ಆದ್ರೆ ಅವಳ ಮಗಳಿದ್ದಾಳೆ ಕಿನ್ನಿದಾರು ಅಂತ, ಅವಳನ್ನ ಅಲ್ಲ ಕೇಮರ ಬಳ್ಳಾಳಿ ಇರತಕ್ಕಂಥ ಪಂಜದ ಮಂತ್ರಿ ಆಗಿರ್ತಂಥ ಪಯ್ಯ ವೈದ್ಯನಿಗೆ ಮದುವೆ ಮಾಡಿ ಕೊಟ್ಟದೆ. ಅವಳ ಹೆಸರು ಕಿನ್ನಿದಾರು ಅಂತ. ಈಗ ನೀನು ನಿನ್ನ ತಂಗಿ ಸತ್ತಿದ್ದಾಳೆ, ಆ ಸತ್ತವಳ ಹೆಸರನ್ನು ಇವಳಿಗಿಡು, ದೇವಿ ಬೈದಿ ಅಂತಿಳು, ಸ್ವರ್ಣಕೇದಗೆ ಅಂತ ಹೇಳಿದ್ರು ದೇವಿ ಬೈದಿದ್ದು. ಯಾಕಂದ್ರೆ ನಿನಗೆ ತಂಗಿ ಸತ್ತಿದಾಳಲ್ಲ, ಆ ದುಃಖವನ್ನ ಇವಳಿಂದ ಮರೆಯಬಹುದು ನಿನಗೆ. ಅವಳನ್ನು ನಿನ್ನ ತಂಗಿಯಾಗಿ ನೀನು ಸಾಕು ಅಂತ ಹೇಳಿಕೊಂಡು, ಮತ್ತು ಆ ತಂಗಿ ಅವಳನ್ನ ಸಾಕು ಎಲ್ಲ ಖರ್ಚು ವೆಚ್ಚಗಳನ್ನು ನಾನೇ ಕೊಡ್ತೇನೆ, ಮತ್ತು ನೀನು ಅವಳನ್ನು ಕಾಂತನ ವೈದ್ಯನಿಗೆ ಮದುವೆ ಮಾಡಿಕೊಡ್ಬೇಕು, ಇದು ನನ್ನ ಆದೇಶ. ಕಾಂತನ ವೈದ್ಯ ಒಪ್ಪದಿದ್ದರೆ ನಾನು ಹೇಳಿದ್ದೇನೆ ಅಂತ ಹೇಳಿಕೊಂಡು ಸಾಯನ ವೈದ್ಯನಿಗೆ ಧೈರ್ಯ ಕೊಟ್ಟು ಅದನ್ನು ಏರುಕೊಟ್ಯ ಅವರ ಇದಕ್ಕೆ ಮನೆ ಹೆಸರು ಅಲ್ಲಿ ಕೊಂಡೋಗ್ತಾರೆ. ಇದು ಒಂದು
ನಿಮ್ಗೊಂದು ಭಾಗದ ಹೇಳಿದೆ. ಮದುವೆ ಮಾಡಿ ಕೋಟಿ ಚೆನ್ನಯ್ಯರ ತಾಯಿಯನ್ನ ಅಲ್ಲಿ ಮದುವೆ ಮಾಡಿ ಕೊಡ್ತಾರೆ ಕಾಂತನ ವೈದ್ಯಗೆ. ಇದು ಪಡುಮಲೆ ಅರಮನೆಯ ಬಳ್ಳಾಳರ ಜನ್ಮಸ್ಥಾನದಿಂದ ಒಂದು 300 ಮೀಟರ್ ದೂರದಲ್ಲಿ ಇರುವಂಥದ್ದು, ಹೆಚ್ಚು ದೂರ ಇಲ್ಲ. ಕೋಟಿ ಚೆನ್ನಯ್ಯರ ತಾಯಿ ದೇವಿ ಬೈದ್ಯದ ಸಮಾಧಿಯಿಂದ 100 ಮೀಟರ್ ಇರುವಂಥದ್ದು ಇರುವ ಜಾಗ ಅಲ್ಲಿ. ಮದುವೆ ಆಯಿತು. 8 ತಿಂಗಳ ಗರ್ಭಿಣಿಯನ್ನ ಹಿಂದಿನ ಕಾಲದ ಸಂಪ್ರದಾಯದಂತೆ ಸಾಯನ ಬೈದ್ಯನ ಮನೆಗೆ ಹೆರಿಗೆ ಮಾಡಲಿಕ್ಕೆ ಬರ್ತಾಳೆ. ಹೆರಿಗೆ ಮಾಡು ಬಂದ ಕಾಲಘಟ್ಟದಲ್ಲಿ ತಿರುಮಾಲ್ ಬಲ್ಲಾಳರಿಗೆ ಯಾವುದೋ ಒಂದು ಕಾರಣಕ್ಕೆ ಮುಳ್ಳು ತಾಗಿ ಗುಣ ಆಗದಂತಹ ಪರಿಸ್ಥಿತಿ ಬಂದು ಸಾಯುವ ಮಟ್ಟಕ್ಕೆ ಮುಟ್ಟಿದಾಗ ಯಾರೋ ಅಲ್ಲಿನ ವೈದ್ಯರು ಹೇಳ್ತಾರೆ, ದೇವಿ ಬೈದ್ಯತಿ ಅಂದ್ರೆ ಇದು ಸಾಯನ ಬೈದ್ಯನಲ್ಲಿರ್ತದೆ, ದೇವಿ ಬೈದ್ಯತಿಯ ಕೈ ಗುಣ ಒಳ್ಳೆದಿದೆ, ಅವಳಿಂದ ಮದ್ದು ಮಾಡಿದ್ರೆ ನಿಮಗೆ ಗುಣ ಆಗುತ್ತೆ ಅನ್ನುವಂತಹ ಒಂದು ಸಂದೇಶ ಕೊಟ್ಟಾಗ, ಏನೇ ಆಗಲಿ ನಾನು ಬದುಕುತ್ತನೋ ಸಾಯ್ತ ಗೊತ್ತಿಲ್ಲ, ಅವಳನ್ನು ಕರ್ಕೊಂಡು ಹೋಗಿ ಅಂತ ಹೇಳುವಾಗ ಅವಳು ತುಂಬು ಗರ್ಭಿಣಿ, ಅವಳಿಗೆ ನಡೆದುಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಪಡುಮಲೆ ಬೆಳ್ಳಾರರ ಮನೆಯಿಂದ ಸಾಯನ ವೈದ್ಯ ಮನೆಗೆ 5 ಕಿಲೋಮೀಟರ್ ಇದೆ, ನಡ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ನನ್ನನ್ನು ಕೊಂಡು ಹೋಗುವ, ದಂಡಿಗೆಯನ್ನೇ ಕೊಂಡು ಹೋಗಿ ಅಂತ ಹೇಳಿ ದಂಡಿಗೆಯನ್ನೇ ಅಲ್ಲಿ ಕೊಂಡು ಹೋಗ್ತಾರೆ. ಅಲ್ಲಿ ಅವಳ ಹತ್ರ ನಿವೇದನೆ ಮಾಡ್ತಾರೆ, ರಾಜನ ಆದೇಶ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಅವಳು ತುಂಬು ಗರ್ಭಿಣಿ ಆದರೂ ನಾನು ದಂಡಿಗೆಯಲ್ಲಿ ಬರುವುದಿಲ್ಲ, ರಾಜ ಕುಳಿತುಕೊಳ್ಳೋ ದಂಡಿಗೆ ನಾನು ನಡ್ಕೊಂಡೇ ಬರ್ತೇನೆ ಅಂತ ಹೇಳ್ಕೊಂಡು ಮದ್ದಿನ ಒಂದು ಕಟ್ಟು, ಒಂದು ತೆಂಗಿನಕಾಯಿ ಇಟ್ಟು ಕೈಯನ್ನು ಬಲವಾಗಿ ಇಟ್ಕೊಂಡು ಆ ದಂಡಿಗೆಯನ್ನು ಅಲ್ಲಿ ಬರ್ತಾಳೆ. ಇದನ್ನು ನೀವು ಕತೆ ಗೊತ್ತಾಗುತ್ತೆ, ಇದನ್ನ ಜಸ್ಟ್ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಾನು. ಆ ನಂತರ ಮದ್ದಾಯಿತು, ಗುಣ ಆಗುತ್ತೆ. ಗುಣ ಆಗಿ ಅವಳನ್ನು ಒಂದು ರೀತಿಯ ತಿರಸ್ಕಾರ ಭಾವನೆಯಿಂದ ಅಂದ್ರೆ ಅವಳು ಗುಣ ಮಾಡಿದ್ದಾರೆ ಅನ್ನೋದು ಅದಕ್ಕೋಸ್ಕರ ಅಷ್ಟು ಗಮನ ಕೊಡುವುದಿಲ್ಲ ಅವನು ರಾಜ. ಅವಳು ಬೇಸರದೆ ಹೋದಾಗ ರಾಜನದ ಹಾಕಿದ ಕಾಲು ಮತ್ತೆ ಹೊಡಿತದಂತೆ, ನೆತ್ತರು ಬರ್ತದೆ, ಹೆದರ್ತಾನೆ, ನೋಡ ಅವಳನ್ನು ಕರಿ ಅಂತ. ಆಗ ಅವಳು ಬರ್ಲಿಕ್ಕೆ ಕೇಳೋದಿಲ್ಲ. ಆಗ ಪಡುಮಲೆ ಬೆಳ್ಳಾಳರ ಹೆಂಡತಿ ಹೋಗಿ ಕರಿಮಣಿಯನ್ನ ತೋರಿಸಿ ನನ್ನ ಗಂಡನನ್ನ ಬದುಕಿಸ್ಬೇಕು ಅಂತ ಅವಳಿಗೆ ಕೈ ಮುಗಿದು, ಏನೋ ಅವ ತಪ್ಪಾಗಿರ್ಬೋದು ಅಂತ ಹೇಳಿಕೊಂಡು ಅವಳ ಕೈ ಹಿಡಿದು ಕಾಲು ಹಿಡಿದು ಮತ್ತೆ ತರ್ತಾರೆ, ಗುಣಪಡಿಸ್ತಾಳೆ. 1 ವಾರ ಇಡ್ತಾಳೆ, ಗುಣ ಆಗತ್ತೆ. ಆಗ ಗುಣ ಆಗದಲ್ಲಿ ಮತ್ತೆ ಅವಳಿಗೆ ನಿನಗೆ ಏನು ಬೇಕು, ನಿನ್ನ ಮಕ್ಕಳಿಗೆ ಏನು ಕೇಳ್ತೀಯೋ ಅದನ್ನು ನಾನು ಕೊಡ್ಲಿಕ್ಕೆ ತಯಾರಿದ್ದೇನೆ ಅಂತೆಲ್ಲ ಅವಳಿಗೆ ಭರವಸೆ ಕೊಟ್ಟು ಅಂಗಳಕ್ಕೆ ಇಳಿದಾಗ ಹೆರಿಗೆ ಪ್ರಾರಂಭ ಆಗುತ್ತೆ. ಹೆರಿಗೆ ನೋವು ಪ್ರಾರಂಭ ಆಗ್ತದೆ. ಕೂಡಲೇ ರಾಜ ತನ್ನ ಅರಮನೆಯ ಒಂದು ಭಾಗದಲ್ಲಿ, ಬಲಭಾಗದಲ್ಲಿ ಒಂದು ಕೊಠಡಿಯನ್ನ ಕೊಟ್ಟು ಅವಳ ಹೆರಿಗೆಗೆ ಅವಕಾಶ ಮಾಡಿಕೊಡ್ತಾನೆ. ಅಲ್ಲಿ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನ, ಕೋಟಿ ಚೆನ್ನಯ್ಯರ ಜನ್ಮ ಆಗತ್ತೆ. ಇದು ಚರಿತ್ರೆ. ಈಗ ಕೆಲವರು ಅದಕ್ಕೆ ಬೇರೆ ಬೇರೆ ಹೇಳ್ಬೋದು. ನಾನು ಬರ್ನೆಲ್ ಬರೆದಂತಹ ಇದನ್ನು ನಿಮಗೆ ಓದಿ ಹೇಳ್ತೇನೆ, ಯಾಕಂದ್ರೆ ನಿಮಗೆ ಗೊತ್ತಿರಬೇಕು ಕೋಟಿ ಚೆನ್ನಯ್ಯರು ಎಲ್ಲಿ ಬೆಳೆದಿದ್ದಾರೆ ಅಂತ. ಕೋಟಿ ಚೆನ್ನಯ್ಯರನ್ನ ಕರ್ಕೊಂಡು ಹೋಗಿದ್ರಿಂದೆಲ್ಲ ಹೇಳ್ತಾರೆ ನಿಮಗೆ. ನಾನು ಇದು ಈಗಿನ ಅವರು ಹೊಸತು ಬರೀಬಹುದು, ಆದ್ರೆ ಆಗ ಯಾರ ರಾಜಕಾರಣಿಗಳು ಇಲ್ಲ ಬರೆಯುವಾಗ, ಅದಕ್ಕೆ ಯಾರು ಒತ್ತಡ ಆಗುವುದಿಲ್ಲ. ಅವರು ನೈಜ ಪಾಡ್ದನವನ್ನ ಕಥೆ ಬರೆಯಿಸ್ತಾರೆ ನೋಡಿ. ಬರ್ತ್ ಆಫ್ ಬ್ರೇವ್ ಹಾರ್ಟ್ಸ್ ಅಂಡ್ ಕೋಟಿ ಚೆನ್ನಯ್ಯ. ಜಸ್ಟ್ ಓದ್ತೇನೆ ನಿಮಗೆ, ಅದು ಬಹಳ ಸಿಂಪಲ್ ಇದೆ ಇಂಗ್ಲಿಷ್. ಎ ನೇಮಿಂಗ್ ಸೆರೆಮನಿ ಅಂದ್ರೆ ಆ ಮಗು ಹುಟ್ಟುತ್ತದೆ, ಆ ಹುಟ್ಟಿ ಅವರಿಗೆ ಹೆಸರಿಡಬೇಕು. ಆಗ ದ ನೇಮಿಂಗ್ ಸೆರೆಮನಿ ವಾಸ್ ಅರೇಂಜ್ಡ್ and the king named the twins as Koti and Chennaya. The children's horoscopes, our Jataka, predicted that the boys would bring name and fame to their land. ನೋಡಿ ಅವರ ಹೆಸರು ಇಟ್ಟದೆಲ್ಲ ಅವರ ಜ್ಯೋತಿಷ್ಯದಲ್ಲಿದೆ. ನಿಮ್ಮ ಈ ಜಾಗಕ್ಕೆ ಅವರಿಂದ ದೊಡ್ಡ ಹೆಸರು ಬರುತ್ತೆ ಅಂತ ಅದೆಲ್ಲ ಅವರ ಜಾತಕದಲ್ಲಿ ಕಾಣ್ತದೆ ರಾಜನಿಗೆ. ದ ವೆರಿ ನೆಕ್ಸ್ಟ್ ಮಾರ್ನಿಂಗ್ ಆಫ್ ದ ನೇಮಿಂಗ್ ಸೆರೆಮನಿ, ಹೆಸರಿಟ್ಟ ಮರುದಿವಸ ದೇವಿ ಸೋಲ್ ಡಿಪಾರ್ಟೆಡ್ ಫಾರ್ ಹೆವನ್ಲಿ ಅಬೋರ್ಡ್. ದೇವಿ ಬೈದ್ಯದಿ ಅಲ್ಲಿಯೇ ಒಂದು ಕೆರೆ ಇದೆ, ಇವತ್ತು ಕೂಡ ಆ ಕೆರೆ ಅಲ್ಲಿದೆ. ಆ ಕೆರೆಗೆ ಬಟ್ಟೆ ಒಗಿಲಿಕ್ಕೆ ಹೋದ 16ನೇ ದಿವಸ ಬಟ್ಟೆ ಒಗಿಲಿಕ್ಕೆ ಹೋದ ಕಾಲಘಟ್ಟದಲ್ಲಿ ತೆಂಗಿನ ಮರದ ಗೆಂದಾಳಿ ಅಂತ ಸಿಯಾಳದ ತೆಂಗಿನ ಮರದ ಸೋಗೆ ಬಿದ್ದು ಸತ್ರು ಅಂತ ಕಥೆಯಲ್ಲಿ ಬರುತ್ತೆ. ಅದವನು ಆಗತ್ತೆ ನೋಡಿ. ಪೆರುಮಳ ಬಲ್ಲಾಳ್ ವಾಸ್ ಟೇಕನ್ ಬೈ ಗ್ರೀಫ್ ಅಟ್ ಸಡನ್ ಡಿಮೈಸ್ ಆಫ್ ದೇವಿ who came as a god in disguise to save his life. ಅವನು ಹೇಳ್ತಾನೆ ನನ್ನನ್ನು ಜೀವ ಕೊಟ್ಟವಳು ಅವಳ ತಾಯಿ. ಈ ಅರೇಂಜ್ಡ್ ಫಾರ್ ಎ ಸ್ಟೇಟ್ಲಿ ಫ್ಯೂನರಲ್, ಅಂದ್ರೆ ಒಂದು ರಾಜ ಮರ್ಯಾದೆಯನ್ನ ರೀತಿಯಲ್ಲಿ ಅವಳ ಫ್ಯೂನರಲ್ ಮಾಡ್ತಾರೆ. ಎಲ್ಲಿ? ಅಲ್ಲಿ ಪಡುಮಲೆ, ಅದು ಈಗಲೂ ಇದೆ. ಇದು ಈ ಕೆರೆ ಗೊತ್ತಾಗುತ್ತೆ ನಿಮಗೆ, ಅವರ ಸಮಾಧಿ ಇರ್ತೀವಿ. ದ ಕಿಂಗ್ ಆಸ್ಟ್ ನೋಡಿ, ಅಷ್ಟು ಇದು ಫ್ಯೂನರಲ್ ರೆಡಿ ಮಾಡ್ತಾರೆ. ಅದನ್ನು ನಮ್ಮ ಸಮಗ್ರ ಕೋಟಿ ಚೆನ್ನಯ್ಯರ ಇದರಲ್ಲಿ ನಮ್ಮ ಬಾಬು ಅಮೀನ್ರವರು ಬಹಳ ಚಂದವಾಗಿ ಬರೀತಾರೆ. ಅದನ್ನು ನಿಮಗೆ ಹೇಳ್ತೇನೆ ನೋಡಿ. ನೋಡಿ, ಅವಳು ದೇವಿಯ ಕಾಲವಾದ ದಾರುಣ ಸುದ್ದಿ ಬಳ್ಳಾಳರಿಗೆ ಮುಟ್ಟಿತು. ಅರಸರು ಬಂದು ದೇವಿಯ ಪ್ರಶಾಂತ ಮುಖವನ್ನು ಕಂಡು ಬಹಳ ವೇದನೆ ಪಟ್ಟರು. ಓ ತಾಯಿ, ನೀನು ನಮ್ಮ ಪಾಲಿಗೆ ಸಾಕ್ಷಾತ್ ದೇವಿ.
ಆಗಿ ಪಡುಮಲೆ ಬೀಡಿನ ಚಿನ್ನ ಬಣ್ಣದ ಚಾವಡಿಯನ್ನ ಪ್ರವೇಶ ಮಾಡಿದೆ. ಬೀಡಿನ ಬಳ್ಳಾಲರಿಗೆ ಬೈದ ಮಾಡಿ ಅವರ ಪ್ರಾಣ ಉಳಿಸಿದೆ. ನಿನ್ನ ಕುಲದ ಬೈದ ವೃತ್ತಿಗೆ ಮೇಲಂತಸ್ತಿನ ಗೌರವಕ್ಕೆ ನೀನು ಕಾರಣಳಾದೆ. ಈಗ ಸದ್ದಿಲ್ಲದೆ ನಿನ್ನ ಪ್ರಾಣವನ್ನು ಧಾರೆ ಎರೆದೆ. ತುಳುನಾಡಿನ ಪುಣ್ಯದ ಭೂಮಿಗೆ ಜೋಡು ನಂದಾದೀಪಗಳನ್ನು ನೀಡಿ ಕೊನೆಯಿಸಲಿದೆಯಾ ಎಂದು ಒಡೆಯ ಬಲ್ಲಾಲರು ಕಂಬನಿಯ ತರ್ಪಣವಿತ್ತರು. ಅದಾಗಲೇ ಸಾಯನ ಮತ್ತು ಕಾಂತಣ್ಣರು, ಸಾಯನ ಅಂತ ಹೇಳಿದ್ರೆ ಮಾವ ಅಲ್ಲ, ಅವಳದು ಅಣ್ಣ, ದೇವಿ ಬೈದಿದ್ದು. ಕಾಂತಣ್ಣರಂದ್ರೆ ಗಂಡ, ದೇವಿ ಬೈದಿದ್ದು ಅಂದ್ರೆ ಸ್ವರ್ಣಕೇತ ಗಂಡ. ಮತ್ತು ಸುದ್ದಿ ತಿಳಿದ ಪಡುಮಲೆಯ ಸಮಸ್ತ ಜನರು ಹಿರಿಕಿರಿಯರೆನ್ನದೆ ಅಲ್ಲಿಗೆ ಬಂದಿದ್ದು. ಎಲ್ಲಿಗೆ? ಪಡುಮಲೆಗೆ. ದೇವಿ ಬೈದತಿಯ ಅಂತ್ಯಕ್ರಿಯೆಗೆ ಅರಸು ಬಳ್ಳಾಲರು ಎಲ್ಲ ವ್ಯವಸ್ಥೆ ಮಾಡಿದರು. ಪಡುಮಲೆಯಲ್ಲಿ, ಬೇರೆ ಎಲ್ಲವಲ್ಲ. ಈಗಲೂ ಅವರು ದಹನ ಮಾಡಿದ ಜಾಗದಲ್ಲೇ ಈಗ ಸಮಾಧಿ ಆಗ್ತಾ ಇದೆ ನಮ್ದು. ಬೀಡಿನ ಕಾಡಿನಲ್ಲಿದ್ದ ಗಂಧದ ಮರಗಳನ್ನ ಕಳಿಸಿದರು. ಇದು ನಾವು ಬರೆದದಲ್ಲ, ಹೇಳಿದಲ್ಲ ನೋಡಿ, ಎಲ್ಲಿ ಇದ್ದಾರೆ ಬನ್ನಂಜೆ ಬಾಬು ಅಮೀನ್ ಅವರು ಸಂಶೋಧನೆ ಮಾಡಿದ್ದಾರೆ. ಇಡೀ ನೋಡಿ ಸಂಶೋಧನೆ ಮಾಡಿದಂಥ ಪುಸ್ತಕ ಇಲ್ಲಿದೆ. ಇದನ್ನು ನಿಮ್ಗೆ ಓದಿ ಹೇಳ್ತೇನೆ. ಸಮಾಧಿಯ ಚಿತ್ರ ನೋಡಿ, ಈಗ ಆಗುವಂಥದ್ದು. ಬೀಡಿನ ಕಾಡಿನಲ್ಲಿದ್ದ ಗಂಧದ ಮರಗಳನ್ನು ಕಡಿಸಿದರು. ಪಡುಮಲೆಯ 6 ಗ್ರಾಮಗಳ ಜನರ ಮಧ್ಯೆ ಶ್ರೀದೇವಿಯೇ ಆಗಿ ಮೆರೆದ ಆ ಮಹಾತಾಯಿಯನ್ನು ಅಗ್ನಿ ಕಲ್ಪಿಸಿದರು. ಅಗ್ನಿ ಕಲ್ಪಿಸಿದರು. ದಿಸ್ ಇಸ್ ಓನ್ಲಿ ಇನ್ ಪಡುಮಲೆ, ಎಲ್ಲಿಯೂ ಅಲ್ಲ. ಮರಣ ಸಂಬಂಧದ ಇತರ ಕರ್ಮಾಂಗಗಳು ವಿಧಿವತ್ತಾಗಿ ಜರುಗಿದವು. ಬಳ್ಳಾಲರಿಗೆ ಆಗಾಗ್ಗೆ ದೇವಿಯ ನೆನಪು ಮರುಕಳಿಸ್ತಿತ್ತು. ಬಿಡಿ, ಅದು ಇದು ವಿಷಯ. ಎಲ್ಲಿ ಅಗ್ನಿಗಾಯದು ಮಾಡಿದ್ದು? ಪಡಮಲೆಯಲ್ಲಿ. ಸಮಾಧಿ ಸ್ಥಳ ಇರುವಂಥದ್ದು ಅಲ್ಲಿಯೇ. ಅದು ನಿಮಗೊಂದು ವಸ್ತುಸ್ಥಿತಿ ಬೇಕಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಮತ್ತೆ ಆ ಮಕ್ಕಳು ಏನಾದರೂ ಅಂತ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾರೆ ಹಾಗೆ ಅಂತ ಹೇಳ್ತಾ ಇದ್ದಾರೆ ಕೆಲವರು. ನೋಡಿ, ಇಲ್ಲಿ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ದೇ ಕಿಂಗ್ ಆಸ್ಕ್ಡ್ ಕಾಂತನ ವೈದ್ಯ, ಮೀನ್ಸ್ ಗಂಡನ ಹತ್ರ, ಅಂಡ್ ಸಾಯನ ವೈದ್ಯ ಸಾಕಿದಂತ ಅಣ್ಣ, ಟು ಲೀವ್ ದೇಸ್ ಚಿಲ್ಡ್ರನ್ ಇನ್ ದ ಪ್ಯಾಲೇಸ್ ಆಸ್ ಇಟ್ ವುಡ್ ಬಿ ಡಿಫಿಕಲ್ಟ್ ಫಾರ್ ಕಾಂತನ ಅಂಡ್ ಸಾಯನ ಟು ಕೇರ್ ಆಫ್ ದ ನ್ಯೂ ಬಾರ್ನ್ ಟ್ವಿನ್ಸ್. ರಾಜ ಹೇಳ್ತಾನೆ, ನಿಮಗೆ ಈ ಮಕ್ಕಳನ್ನು ಕೊಂಡೋಗಿ ಸಾಕ್ಲಿಕ್ಕೆ ಆಗುವುದಿಲ್ಲ, ಅವರನ್ನು ಬೆಳೆಸಲಿಕ್ಕೆ ಆಗುವುದಿಲ್ಲ ಅಂತ ಅವರಿಬ್ಬರಲ್ಲಿ ಹೇಳ್ತಾನೆ. ದ ಟೂ ವಿತ್ ಎ ಹೆವಿ ಹಾರ್ಟ್, ಅವರಿಬ್ಬರು ಕೂಡ ಬಹಳ ದುಃಖದಿಂದ ಹೆಸಿಟೇಟ್ ಟು ದ ಕಿಂಗ್ಸ್ ರಿಕ್ವೆಸ್ಟ್ ಅಂಡ್ ವೆಂಟ್ ಹೋಮ್. ರಾಜನ ಮಾತನ್ನು ಉಲ್ಲಂಘಿಸಲಿಕ್ಕಾಗದೆ ಮಕ್ಕಳನ್ನು ಅರಮನೆಯಲ್ಲೇ ಬಿಟ್ಟು ಅವರು ಹೋಗ್ತಾರೆ. ದೇ ಲುಕ್ಡ್ ಫಾರ್ವರ್ಡ್ ಟು ದ ಡೇ ಕೋಟಿ ಚೆನ್ನಯ್ಯ ವುಡ್ ಬಿ ಬಿಗ್ ಇನಫ್ ಟು ಬಿ ಟೇಕನ್ ಬ್ಯಾಕ್. ಅವ್ರು ದೊಡ್ಡವರಾದ ನಂತರ ಆದ್ರೂ ನಾವು ಕರ್ಕೊಂಡು ಹೋಗ್ತೇವೆ ಅನ್ನೋ ಮನಸ್ಸಿಂದ ಹೋಗ್ತಾರೆ. ನಾನು ಬರೆದಲ್ಲ ಇದು, ಆಯ್ತು. ಕೋಟಿ ಚೆನ್ನಯ್ಯ ಚೈಲ್ಡ್ಹುಡ್, ಅವರು ಹೇಗೆ ಮಕ್ಕಳು ಬೆಳೆದರು ನೋಡಿ, ವಾಟ್ ಎ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಅವರು. ದ ಟ್ವಿನ್ಸ್ ಬಿಕೇಮ್ ಸೆಂಟರ್ ಆಫ್ ಅಟ್ರಾಕ್ಷನ್, ಅವರು ಅಲ್ಲಿನ ಕೇಂದ್ರ ಬಿಂದುಗಳಾಗ್ತೀರಿ. ಅಂಡ್ ಅಫೆಕ್ಷನ್ ಇನ್ ದ ಪ್ಯಾಲೇಸ್, ಎಲ್ಲರ ಅರಮನೆಯ ಎಲ್ಲರ ಪ್ರೀತಿ ಪಾತ್ರರಿಗೆ ವಿಶ್ವಾಸಕ್ಕೆ ಅವರು ಒಂದು ಇದಾಗುತ್ತಾರೆ, ಶಕ್ತಿ ಆಗ್ತಾರೆ. ದ ಕಿಂಗ್ ಪ್ಲೇಡ್ ವಿತ್ ದೆಮ್, ರಾಜನೇ ಅವರೊಟ್ಟಿಗೆ ಆಗ್ತಾರೆ. ಯಾಕಂದ್ರೆ ತಿರುಮಲ ಬಳ್ಳಾರಿಗೆ ಮಕ್ಕಳಿಲ್ಲ. ವಿತ್ ದೆಮ್ ಅಂಡ್ ಟ್ರೀಟೆಡ್ ದೆಮ್ ಲೈಕ್ ಇಸ್ ಓನ್ ಚಿಲ್ಡ್ರನ್, ಅವನ ಸ್ವಂತ ಮಗುವಿನಂತೆ ಆ ಮಕ್ಕಳನ್ನು ಸಾಕ್ತಾನೆ. ದೇ ಸ್ಯಾಟ್ ಆನ್ ಇಸ್ ಲ್ಯಾಪ್, ಅವರ ರಾಜನ ತೊಡೆಯಲ್ಲಿ ಕೂತ್ಕೊಡಿಸ್ತಾನೆ. ದೇ ಶೇರ್ಡ್ ಫುಡ್ ವಿತ್ ಹಿಮ್, ತಾನು ಊಟ ಮಾಡುವಾಗ ಮಕ್ಕಳಿಗೆ ಅನ್ನ ಕೊಡುವ ಊಟ ಕೂಡ ಅದೇ ರಾಜ ಕೊಡ್ತಾನೆ ಇವರಿಬ್ಬರಿಗೆ, ಕೋಟಿ ಚೆನ್ನಯ್ಯರಿಗೆ. ದೇ ಸ್ಲೆಪ್ಟ್ ಬೈ ಈಸ್ ಸೈಡ್, ಆ ಮಕ್ಕಳ ಜೊತೆಯಲ್ಲಿ ರಾಜ ಮಲಗುತ್ತಾನೆ. ದೇರ್ ರಾಯಲ್ ಕ್ವಾಲಿಟೀಸ್ ಇಂಪ್ರೆಸ್ಡ್ ದ ಕಿಂಗ್ ವೆರಿ ಮಚ್. ಆ ಮಕ್ಕಳ ಆಟೋಟಪಗಳನ್ನು ಕಂಡು ಅವರ ರಿಚ್ನೆಸ್ ಏನಿದೆ ಅದು ರಾಜನ ಮನಸ್ಸನ್ನು ಗೆಲ್ತದೆ. ದ ಕಿಂಗ್ಸ್ ಗ್ರೋವಿಂಗ್ ಅಫೆಕ್ಷನ್ ಟವರ್ಡ್ಸ್ ದ ಟ್ವಿನ್ಸ್ ಮೇಡ್ ಶ್ರೂಡ್ ಬುದ್ಧಿವಂತ ಜಲಸ್. ಆದರೆ ತಿರುಮಾಲ್ ಬಲ್ಲಾಳನ ಮಂತ್ರಿ ಬುದ್ಧಿವಂತನಿಗೆ ಮಾತ್ರ ಅಲ್ಲಿ ಮತ್ಸರ ಬಿಡ್ತದೆ. ಕಾರಣ, ಈ ಫಿಯರ್ ಸಮ್ ಡೇ ದ ಬಾಯ್ಸ್ ವುಡ್ ಓವರ್ ಶ್ಯಾಡೋ ಹಿಮ್ ಅಂಡ್ ದಸ್ ಹಿ ವುಡ್ ಲಾಸ್ ಹಿಸ್ ಇಂಪಾರ್ಟೆನ್ಸ್. ಒಂದು ವೇಳೆ ಮಕ್ಕಳು ದೊಡ್ಡದಾದಾಗ ಈ ಮಕ್ಕಳ ಆಟೋಟಪಗಳನ್ನು ಕಂಡಂತ ರಾಜ ಅವರ ಅಲ್ಲಿ ಮೇಲೆ ಪ್ರೀತಿ ಹೆಚ್ಚಾಗಿ ನನ್ನ ಸ್ಥಾನಕ್ಕೇನಾದರೂ ಕುತ್ತು ಬರಬಹುದು ಅನ್ನುವಂತ ಮತ್ಸರ ವ್ಯಕ್ತಪಡಿಸ್ತಾನೆ. ಅಲ್ಲಿ ಅವನೇನ್ ಮಾಡ್ತಾನೆ, ಈ ಸಕ್ಸೀಡೆಡ್ ಇನ್ ಇನ್ಸೈಟಿಂಗ್ ದ ಕ್ವೀನ್, ರಾಜನ ಹೆಂಡತಿಯನ್ನ ಅಗೇನ್ಸ್ಟ್ ದ ಬಾಯ್ಸ್, ಅಂಡ್ ದ ಕ್ವೀನ್ ಸ್ಟಾರ್ಟೆಡ್ ಪೆಸ್ಟರಿಂಗ್ ದ ಕಿಂಗ್ ಟು ಸೆಂಡ್ ದ ಬಾಯ್ಸ್ ಬ್ಯಾಕ್. ಅವನ ಹೆಂಡತಿಗೆ, ರಾಜ ಹೆಂಡತಿಗೆ ನೀನು ಅವನು ಕಳಿಸು ಅಂತ ಹೇಳಿ ಇಂಥ ಒಂದು ಷಡ್ಯಂತ್ರ ಮಾಡ್ತಾನೆ. ಇದು ಕೋಟಿ ಚೆನ್ನಯ್ಯರನ್ನು ಎಲ್ಲಿ ಬೆಳೆದರು, ನಿಜಕ್ಕೂ ಅಲ್ಲೇ ಬೆಳೆದವರು. 12 ವರ್ಷ ಆಗುವಾಗ ಆ ನಂತರ ಮಕ್ಕಳನ್ನು ಸಾಯನ ಬೈದರಿಗೆ ಹೋಗ್ತಾರೆ, ವಾಪಸ್ ಬರ್ತಾರೆ. ಆ ನಂತರ ಕೋಟಿ ಚೆನ್ನಯ್ಯರಿಗೆ 12 ವರ್ಷ ಆದಾಗ ಅವರನ್ನ ಕಟಪಾಡಿಗೆ
ಪಿಲಿಪನಾಣಯ ಮತ್ತು ಬಲಿಪನಾಣಯ ಅಂತ ಒಳ್ಳೆಯ ಶಸ್ತ್ರಾಭ್ಯಾಸ ಕೊಡ್ತಕ್ಕಂಥ ಕಟಪಾಡಿಯ ಗುರುಗಳಿಗೆ ಅಲ್ಲಿ ಕಳಿಸ್ತಾರೆ. 12 ವರ್ಷದಿಂದ 24 ವರ್ಷದವರೆಗೆ ಕೋಟಿ ಚೆನ್ನಯರು ಒಳ್ಳೆಯ ಮಲ್ಲಯುದ್ಧವನ್ನ, ಕುಸ್ತಿಯನ್ನ, ಶಸ್ತ್ರಾಭ್ಯಾಸವನ್ನ, ಕುದುರೆ ಇದನ್ನ ಎಲ್ಲ ಕಲಿತದ್ದು ಕಟ್ಪಾಡಿಯಲ್ಲಿ. ಇದು ಚರಿತ್ರೆ. ಇವತ್ತು ನೀವು ಕಟ್ಪಾಡಿಗೆ ಹೋದರೆ ಅಲ್ಲಿ ದೊಡ್ಡ ಕೋಟಿ ಚೆನ್ನಯರ ಬೋರ್ಡ್ ಇದೆ, ಹಾಕಿದ್ದಾರೆ. ಆ ಕಾಲಘಟ್ಟದಲ್ಲಿ ಹೇಳ್ತಾರೆ, ಕೋಟಿ ಚೆನ್ನಯರು ಜೀವದಲ್ಲಿರುವಾಗಲೇ 66 ಗರಡಿ, 33 ತಾವು ಅಂತ. ಗರಡಿ ಅಂತ ಹೇಳಿದ್ರೆ ಮಣ್ಣಿನ ಗರಡಿಗಳಿತ್ತು. ತಾವು ಅಂತ ಹೇಳಿದ್ರೆ ಸೋಗೆಯಿಂದ ಮಾಡಿದಂಥ ತಾವುಗಳು. ಅದು ಅವರಿರುವಾಗಲೇ, ಅಂದರೆ ಕೋಟಿ ಚೆನ್ನಯರ ಚಿಂತನೆ ಹೇಗೆ ಅಂತ ಹೇಳಿದ್ರೆ, ಪ್ರತಿಯೊಂದು ಹಳ್ಳಿಯಲ್ಲಿ ಆರೋಗ್ಯವಂತ ಯುವಕರನ್ನ ಸೃಷ್ಟಿ ಮಾಡಿದರೆ ಆ ಊರು, ಸಮಾಜ ಅಲ್ಲಿದ್ದು ಒಳ್ಳೆಯದಾಗಿರ್ತದೆ, ಆರೋಗ್ಯವಂತ ಆಗುತ್ತೆ ಅನ್ನುವಂಥ ಒಂದು ಚಿಂತನೆ ಕೋಟಿ ಚೆನ್ನಯರಲ್ಲಿತ್ತು. ಕೋಟಿ ಚೆನ್ನಯರು ಅವರಿಗೆ ಗದ್ದೆ ಯಾರು ಕೊಟ್ಟದ್ದು? ಇವತ್ತಿಗೆ ನೀವು ಬನ್ನಿ, ಇವತ್ತಿಗೆ ನೀವು ಅಲ್ಲಿ ಪಡಮಲಕ್ಕೆ ಬಂದರೆ 8 ಅಲ್ಲಿ ಧರ್ಮಚಾವಡಿ ಇದೆ. 550-600 ವರ್ಷಗಳಿಂದ ಕಟ್ಟಿದಂಥ ಧರ್ಮಚಾವಡಿ ಇವತ್ತಿಗೂ ನಿಮ್ಮ ಕಣ್ಣಿಗೆ ಕಾಣ್ತದೆ ಬಂದರೆ. ಅದು ಹಾಗೇ ಇದೆ. ಆದರೆ ಅದು ಮುಳ್ಳಿಗೆ ತೆಗೆದು ಹಂಚು ಹಾಕಿದೆ ಅದಕ್ಕೆ. ಅದನ್ನು ಹಾಗೆ ಕಾಪಾಡಿಕೊಂಡು ಬಂದಿದ್ದಾರೆ ನಮ್ಮ ಆಳೂರು ಅಲ್ಲಿ. ಅದರ ಮುಂದೆ 8 ಎಕರೆ ಸ್ಥಳ ಇದೆ. ಫುಲ್ಲು ಅದಕ್ಕೆ ಯಾವುದೇ ಅಮರೆ ಅಂತಿದೆ ಅದಿಲ್ಲ ಅಲ್ಲಿ. ಅದರಲ್ಲಿ ಯಾವ ಕೃಷಿನೂ ಆಗುವುದಿಲ್ಲ. ಅಲ್ಲಿ KT ಬಂಡ್ಯಾರವರ ಸ್ವಾಧೀನದಲ್ಲಿದೆ ಅದೀಗ. ಅಲ್ಲಿ ಅಡಿಕೆ ಮರ ನಟ್ಟು ನೋಡಿದರು, ತೆಂಗಿನ ಮರ ನೋಡಿದರು, ರಬ್ಬರ್ ಹಾಕಿ ನೋಡಿದರು, ಎಂಥದ್ದು ಹಾಕಿದ್ರು ಅಲ್ಲಿ ಅದು ಆಗುವುದೇ ಇಲ್ಲ, ಬೆಳೆಯುವುದೇ ಇಲ್ಲ, ಅದು ಹೊತ್ತಿ ಹೋಗುದು. ಇಂಥ 21ನೇ ಶತಮಾನದಲ್ಲಿ ಕೂಡ ಇಂಥ ಅದ್ಭುತವಾದಂತಹ ಒಂದು ಘಟನೆಗಳು, ಮಹಿಮೆಗಳಲ್ಲಿ ಕಾಣಲಿಕ್ಕೆ ಸಿಗುತ್ತೆ ನಮಗೆ. ಅದು ಯಾರನ್ನು ಉಳಿತಿದ್ದದ್ದು? ಕೋಟಿ ಚೆನ್ನಯರಿಗೆ ಗದ್ದೆ ಕೊಟ್ಟವರು ಪೆರುಮಾಳರು, ದುಡಿದು ತಿನ್ನಲಿಕ್ಕೆ. ಅನಿಲಾಜೆ ಗದ್ದೆ ಅಂತಿದೆ, ಗುಂಡಿಮಾರ್ ಗದ್ದೆ ಅಂತಿದೆ, ಬಾಕಿಮಾರ್ ಗದ್ದೆ ಅಂತಿದೆ. ಇದೆಲ್ಲ ಯಾರು ಮಾಡ್ತದ್ದು? ಕೋಟಿ ಚೆನ್ನಯರೇ. ಯಾರ್ದು ಅಲ್ಲ. ಕೋಟಿ ಚೆನ್ನಯರನ್ನು ಸಾಕಿದವರು ಪೆರುಮಾಳ್ ಬಲ್ಲಾಳರು, ಬೆಳೆಸಿದವರು ಪೆರುಮಾಳ್ ಬಲ್ಲಾಳರು. ಸಾಯನ ಬೈದ್ದರು ಅವರು ತಾಯಿಗೆ ನೋಡಿದ್ರು 1, 2, 3 1 ವರ್ಷ ಇರ್ಬೋದು ನನ್ನ ಲೆಕ್ಕದಲ್ಲಿ. ಇದು ಜನ್ಮಸ್ಥಾನಕ್ಕೆ ಅಂತ ಅಲ್ಲಿದೆ. ಆ ಜನ್ಮಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಮಾಡಿದ್ದು. ಬೇರೆ ಯಾರ್ದು? ಕೋಟಿ ಚೆನ್ನಯರ ಗರಡಿ ಒಂದಲ್ಲ, 280 ಗರಡಿಗಳಿದೆ. ಒಂದಲ್ಲ, ಯಾರೂ ಗರಡಿ ಮಾಡಬಹುದು. ಅದಕ್ಕೆ ಯಾರು ಒಬ್ಜೆಕ್ಷನ್? ನಮ್ದು ಒಬ್ಜೆಕ್ಷನ್ ಇಲ್ಲ. ನಾವು ಯಾರಿಗೂ ಗೊಂದಲ ಮಾಡುವುದಿಲ್ಲ. ಗರಡಿ ಯಾರೂ ಕಟ್ಟಬಹುದು, ಎಂಥದ್ದು ಮಾಡಬಹುದು. ನಮ್ಮ ಪ್ರಶ್ನೆ ಎರಡೇ ಇರುವಂಥದ್ದು. ನಮ್ಮದು ಉದ್ದೇಶ ಕೋಟಿ ಚೆನ್ನಯರು ಹುಟ್ಟಿದಂಥ ಜನ್ಮಸ್ಥಾನವನ್ನು ಬೆಳಕಬೇಕು. ಅವರ ಮೂಲ ಸ್ಥಾನವಾದಂಥ ಅಂದರೆ ಸರಣಕೆದಿಗೆ ತಾಯಿ ಹುಟ್ಟಿದಂಥ ಮನೆ, ಮಾತೃ ಪ್ರಧಾನವಾದಂಥ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ನಾವು ನಮ್ಮ ತಾಯಿಯ ತಾಯಿ ಹುಟ್ಟಿದ್ದನ್ನೇ ನಾವು ಮೂಲ ಸ್ಥಾನ ಅಂತ ಹೇಳೋದು, ಬೇರೆ ಸ್ಥಾನ ಅಂತ ಹೇಳುವುದಿಲ್ಲ. ಆದರೆ ಇದು ಕನ್ಫ್ಯೂಷನ್ ಆಗುತ್ತೆ. ಇದೆಲ್ಲ ಯಾಕೆ? ಇದು ನನ್ನ ಪ್ರಶ್ನೆ. ಯಾರೋ ಮೂಲ ಸ್ಥಾನ ಅಂತ ಹೇಳಿಕೊಂಡು, ಯಾವುದೋ ಜನ್ಮಸ್ಥಾನ ಅಂತ ಹೇಳಿಕೊಂಡು ಹೋದ್ರೆ ನಮ್ಮ ಚರಿತ್ರೆ ಏನು, ಎಲ್ಲಿ ಯಾವ ಮುಟ್ತದೆ? ಆಗ ದುಡ್ಡಿದ್ರೆ ನಾನು ಚರಿತ್ರೆಯನ್ನು ಬದಲಾಯಿಸಬಹುದಾ? ದುಡ್ಡು ಇದ್ರೆ ನಾನು ಏನಾದರೂ ಮಾಡಬಹುದಾ? ಜನ ಇದ್ರೆ ಏನಾದರೂ ಮಾಡ್ಬೋದು ಅಂತ ಆದರೆ ನಮ್ಮ ದೇಶ ಚರಿತ್ರೆಯಲ್ಲಿ ಹೋಗಿ ನಿಂತಿತು. ಅದಾಗಬಾರದು. 550 ವರ್ಷಗಳಿಂದ ಕತ್ತಲೆಯಲ್ಲಿದ್ದಂತಹ ಈ ಜನ್ಮಸ್ಥಾನವನ್ನ ದೇಶಕ್ಕಾಗಿ, ನಮಗೋಸ್ಕರ ಅಲ್ಲ, ನಾವು ಯಾವತ್ತು ಬಿಡ್ಲಿಕ್ಕೆ ತಯಾರಿದ್ದೀವಿ. ನಮ್ಮ ಉದ್ದೇಶ ಒಂದೇ ಒಂದು ಉದ್ದೇಶ, ಭಾರತದ ಸಾಂಸ್ಕೃತಿಕ ಜಗತ್ತಿಗೆ ಕೋಟಿ ಚೆನ್ನಯರ ಪರಿಚಯ ಆಗಬೇಕು. ಅವರು ದೇಶದ ಜಗತ್ತಿನ ಸೊತ್ತಾಗಬೇಕು. ಅವರು ಯಾವುದೇ ಒಂದು ರಾಜಕೀಯ ಪಕ್ಷದ ಸೊತ್ತಾಗಬಾರದು, ಯಾವುದೇ ಜಾತಿಯ ಸೊತ್ತಾಗಬಾರದು, ಯಾರದೇ ದುಡ್ಡಿನ ಸೊತ್ತಾಗಬಾರದು, ಅಥವಾ ಯಾವುದೇ ಒಂದು ಸಮುದಾಯದ ಸೊತ್ತಾಗಬಾರದು. ಬದಲು ಈ ದೇಶದ ಸತ್ಯ, ನ್ಯಾಯ, ಧರ್ಮದ ಸಂಕೇತವಾಗಿ ಅವರು ಈ ದೇಶಕ್ಕೆ ಜನರಿಗೆ ಪರಿಚಯ ಆಗಬೇಕು ಅನ್ನೋಂಥ ಒಂದೇ ಒಂದು ಕಾರಣದಿಂದ ನಾವು ಜನ್ಮಸ್ಥಾನದ ಅಭಿವೃದ್ಧಿಗೆ ಇಳಿದಿದ್ದೀವಿ. ಅದಕ್ಕಿಂತ ಮುಂಚೆ ನಮಗೆ ಕೊಟ್ಟಂಥ ಒಂದು ಆದೇಶ, ಆಸ್ ಪರ್ ಅಗಮಶಾಸ್ತ್ರದ ಪ್ರಕಾರ ಅಷ್ಟಮಂಗಳ ಪ್ರಶ್ನೆಯನ್ನು ಇಟ್ಟು ಈ ಕ್ಷೇತ್ರವನ್ನು ಮುಂದಕ್ಕೆ ಹೋಗಬೇಕು ಅನ್ನುವಂಥ ಒಂದು ಆದೇಶದ ಮೇರೆಗೆ, ಹಿರಿಯವರ ಅನುಭವದ ಆಧಾರದ ಮೇರೆಗೆ ನಾವು ವಿನೋದ್ ಆಳ್ವರು, ರುಕ್ಮಯ್ಯ ಪೂಜಾರಿಯವರು, ವಿಜಯ್ ಕುಮಾರ್ ಸರ್ಕರು, ಶೇಖರ್ ನಾರಾಯಣ್ ಇರ್ಬೋದು, ವೇದವಾಸ್ ಇರ್ಬೋದು, ಶ್ರೀಧರ್ ಪಟ್ಲ ಇರ್ಬೋದು, ಚರಣ್ ಇರ್ಬೋದು, ನಮ್ಮ ಯೋಗೀಶ್ರು MLC ಹರೀಶ್ರ ತಮ್ಮ ಯೋಗೀಶ್ವರ ಅಂತಾರೆ. ಅವರಿಗೆ ಮನೇಲಿ ಇವತ್ತು ಸರ್ಪ ಸಂಸ್ಕಾರ, ಹಾಗೆ ಅವ್ರು ಬರಲಿಕ್ಕಾಗಲಿಲ್ಲ. ಅವರು ತುಂಬ ಜನ ನಾವು ಸೇರಿಕೊಂಡು ಒಂದು ಅಷ್ಟಮಂಗಳ ಪ್ರಶ್ನೆಯನ್ನ ನಾವು ದೇಯಿ ಹುಟ್ಟಿದಂತಹ ಮನೆಯ ಅಂಗಳದಲ್ಲಿ ಕೊಟ್ಟು ತೋರಿಸಲ್ಲ, ಅದೇ ಅಂಗಳದಲ್ಲಿ ನಾವಿಟ್ಟವು. ಹರೀಶ್ ಪುದ್ವಾಳ್ ಅನ್ನುವಂಥ ಉಪ್ಪಳದ ಅವರಿಂದ ಪ್ರಶ್ನೆ ಹಾಕಿದೆವು. ಪ್ರಶ್ನೆ ಹಾಕಿದಾಗ ನಮಗೆ ಬಂದಂಥ
ಆದೇಶ ಏನಂತ ಹೇಳಿದ್ರೆ, ನೀವು ಜನ್ಮಸ್ಥಾನವನ್ನು ಈಗ ಮುಟ್ಟಬಾರದು, ಅದಕ್ಕೆ ಹಾರೆ ಪಿಕಾಸು ಕೂಡ ಹಾಕಬಾರದು, ಅದರ ಸುದ್ದಿಗೆ ಈಗ ನೀವು ಹೋಗಬೇಡಿ. ನೀವು ಮೊದಲು ಮಾಡಬೇಕಾದ ತಾಯಿ ದೇವಿ ಬೈದ್ಯ ಸಮಾಧಿಯನ್ನು ಮೊದಲು ಕಟ್ಟಬೇಕು. ಮತ್ತು ಕೋಟಿ ಚೆನ್ನೈಯವರು ಪ್ರಾರ್ಥನೆ ಮಾಡತಕ್ಕಂಥ ದಿನನಿತ್ಯವೂ ಪೂಜೆ ಮಾಡದಂಥ ಬೆಮ್ಮೆರೆ ಗುಡಿ ಅದನ್ನು ಕಟ್ಟಬೇಕು, ನಾಗಬೆಮ್ಮರ ಗುಡಿ ಕಟ್ಟಬೇಕು, ರಕ್ತೇಶ್ವರದ ಮುಟ್ಟಬೇಕು, ತೀರ್ಥಬಾವಿ ತಾಯಿಗೆ ಸಮಾಧಿ, ತಾಯಿ ಸಮಾಧಿ, ಇಷ್ಟನ್ನು ನೀವು ಮೊದಲು ಮಾಡಬೇಕು. ಅದು ಮುಗಿಸಿ ಅದಕ್ಕೆ ಬ್ರಹ್ಮಕಲಶ ಮಾಡಿ ಮತ್ತೆ ಜನ್ಮಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ ಆದೇಶದಂತೆ ನಾವೀಗ ಅದನ್ನು ಇಲ್ಲಿ ಚಿತ್ರ ಉಂಟಲ್ಲ ತೋರಿಸಲ್ಲ, ಈಗ ನಾವು ಈ ಸಮಾಧಿಯನ್ನು ಮಾಡಿದ್ದೀವಿ, ಕಟ್ಟಿದ್ದೀವಿ. ಸುಮಾರು 1 ವರ್ಷ ಹತ್ತಿರಗಾಗಲೇ ಬಂತು ನೋಡಿ. ಇದರಲ್ಲಿ ಮರ ಇದೆ ನೋಡಿ, ಇದು ಸರೋಳಿ ಮರ ಅಂತ ಹೇಳ್ತಾರೆ. ನೀವು ಇಡೀ ದೇಶದ ಯಾವ ಮೂಲೆಗೆ ಹೋಗಿ ಒಂದು ಮರ, ಈ ಸರೋಳಿ ಮರ ಹೆಚ್ಚೆಂದರೆ ಒಂದು ಇಷ್ಟೇ, ಒಂದು 4 ರಿಂದ 6 ಇಂಚು ದೊಡ್ಡದಾಗುದು, ಮತ್ತೆ ಸಾಯುದು. ನೀವು ಯಾವುದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಯಾವುದೇ ಒಬ್ಬ ಒಳ್ಳೆ ಸಸ್ಯ ವಿಜ್ಞಾನಿ ಹತ್ರ ಕೇಳಿ, ಸರೋಳಿ ಮರ ಎಷ್ಟು ಸಮಯ ಬದುಕುತ್ತದೆ ಮತ್ತು ಎಷ್ಟು ಅಗಲ ಆಗುತ್ತೆ, ಅದು ಇಷ್ಟು ಒಂದು ಸಾಧಾರಣ ಒಂದು 6 ಇಂಚಿನ ಅಷ್ಟಕ್ಕೆ, ಅದಕ್ಕೆ ದೊಡ್ಡದಾಗುವುದಿಲ್ಲ, ಅದು ಮತ್ತೆ ಸಾಯುದು. ಆದರೆ ಈ ಮರ ಸಾಧಾರಣ ಇಷ್ಟು ತೊರೆ ಇದೆ ನೋಡಿ, ಬಂದು ನೋಡಿ. ಅದರ ಎಲೆ ತೆಗೆದ್ರೆ ಹಾವು ಬರುತ್ತೆ, ಅದರ ಗೆಲ್ಲು ಕಡಿದ್ರೆ ಹಾವು ಬರುತ್ತೆ. ನೀವು ಅದರ ಮಣ್ಣು ಹೋಗಿ ನೋಡಿ, ನಾವು ಏನು ಮಾಡಿಲ್ಲ. ಅದು ಹೇಳಿದ್ರು, ಇದು ಕಟ್ಟೆ ಕಟ್ಟುವಾಗ ನೀವು ಅದರ ಒಂದು ಹಿಡಿ ಮಣ್ಣು ತೆಗಿಬಾರದು, ಒಂದು ಹಿಡಿ ಮಣ್ಣು ತೆಗಿಬೇಡಿ. ಅದರಲ್ಲಿ ಹಾವು ನಾಗರಾವು ಬಂದು ಕೂತ್ಕೊಳ್ತದೆ, ಅದರಲ್ಲಿ ಮುಟ್ಟಬಾರದು. ನೀವು ಅದಕ್ಕೆ ಬಿಟ್ಟು ನೀವು ಆವರಣ ಮಾಡಿ ಕಟ್ಟಬೇಕು ಅಂತ ಹೇಳಿದೆವು. ನಾವು ಅದರ ಯಾವುದೇ ಮಣ್ಣು ಗಿಣ್ಣು ಯಾವುದನ್ನು ನಾವು ಮುಟ್ಟಿಲ್ಲ. ನಾವು ಕಟ್ಟಿ ಆದ ನಂತರ ಅದಕ್ಕೆ ಈ ತರೆಗಳನ್ನೆಲ್ಲ ಸ್ವಲ್ಪ ಸರಿಸಿ ನೀರು ಹಾಕಿದೆವು, ಅಲ್ಲ ಆಳ್ವರೆ, ನೀರು ಹಾಕಿದೆವು. ನೀರು ಹಾಕಿದ ವೆರಿ 20 ಮಿನಿಟ್ಸ್ ಆಗಿರ್ಬೋದು. ಇಡೀ ಮಣ್ಣು ಹಳದಿ ಆಯಿತು, ಇಡೀ ಮಣ್ಣು ಹಳದು ಗಂಧಾಗಿ ಆಗಿದೆ. ಅಲ್ಲಿ ಅನೇಕ ಪವಾಡಗಳು, ನಾನು ಅದು ಹೇಳುವುದಿಲ್ಲ, ನೀವು ಅಲ್ಲಿ ಬರಬೇಕು, ನೋಡಬೇಕು. ಅನೇಕ ಪವಾಡಗಳಾಗಿದೆ, ಅನೇಕ ಪವಾಡಗಳಾಗಿದೆ. ಅದು ಮಣ್ಣು ಗಂಧದಾಗೆ ನಿಮಗೆ ಅಲ್ಲಿ ನಿಂತಾಗ ವೈಬ್ರೇಷನ್ ಆಗುತ್ತೆ. ಇದು ನನ್ನ ಅನುಭವ ಹೇಳ್ತಾ ಇದ್ದೀನಿ, ವೈಬ್ರೇಷನ್ ಆಗುತ್ತೆ. ನಾವು ಈ ವಿಚಾರದ ಮೊದಲು ನಾವು ಧರ್ಮಸ್ಥಳಕ್ಕೆ ಹೋಗಿದ್ದೆವು, ವೀರೇಂದ್ರ ಹೆಗಡೆಯವರು ಅಲ್ಲಿಗೆ. ಇದು ಸ್ಟಾರ್ಟ್ ಮಾಡುವಾಗ, ಕಲ್ಲು ಸ್ಟಾರ್ಟ್ ಆಗುವ ಮೊದಲು ಎಲ್ಲ ಆದ ನಂತರ ಹೆಗಡೆಯವರು ಏನು ಹೇಳಿದರು, ಬಂಟ್ವಾಳರವರೇ, ನಾವೇ ತುಂಬ ಜನ ಹೋಗಿದ್ದೆವು, ಬಂಟ್ವಾಳರವರೇ ಒಳ್ಳೆಯ ಕಾಲಘಟ್ಟದಲ್ಲಿ ಬಂದಿದ್ದೀರಾ. ನಾನೂ ತುಂಬ ಸಲ ಯೋಚನೆ ಮಾಡಿದೆ, ಪಡುಮಲೆ ಯಾವಾಗ ಉದ್ಧಾರ ಆಗುತ್ತೆ, ಯಾಕೆ ಇದರ ಬಾಗಿಲು ಬಂದಾಗಿದೆ. ನಿಮಗೆ ಗೊತ್ತುಂಟ, ನನಗೆ ಗೊತ್ತಿಲ್ಲ. ಪಡುಮಲೆ ಅನ್ನೋದು ಹೇಗೆ ಇವತ್ತು ತಿರುಮಲೆ ಜಗತ್ ಪ್ರಸಿದ್ಧ ಆಗಿದೆಯೋ, ಶಬರಿಮಲೆ ಹೇಗೆ ಜಗತ್ ಪ್ರಸಿದ್ಧ ಆಗಿದೆಯೋ, ಹಾಗೆ ಪಡುಮಲೆ ಕೂಡ ಅಭಿವೃದ್ಧಿ ಆದರೆ ಸೇಮ್ ಅದೇ ರೀತಿ ಬೆಳಗುತ್ತದೆ ಅನ್ನುವಂಥ ಒಂದು ವಿಚಾರವನ್ನು ನಮ್ಮ ಮುಂದಿಟ್ಟರು. ನನಗೆ ಆಗ ಯಾವುದು ಸತ್ಯ ಹೇಳ್ತೇನೆ, ನನಗೆ ಆಗ ಒಂದು ರೀತಿ ಕಂಪನ ಆಯಿತು. ನಿಮಗೆ ಪಡುಮಲೆಯ ಬಗ್ಗೆ ಏನಾದರೂ ದಾಖಲೆಗಳು ಬೇಕು ಅಂತಾದರೆ ನನ್ನಲ್ಲಿದೆ, ನೀವು ಬನ್ನಿ, ನಾನು ಕೊಡ್ತೇನೆ ಅಂತ ಕೂಡ ಹೇಳಿದರೆ, ಬೇಕಾದರೆ ಹೆಗ್ಡೆಯವರ ನೀವು ಕೇಳಿ. ಅವರು ಕೊಟ್ಟಂತ ಒಂದು ಧೈರ್ಯ, ಅವರು ಕೊಟ್ಟಂತ ಧೈರ್ಯ ನಮಗೆ ಬಹಳ ಶಕ್ತಿ ಕೊಟ್ಟಿದೆ. ಪ್ರಾರಂಭ ಮಾಡಿದೆವು. ಸುಮಾರು 40 ವರ್ಷಗಳ ಹಿಂದೆ ಇದೇ ಜಾಗವನ್ನು ಇಲ್ಲಿಯ ಹಂಪನಕಟ್ಟೆಯಲ್ಲಿ ಇರುವಂತಹ ಜೇವಿಸನ್ ಸೀತಾರಾಮ್ ಅಂತಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಅವರು ಹೋಗಿ 40 ವರ್ಷಗಳ ಹಿಂದೆ ಅವರೇ ಒಂದು 10 ಜನ ಹಿಡ್ಕೊಂಡು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಹೋಗಿದ್ರು. ಅದು ಯಾವುದು ಕಾರಣಕ್ಕೂ ನಿಂತು ಗೊತ್ತಿಲ್ಲ, ಅಲ್ಲಿ ಹಾವು ಬಂತು ಅಂತ ಹೆದರಿಕೊಂಡು ಅವರು ಅದನ್ನು ಅಲ್ಲಿ ಅರ್ಧದಲ್ಲಿ ನಿಲ್ಲಿಸಿ ಬಂದಿದ್ದಾರೆ. ಅಂದರೆ ಇಲ್ಲಿ ಬುದ್ಧಿವಂತ ಇದ್ದ ಒಂದು ಕೋಟಿ ಜನ ಹತ್ಯನಾದವು, ಅದು ಅಲ್ಲಿ ಬ್ರಹ್ಮರ ರಾಕ್ಷಸ ಆಗಿದ್ದ. ನೀವು ಅವನನ್ನು ಮೊದಲು ಉಚ್ಚಾಟಿಸಬೇಕು. ನೀವು ಪ್ರಾರಂಭ ಮಾಡಬೇಕಾದ್ರೆ ಅವನು ಉಚ್ಚಾಟಿಸದಿದ್ದರೆ ನೀವು ಇದನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈಗ ಬುದ್ಧಿವಂತನ 8ನೇ ತಲೆಮಾರಿನ ಶ್ರೀನಿವಾಸ್ ಭಟ್ ಅಂತ ಅವರು ಬೆಂಗಳೂರಿನಲ್ಲಿದ್ದಾರೆ. ಅವರನ್ನು ತರಿಸಿ ಅದಕ್ಕೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ಮಾಡಿ ಅವರಿಗೆ ಮೋಕ್ಷ ಕೊಟ್ಟು ಮತ್ತೆ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಇದು ನಿಮ್ಮ ಗಮನಕ್ಕೆ ತಂದಿದ್ದೇವೆ ನಾವು. ಇದು ಒಂದು ಪ್ರಶ್ನೆ. ಆದ ಕಾರಣ ಈಗ ನಾವು ಕೋಟಿ ಚೆನ್ನಯ್ಯರ ತಾಯಿ ದೇವಿ ಸಮಾಧಿ ಆಗ್ತಾ ಇದೆ. ಇದು ಏಪ್ರಿಲ್ ನಾವು ಮಾರ್ಚಲ್ಲಿ ಮಾಡಬೇಕು ಅಂತಿತ್ತು, ಆದರೆ ಮೌಢ್ಯ ಅನ್ನುವಂಥ ಒಂದು ಏಪ್ರಿಲ್ 20 ಇದೆ. ಅದು ದಾಟಿ ನಂತರ ಏಪ್ರಿಲ್ ಎಂಡಿನೊಳಗೆ ಅದನ್ನು ನಾವು ಈಗಾಗಲೇ ಆಗಿದೆ. ಒಂದು 10% ಬಾಕಿ ಇದೆ, ಖಾಲಿ ಪಾಲಿಶಸ್ ಸ್ವಲ್ಪ ಬಾಕಿ ಇದೆ ನಮ್ಮಲ್ಲಿ. ಇದನ್ನು ನಾವು ಮಾಡ್ತಿದ್ದೀವಿ. ಮತ್ತೆ ಇದು ಮುಗಿದ ನಂತರ, ಇದು ಆದ ನಂತರ
ನಾವು ಜನ್ಮಸ್ಥಾನಕ್ಕೆ ಈ ಜಾಗವನ್ನ, ನಮ್ಗೆ ಈ ಜಾಗವನ್ನ ಕೇಳ್ಬೋದು. ಈ ಜಾಗ ಯಾರ ಕೈಯಲ್ಲಿದೆ, ಯಾರ ಸ್ವಾಧೀನದಲ್ಲಿದೆ ಅಂತ. ಈಗ ಜೀರ್ಣೋದ್ಧಾರ ಮಾಡುವ ಜಾಗ ಮಾತ್ರ. ನಾವು ಇನ್ನು ಜನ್ಮಸ್ಥಾನ ಇವರ ಜಾಗದಲ್ಲಿದೆ, ಅವರು ಕೊಡ್ತಾರೆ, ಫ್ರೀಯಾಗಿ ಕೊಡೋದು, ದುಡ್ಡಿಗೆಲ್ಲ. ನಾವು ಈ ಜಾಗ ಇದನ್ನು ನಾವು, ಇದು 10 ಜನ ಬಂಟರ ಕೈಯಲ್ಲಿತ್ತು. ಹೇಳ್ತಿದ್ರು ಹರಿಕೃಷ್ಣ ಬಂಟ್ವಾಳ ಬಂಟರ ಜೊತೆಯಲ್ಲಿ ಇದ್ದಾರೆ ಅಂತ ನನ್ನನ್ನು ಸ್ವಲ್ಪ ಹೇಳ್ತಾ ಇದ್ರು. ಇರಲಿ, ಅದು ನನಗೇನು ಬೇಸರ ಇಲ್ಲ, ಅದನ್ನು ಹೇಳೋದಕ್ಕೆ ನನಗೆ ಬೇಸರ ಇಲ್ಲ. ಆದರೆ ಇವತ್ತು ನೋಡಿ, ಚಂದ್ರಾವತಿ 61 ವರ್ಷ, ಮಂಜಪ್ರಯವರ ಹೆಂಡತಿ, 1ನೇ ಪತ್ನಿ, ಆಧಾರ್ ನಂಬರ್ ಕೂಡ ಇದೆ. ಜಯಲಕ್ಷ್ಮಿ ಮಂಜಪ್ರಯವರ 2ನೇ ಪತ್ನಿ. ಮಂಜುಳಾ ವಯಸ್ಸು 31, ಮಂಜಪ್ರಯವರ ಮಗಳು. ಮನೋಹರ ವಯಸ್ಸು 27 ವರ್ಷ, ಮಂಜಪ್ರಯವರ 2ನೇ ಮಗ. ವಿದ್ಯಾರತ್ನ ವಯಸ್ಸು 54, ಭಟ್ಟಪ್ಪ್ಯರಯ್ಯವರ ಪತ್ನಿ. ಪ್ರಚೋದಿನಿ ವಯಸ್ಸು 38 ವರ್ಷ, ಭಟ್ಟಪ್ರಯವರ ಮಗಳು. ಮೇಘನಾಥ ರೈ ವಯಸ್ಸು 63 ವರ್ಷ, ವೆಂಕಪ್ರಯವರ ಮಗ. ಭಾಗೀರಥಿ ವಯಸ್ಸು 71 ವರ್ಷ, ವೆಂಕಪ್ರಯವರ ಮಗಳು. ಕುಸುಮಾವತಿ ವಯಸ್ಸು 50 ವರ್ಷ. ನೋಡಿ, ಇದು ಪುತ್ತೂರಿನ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿ ಅವರು ನಮಗೆ ಕೊಟ್ಟಿದ್ದಾರೆ. ಫೋಟೋ ಪೇಪರ್ನಲ್ಲಿ ಬಂದಿದೆ, ನಾವು ಕೊಟ್ಟಿದ್ದೇವೆ. 5 ಪೈಸಾ ತಗೊಳ್ಳಿಲ್ಲ. ಅವರು ಹೇಳಿದ್ರು, ಇದು ನಮ್ಮ ದೇವಿ ಬೈದೇಜನ ಸಮಾಧಿ ಮಾಡಿದಂಥ ಸ್ಥಳ, ಅಲ್ಲಿ ಒಂದು ಹುಲ್ಲು ಕೂಡ ಆಗುದಿಲ್ಲ, ಯಾಂತ ಆಗ್ತದೆ, ಅದಾಗಿದೆ ಪೆಂಡಿಂಗ್. ಇದು ನಮಗೆ ಸಂತೋಷ ಕೊಡ್ತೇವೆ, ನಮ್ಮ ತಾಯಿಗೆ ಒಂದು ಮುಕ್ತಿ ಸಿಗುತ್ತಲ್ಲ ಅನ್ನೋದಕ್ಕೋಸ್ಕರ ಧರ್ಮಾರ್ಥವಾಗಿ ನಮಗೆ ಬರೆದು ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ನಾವು ಇವತ್ತು ಇದು ಮಾಡ್ತಾ ಇದ್ದೀವಿ. ಇನ್ನು ಜನ್ಮಸ್ಥಾನ ಸುಮಾರು 1 ಎಕರೆ, ಅದು ನಮ್ಮ ವಿನೋದಾಳವರ ಬದಿ ಇದೆ ನೋಡಿ. ಆ ಜಾಗವನ್ನು ಕೂಡ ನಿಮ್ಗೆ ಹೇಳ್ತಾ ಇದ್ದೀವಿ. ಅರಮನೆ, ಜನ್ಮಸ್ಥಾನ, ಉಳ್ಳಾಕಲು, ಪಿಲಿಚಾಮುಂಡಿ ಎಲ್ಲ ಆ ಜಾಗದಲ್ಲಿದೆ, ಅದರಲ್ಲಿದೆ. ಆ ಜಾಗ ಸತ್ಯ ಹೇಳ್ತೀನಿ, ಡಿಕ್ಲೇರೇಷನ್ ಮುಸ್ಲಿಮರಿಗಾಗಿತ್ತು, ಬೇರೆ ಗೊತ್ತಿಲ್ಲ ಯಾರಿಗಾಗಿತ್ತು, ಮುಸ್ಲಿಮರ ಕೈಯಲ್ಲಿತ್ತು. ಈ ಪುಣ್ಯಾತ್ಮ ಏನು ಹೇಳೋದು ಗೊತ್ತಾ ಅವರಿಗೆ, ಸ್ವಾಮಿ ಇದೊಂದು ಜನ್ಮಸ್ಥಾನ, ಕೋಟಿ ಜನರ ಹುಟ್ಟಿದ ಜಾಗ, ಇದನ್ನು ಬಿಟ್ಟುಕೊಡಿ ನಮಗೆ, ಸಮಾಜ ನಮ್ಮ ನಮಗೆ ಹಿಂದೂಗಳಿಗೆ ಬಿಟ್ಟು ಹೋಗಿ ಅಂತ ಹೇಳಿದ್ರು. ಅವ್ರು ಕೊಟ್ಟಿಲ್ಲ. ಆದರೆ ಆ ಜಾಗದಲ್ಲಿ ಇಳಿದಂಥ ಇವರು ಸಂಪೂರ್ಣ ನಾಶ ಆದರು. ಅದರ ಕಲ್ಲುಗಳನ್ನು ಕೊಂಡೋಗಿದ್ರು. ಕಡೆಗೆ ಅಲ್ಲಿ ಮದ್ರಸ ಕಟ್ತಾರೆ ಅನ್ನುವಂಥ ಸುದ್ದಿ ಆಯಿತು. ಇವರು ಅದನ್ನು ಒಪೋಸ್ ಮಾಡಿದರು. ಅದರ ಹತ್ತಿರವೇ ಇವರ ಜಾಗ ಇದೆ. ಸುಮಾರು 60-70 ಎಕರೆ ಜಾಗ. ವಿನೋದಾಳ 165 ಸಿನಿಮಾಗಳನ್ನು ನಟನೆ ಮಾಡಿದ್ದಾರೆ. ಅವರಿಗೆ ಕೋಟಿ ಜನರ ಜಾಗ ಬೇಡ. ಅವರು ಯಾಕೆ ತಗೊಂಡ್ರು ಅಂತ ಹೇಳಿದ್ರೆ, ಒಂದು ಚರಿತ್ರೆಯ ಸ್ಥಳ ಅನ್ಯಮತೀಯರಕ್ಕೆ ಹೋಗಬಾರದು ಅನ್ನುವಂತಹ ಒಂದು ಕೋಟಿ ಜನರ ಮೇಲೆ ಇರ್ತಕ್ಕಂಥ ಶ್ರದ್ಧೆ, ಭಕ್ತಿಯ ಪ್ರತೀಕವಾಗಿ ಇವರು ಆ ಸ್ಥಳವನ್ನ ಕ್ರಯಕ್ಕೆ ಪಡ್ಕೊಡಿ, ನನ್ನ ಹತ್ರ ನಾನು ತಗೊಳ್ತೇನೆ ಅಂತ ಹೇಳಿ ಅದಕ್ಕೆ ಮಹಮ್ಮದ್ ಬಡಗಣ್ಣೂರು ಅಂತ ತಾಲೂಕು ಪಂಚಾಯತ್ ಸದಸ್ಯರು, ಈಗ ಪುತ್ತೂರಿನ ಕಾಂಗ್ರೆಸ್ಸಿನ ಮಂಡಲದ ಅಧ್ಯಕ್ಷ ಅಂತ ನಿಮ್ಮ ಮಹಮ್ಮದ್ ಬಡಗಣ್ಣೂರು, ಅವರು ಪಂಚಾಯತಿಗೆ ಮಾಡಿ ಆ ಜಾಗವನ್ನ ವಿರೋಧಾಳವರಿಗೆ ದುಡ್ಡಿಗೆ ಕೊಟ್ಟರು. ಈ ಮನುಷ್ಯ ತನ್ನ ಹೆಂಡತಿ ಹೆಸರಲ್ಲಿ ಮಾಡಿಕೊಂಡಿದ್ದಾರೆ. ಅದನ್ನು ಅವರು ಧರ್ಮಾರ್ಥವಾಗಿ ನಮ್ಮ ಈ ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಸಮಿತಿಗೆ ಧರ್ಮಾರ್ಥವಾಗಿ ಬಿಟ್ಟುಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ನೀವು ಅವ್ರು ಕೇಳಿದರೆ ಯಾವಾಗ ಮಾಡ್ತೀರಾ, ಯಾಕಂದ್ರೆ ಇದು ಮುಗಿಯದೆ ನಮ್ಮ ಮುಟ್ಲಿಬಾರ್ದು ಅಂತ ಹೇಳಿದಾರಲ್ಲ, ಅದಕ್ಕೋಸ್ಕರ ನಾವು ಅವ್ರ ಹತ್ರ ಕೇಳಿಲ್ಲ. ಆದರೆ ಅವ್ರು ರೆಡಿ ಇದ್ದಾರೆ. ಇವತ್ತು ಬೇಕಾದ್ರೆ ಅದಕ್ಕೆಲ್ಲ ಕನ್ವರ್ಷನ್ ಮಾಡಿ ಎಲ್ಲ ರೆಡಿ ಇಟ್ಟಿದ್ದಾರೆ. ಇನ್ನು ನಾಡ್ದು ಇದು ಬ್ರಹ್ಮ ಕಳಸ ಆದ ನಂತರ ಅದನ್ನು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ. ಇದು ನಿಮ್ಮ ಮುಂದೆ ನಾವಿಟ್ಟಿರ್ತಕ್ಕಂಥ ಸತ್ಯ ಸಂಗತಿ. ಇನ್ನು ಕೂವೆ ತೋಟ, ದೇವಿ ಬೆದದಿ ಹುಟ್ಟಿದಂಥ ಮನೆ ಕೂವೆ ತೋಟ ನಿಮ್ಗೆ ತೋರಿಸಿದ್ದೇವೆ. ಅದು ಮೂಲ ಸ್ಥಾನ, ಕೋಟಿ ಚೆನ್ನೈರ ನಿಜವಾದಂಥ ಮೂಲ ಸ್ಥಾನ. ನಾನು ಕೇಳಿದ ಪತ್ರಕರ್ತರಿಗೆ, ಮೂಲ ಸ್ಥಾನವನ್ನ ನೀವು ನೋಡ್ಬೇಕು, ಕಣ್ಣಲ್ಲಿ ನೋಡ್ಬೇಕು. ಟಿವಿ ಇದೆ, 21ನೇ ಶತಮಾನ, ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ಬೋದು. ಅಲ್ಲಿ ಒಮ್ಮೆ ಬನ್ನಿ. ನೀವು ಬಂದ ತಕ್ಷಣ ನಿಮಗೆ ಏನಾದರೂ ಒಂದು ವೈಬ್ರೇಷನ್ ಆಗಿದ್ರೆ ಮತ್ತೆ ಕೇಳಿ ನನ್ನ ಹತ್ರ. ಇವತ್ತಿಗೂ ಆ ಮನೆ ಇದೆ, ಕಡೆಗೆ ಅದು ಮುಳಿಯೆಲ್ಲ ತೆಗೆದು ಇಟ್ಟಿದ್ದಾರೆ. ಈಗೆಲ್ಲ ಅದರ ಆವರಣ ಹೋಗಿ ನಡೆಯುವುದೊಂದು ಇದೆ, ಅದಕ್ಕೆ ದೀಪ ಇಟ್ಟು ಆರಾಧನೆ ಮಾಡ್ತಾ ಇದ್ದಾರೆ. ಫಸ್ಟ್ ಫ್ಲೋರ್ ಇದ್ದಾಗ ಆಗ ನೋಡಿ, ಆ ಕಾಲದಲ್ಲಿ ಅದನ್ನು ತೆಗೆದಿದ್ದಾರೆ. ಯಾಕೆ? ರಾತ್ರಿ ಗೆಜ್ಜೆಯ ಸ್ವರ ಕೇಳ್ತಾ ಇದೆ. ಯಾವತ್ತು ಗೆಜ್ಜೆಯ ಸ್ವರ ಅಲ್ಲಿ ಕೇಳ್ತದೆ, ಗೆಜ್ಜೆ ಆಡೋದು. ಇನ್ನು ಏನಾದ್ರೂ ಯಾರಾದ್ರೂ ಹೋಗಿ ಸುಮ್ಮಗೆ ಹೆದರಿ ಏನಾದ್ರು ಆಗೋದು ಬೇಡ ಅಂತೇಳಿ ಅದನ್ನು ತೆಗೆದು ಬಿಟ್ಟಿದ್ದಾರೆ. ಮನೆಯಿಂದ ದೊಡ್ಡ ಸುರಂಗ ಇದೆ ನೋಡುವಂಥದ್ದು. ಆ ತುಳಸಿಕಟ್ಟೆ ಎಷ್ಟು 500 ವರ್ಷಗಳ ಹಿಂದಿನ ತುಳಸಿಕಟ್ಟೆ ಹಾಗೇ ಇದೆ. ಬಾವಿ ಇದೆ, ಭೂತಸ್ಥಾನ ಇದೆ, ಅದನ್ನ ನಾವು ಮುಟ್ಲೇ ಇಲ್ಲ, ಹಾಗೆ ಇದೆ. ಸುರಂಗದಲ್ಲಿ ಹಾವು ಬರುತ್ತೆ, ನಿಮ್ಗೆ ಗೊತ್ತಾಯ್ತು, ನೋಡಿ ಬೇಕಾದ್ರೆ ಬಂದು ಕಣ್ಣಿಗೆ ಕಾಣುತ್ತದೆ ನೀವು ಬಂದಾಗ. ಅವರ 8ನೇ ತಲೆಮಾರು, ಪೆಜತ್ತಿನಾರ್ನ 8ನೇ ತಲೆಮಾರು ಕೇಶವ್ ಭಟ್ ಇವತ್ತಿಗೂ ವಿಟ್ಲದ ರುಕ್ಮಯ್ಯ ಪೂಜಾರಿ ಅವರ ಹೆಂಡತಿಯ ತಮ್ಮ ಉಪಾಧ್ಯಕ್ಷರಾಗಿದ್ದರು ಜಿಲ್ಲಾ ಪಂಚಾಯತ್
ಜಗನ್ನಾಥ್ ಸಾಲಿಯನ್ ಅವರ ಮನೆಯಿಂದ 25 ಫೀಟ್ ದೂರದಲ್ಲಿ ಅವರದ್ದು ಈ ಮಂದಿರ ಇದೆ, ಅವರ ಮನೆ ಇದೆ. ಇವತ್ತು ಕೂಡ ಅಲ್ಲಿಯ ಶಾಸ್ತಾವ್ ದೇವಸ್ಥಾನದ ಪೂಜೆ ಮಾಡ್ತಾರೆ ಭಟ್ರು. ಅವರು ಪ್ರತಿ ಆದಿತ್ಯವಾರ ಪಡುಮಲೆಗೆ ಬಂದು ಹೂವೆ ತಟ್ಟಕ್ಕೆ ಹೋಗಿ ಅಲ್ಲಿ ಕೈ ಮುಗಿದು ಸ್ನಾನ ಮಾಡಿ ಕೈ ಮುಗಿದು ದೇವಿ ಬೈದಿಗೆ ಕೈ ಮುಗಿದು ಬರ್ತಾರೆ. ಇವತ್ತಿಗೂ ಸಂಡೆ ಬೆದವರು ಸಿಗುತ್ತಾರೆ ನಿಮಗೆ. ಪ್ರತಿ ಸಂಕ್ರಾಂತಿಗೆ ಬರ್ತಾರೆ ಅವರು. ಹೌದು, ನಿಜವಾದಂಥ ದೇವಿ ಬೈದಿದ ಮೂಲ ಸ್ಥಾನ. ಇದು ನಮ್ಮ ಪ್ರಶ್ನೆ ಹೊರತು ನಾವು ಯಾರು ಎಲ್ಲಿ ಏನು ಬೇಕಾದರೂ ಮಾಡಲಿ, ನಮ್ದು ಒಬ್ಜೆಕ್ಷನ್ ಇಲ್ಲ. ನಮಗೇನು 280 ಗರಡಿ, ಏನು ಗರಡಿ ಮಾಡಿ ಮೂಲ ಎಂಥದ್ದು ಸ್ನಾನ ಮಾಡಿ ಅದು ಎಂಥದ್ದು ಬೇಕಾದ್ರೆ ಮಾಡಿ, ನಮ್ದೇನು ಒಬ್ಜೆಕ್ಷನ್ ಇಲ್ಲ. ಆದರೆ ಇತಿಹಾಸವನ್ನ ಚರಿತ್ರೆಯನ್ನ ತಿರುಚುವಂತಹ ಕೆಲಸಕ್ಕೆ ನಾವು ಯಾರಿಗೂ ಅವಕಾಶ ಕೊಡುವುದಿಲ್ಲ. ಹೋರಾಟ ಮಾಡ್ತೀವಿ. ಇವತ್ತು ಶ್ರೀರಾಮಚಂದ್ರನ ಜನ್ಮಸ್ಥಾನ ಆಗಬೇಕು ಅಂತಾದ್ರೆ 76 ಯುದ್ಧಗಳಾಗಿತ್ತು. ಬಾಬರ್ನ ಕಾಲದಿಂದ ಹಿಡಿದು, ಅಕ್ಬರ್ನ ಕಾಲದಿಂದ ಹಿಡಿದು, ಔರಂಗಜೇಬನ ಕಾಲದಿಂದ ಹಿಡಿದು ಬ್ರಿಟಿಷರ ಕಾಲದವರೆಗೂ ಜನ್ಮಸ್ಥಾನ ಆಗಬೇಕು ಅಂತ ಹೋರಾಟ ಮಾಡಿದ್ದಾರೆ. ಕಡೆಗೆ ಸುಪ್ರೀಂ ಕೋರ್ಟ್ ಸತ್ಯ ಆಯ್ತಲ್ಲ, ನಾನು ಅದನ್ನೇ ಹೇಳಿದ್ದು. ಸತ್ಯಕ್ಕೆ ಕೆಲವು ದಿನ ಸೋಲಾಗಬಹುದು, ಆದರೆ ಸತ್ಯ ಯಾವತ್ತೂ ಸಾಯುವುದಿಲ್ಲ ಅಂತ ಹೇಳಿದ್ದೆ. ಅದು ಇವತ್ತು ಹೇಗೆ ಜನ್ಮಸ್ಥಾನ ರಾಮಚಂದ್ರನ ಜನ್ಮಸ್ಥಾನಕ್ಕೆ ಆಗಿದೆ ಈ ಮಾತು, ಇವತ್ತು ಕೋಟಿ ಚೆನ್ನಯ್ಯನ ಜನ್ಮಸ್ಥಾನ ಮೂಲಸ್ಥಾನ ಕೂಡ ಇದನ್ನೇ ಹೇಳ್ತಾ ಇದ್ದೇನೆ. ಕೋಟಿ ಚೆನ್ನಯ್ಯನ ಚರಿತ್ರೆಯನ್ನ ನಾಶ ಮಾಡಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಇದಕ್ಕೆ ನಿಮ್ಮ ಬೆಂಬಲ ಬೇಕು ನಮಗೆ. ಇದು ಈ ಚರಿತ್ರೆಯ, ತುಳುನಾಡಿನ ಚರಿತ್ರೆಯ ಜೀವಂತ ಒಂದು ಕತೆ. ಇದು ಕತೆ ಅಲ್ಲ, ಇದು ನಿಜವಾದಂಥ ಘಟನೆ. ಇದು ಎಷ್ಟು ಜನ ಆರಾಧಿಸ್ತಾರೆ. ಕೋಟಿ ಜನ ಇದೊಂದು ಜಾತಿಗೆ ಸೀಮಿತಗೊಳಿಸುವುದು ಅಕ್ಷಮ್ಯ ತಪ್ಪು. ಕೋಟಿ ಚೆನ್ನ ಇವತ್ತು ಇವರು ಬಂಟ್ರು ಅಂತ ಹೇಳ್ತಾರಲ್ಲ, ಹರಿಕೃಷ್ಣ ಬಂಟರ್ನೊಟ್ಟಿಗೆ ಇದ್ದಾರೆ ಅಂತ ಅವರಿಗೆ ಉತ್ತರ ಕೊಡ್ತಾ ಇದ್ದಾರೆ ನಿಮ್ಮ ಮುಖಾಂತರ. ಇವತ್ತು ಧರ್ಮಕ್ಕೆ ಕೊಡ್ತಾ ಇದ್ದಾರಲ್ಲ, ಯಾರು ಕೊಡ್ತಾರೆ ಹೇಳಿ ನಿಮಗೆ? ಯಾರು ಕೊಡ್ತಾರೆ? ಬಂಟ್ರೆ ಕೊಟ್ಟದ್ದು. ನಮಗೆ ಬಂಟ್ರೆ ಕೊಟ್ಟದ್ದು. ನಮ್ಮವ್ರು 10 ಸೆನ್ಸ್ ಕೊಡೋಲ್ಲ. ಈಗ ಜೀರ್ಣೋದ್ಧಾರ ಆಗೋದು ಬಂಟ್ರದ್ದೇ, ಜನ್ಮಸ್ಥಾನ ಕೊಡೋದು ಬಂಟ್ರೆ. ಈಗ 8 ಎಕರೆ ಇದಿದೆಯಲ್ಲ ಗದ್ದೆ, ಇವತ್ತಿಗೂ ಅದು ಇರೋದು ಬಂಟ್ರಲ್ಲಿ. ಅನಿಲಾಜ ಗದ್ದೆ ಇದೆಯಲ್ಲ, ಕೋಟಿ ಜನರು ಗದ್ದೆ ಉಳ್ಕೊಳ್ಳುವಂಥದ್ದು. ಮತ್ತೆ ಬುದ್ಧಿವಂತನ್ನು ಕೊಂದಂತ ಅನಿಲಾಜ ಗದ್ದೆ ಇದೆಯಲ್ಲ, ಬಾಕಿ ಮಾರು ಗದ್ದೆ ಇದೆಯಲ್ಲ, ಅದು ಬಂಟ್ರದ್ದೇ, ಮನೋಜ್ ಕುಮಾರ್ರದ್ದು. ಹೆಣ್ಮೂರಿಗೆ ಹೋಗಿ ಸತ್ತಂತ ಅವರನ್ನ ಇದಂತ ಕೊಂದಂತ ಹೆಣ್ಮೂರಿನಲ್ಲಿ ಯಾರ ಕೈಯಲ್ಲಿದೆ? ಅದು ಬಂಟ್ರಲ್ಲೇ ಕೈಯಲ್ಲಿ. ಇದಕ್ಕೇನು ಅರ್ಥ ಇದೆ? 280 ಗರಡಿಯಲ್ಲಿ ಬಲ್ಲವರ ಕೈಯಲ್ಲಿರೋದು 10 ಗರಡಿಗಳು, ಬಾಕಿ ಎಲ್ಲ ಜೈನರದ್ದು, ಬಂಟರದ್ದು, ಕೊಂಕಣರದ್ದು, ಬ್ರಾಹ್ಮಣರು, ಸಪಲ್ಯರು, ದೇವಾಡಿಗರ ಕೈಯಲ್ಲಿದೆ. ಎಲ್ಲರ ಕೈಲಿ. ಇವರು ಜಾತಿ ವರ್ಗ ಇಲ್ಲದೆ ಅವರು ಆರಾಧನಾ ಶಕ್ತಿಗಳವರು. ಏನ್ ತಪ್ಪಿದೆನ್ನ? ನಮ್ ತಪ್ಪಿದೆಯಾ? ನಮ್ದು ಗೊಂದಲ ಇದೆಯಾ ನಮ್ಮಲ್ಲಿ? ನಮ್ಗೆ ಯಾವ ಗೊಂದಲವೂ ಇಲ್ಲ. ಅದನ್ನು ನಿಮ್ಮ ಮುಂದೆ ಇಡ್ತಾರೆ. ಅದಕ್ಕೆ ಜನವರಿ 14ನೇ ತಾರೀಕಿಗೆ ನಮ್ಮ ಆಫೀಸನ್ನ ಈ ಸಮಾಧಿಗಳಲ್ಲಿ ಉದ್ಘಾಟನೆ ಮಾಡ್ತಲಿಕ್ಕೆ ಇದ್ದೀವಿ ನಾವು. ಆ ದಿವಸ ತಾವೆಲ್ಲ ಬರಬೇಕು. 21 ಕೋಟಿ ಚೆನ್ನಯ್ಯರನ್ನು ನೆನಪಿಸ್ತಕ್ಕಂತಹ, ಅವರ ಘಟನೆಗಳೆಲ್ಲ ಸ್ಮರಿಸುವಂತಹ ಮತ್ತು ನಿಮಗೆ ಅವರ ಒಂದು ಚಿತ್ರವನ್ನ ನೋಡುವಂತ ಅದ್ಭುತವಾದಂತಹ ಆ ಪುರಾತನದ ಜಾಗ ಹಾಗೇ ಉಂಟು. ಯಾರೂ ಅಲ್ಲಿ ಇಲ್ಲ, ಹಾಗೆ ಇದೆ. ನೀವು ಬಂದು ಕಣ್ಣಿಂದ ನೋಡಬೇಕು ಮತ್ತು ಇದನ್ನ ಜಗತ್ತಿಗೆ ನೀವು ಪರಿಚಯಿಸಬೇಕು, ನಾವಲ್ಲ. ಹೇಳಿಕೆಗೆ ಗೆಜ್ಜೆಗಿರಿ ಕ್ಷೇತ್ರ ಖಂಡನೆ ಅಂತ ನಾನು ಎಲ್ಲಿಯೂ ಕೂಡ ತಪ್ಪಿಯೂ ಕೂಡ ಗೆಜ್ಜೆಗಿರಿ ಕ್ಷೇತ್ರದ ಬಗ್ಗೆ ಉಲ್ಲೇಖ ಮಾಡಿಲೇ ಇಲ್ಲ. ಎಲ್ರಿಗೂ ಕೂಡ ಅಲ್ಲಿ ಕೂಡ ನನ್ನ ಯಾವುದೇ ಭಾಷಣದ ಕ್ಲಿಪ್ಪಿಂಗ್ ತೆಗೀರಿ. ನಾನು ಪುತ್ತೂರಲ್ಲಿ ಭಾಷಣ ಮಾಡಿದ್ದೀನಿ, ಬೆಳ್ತಂಗಡಿಯಲ್ಲಿ ಭಾಷಣ ಮಾಡಿದ್ದೀನಿ, ಬಂಟ್ವಾಳದಲ್ಲಿ ಈ ಬಗ್ಗೆ ಮಾತಾಡಿದ್ದೀನಿ, ಇದಕ್ಕೊಂದು ಅಭಿವೃದ್ಧಿಗೋಸ್ಕರ. ಎಲ್ಲಿಯೂ ಕೂಡ ನಾನು ಮಾಡಿಲ್ಲ. ಆದರೆ ಅವರು ಯಾಕೆ ನನ್ನ ಬಗ್ಗೆ ಯಾಕೆ ಉಲ್ಲೇಖ ಮಾಡಿದರು? ಖಂಡನೆ ಅವ್ರು ಯಾಕೆ ಖಂಡನೆ? ನಾನೇನದ್ರಲ್ಲಿ ಇನ್ನು ನೀವು ನೋಡಿ, ಅದರಲ್ಲಿ ನಾನು ಭಾಷಣ ನಿಮ್ಮ ಎಲ್ಲ ಇದರಲ್ಲಿದೆ. ನಾನು ಎಲ್ಲಿಯೂ ಕೂಡ ಉಲ್ಲೇಖ ಮಾಡಿಲ್ಲ. ಯಾಕೆ ಮಾಡಿದರು? ನಾವು ಮಾತಾಡೋದು ದೇವಿ ಬೈದಿದೆ ಮೂಲ ಸ್ಥಾನ, ಒರಿಜಿನಲ್ ಮೂಲ ಸ್ಥಾನ ಬೆಳಗಬೇಕು, ಒರಿಜಿನಲ್ ಜನ್ಮಸ್ಥಾನ ಬೆಳಗಬೇಕು. ಇದು ಎರಡು ಬಿಟ್ಟರೆ ಬೇರೆ ಯಾವ ಪ್ರಶ್ನೆ ಇಲ್ಲ. ನಮಗೆ ಅವ್ರು ಏನು ಮಾಡಿದ್ರೆ ನಮಗೇನು? ಗೆಜ್ಜೆಗಿರಿ ಅವರು ಅದು ಈಗ ಇದೇ ಪ್ರಶ್ನೆ ನಾನು ಕೇಳೋದು. ನಿಮಗೆ ಸತ್ಯ ಹೇಳ, ನಿಮ್ಮನ್ನು ಕೋಟಿ ಚೆನ್ನಯ್ಯರು ಇದು ಹೇಳಿಸ್ತಾ ಇದ್ದಾರೆ. ಇದು ಕೋಟಿ ಚೆನ್ನಯ್ಯರೇ ನಿಮ್ಮನ್ನು ಬಾಯಿಂದ ಹೇಳ್ತಾ ಇರೋದು. ಯಾಕೆ ಹೇಳಿ ಅಂತ ಹೇಳಯ್ಯ ಸತ್ಯ. ಗೆಜ್ಜೆಗಿರಿ ನಂದನ ಬಿತ್ತಿಲು ಅನ್ನುವಂತಹ ಹೆಸರು ಕೋಟಿ ಚೆನ್ನಯ್ಯರ ಯಾವುದೇ ಪುಸ್ತಕದಲ್ಲಿ ಇಲ್ಲ.
ಈ ನೋಡಿ, ಇದು 2002ರಲ್ಲಿ ಕೋಟಿ ಚೆನ್ನಯ್ಯ ಪ್ರಾರ್ಥನಾ ಸಂಪುಟ ಅಂತ 50 ಜನ ದಾಮೋದರ ಕಲ್ಮಾಡಿಯವರ ನೇತೃತ್ವದಲ್ಲಿ, ಪ್ರಧಾನ ಸಂಪಾದಕರು ಪ್ರೊಫೆಸರ್ ಮಲ್ಲೇಶ್ವರಂ ವೆಂಕಟೇಶ, ಸಂಪಾದಕರು ದಾಮೋದರ ಕಲ್ಮಾಡಿ, ಬನ್ನಂಜೆ ಬಾಬು ಅಮೀನ್ರು, ದಿವಂಗತ ಅದು ಮೋಹನ್ ಕೋಟೆ ಅವರು ಪ್ರೊಫೆಸರ್ ಆಗಿದ್ದರು, ಇದು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್. ಇದು ವೀಗ ನಾಯಕ್, ನಿಮ್ಗೆ ಗೊತ್ತಿರಬೇಕು ಹೆಸರುಗಳು, ಸಾಹಿತ್ಯ ಅವರು, ಎನ್ಎ ಕೃಷ್ಣಯ್ಯ, ಬಸವರಂತ ಪಾಟೀಲ್. ನೋಡಿ ನಿಮಗೆಲ್ಲ ಇವರು ಯಾರು ಕೂಡ ಮೂರ್ಖರಲ್ಲ. ಸಲಹೆಗಾರರು ಡಾಕ್ಟರ್ ಕೆ ಚಿನ್ನಪ್ಪಗೌಡ, ನಮ್ಮ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅವರು, ಕನ್ನಡಾಡಿ ವಾದಿರಾಜ ಭಟ್, ತುಕಾರಾಮ್ ಪೂಜಾರಿ, ಎ ನರಸಿಂಹ ಬೊಮ್ಮೆರಬೆಟ್ಟು, ಶ್ರೀಮತಿ ಸುಲೋಚನಾ ತಿಲಕ್, ಮುದ್ದು ಮೂಡು ಬೆಳ್ಳೆ, ಚಂದ್ರ ಸುವರ್ಣ, ಎಂ ಕೆ ಕುಕ್ಕಾಜೆ, ರಮಾನಾಥ್ ಕೋಟೆಕಾರ್, ಚೆಲುವರಾಜ್ ಪರಂಬಳ್ಳಿ ಮತ್ತು ತುಂಬ ಒಂದು 25 ಜನ ಹೆಸರು ಹಾಕಿದ್ದಾರೆ. ಇಲ್ಲಿ ಸುಮಾರು ಇದು 50 ಜನ ಇದ್ದಾರೆ. 50 ಜನ ಸೇರಿ ವಕ್ಫ ನರಂಗ ಪರವ ಅಂತ ಕೋಟಿ ಕಟ್ಟುವಂತಹ ಒಬ್ಬ ವ್ಯಕ್ತಿಯವರು. ಅವರನ್ನು ಕುತ್ಕೊಳಿಸಿ 5 ಜನ ಪರವರು ಮತ್ತು ಆದಿ ಉಡುಪಿ ಐತು ಪೂಜಾರ್ದಿ ಅನ್ನುವ ಹೆಂಗಸನಿಂದ ಕೋಟಿ ಚೆನ್ನರ ಇಡೀ ಪ್ರಾರ್ಥನವನ್ನ ತುಳು ಪ್ರಾರ್ಥನವನ್ನ ಟೇಪ್ ರೆಕಾರ್ಡ್ ಮಾಡಿ ಮತ್ತೆ ಅದನ್ನು ಕನ್ನಡದಲ್ಲಿ ಪ್ರಾರ್ಥನಾ ಮತ್ತು ಕನ್ನಡ ಭಾವಾರ್ಥಗಳನ್ನು 2002ರಲ್ಲಿ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದೆ. ಇದರಲ್ಲಿ ಅಲ್ಲಿಯಾದ್ರೂ ಗೆಜ್ಜನಗಿರಿ ಉಂಟ ಕೇಳಿ? ಇಲ್ಲ. ಆ ಪಟ ಉಂಡಿನ್ನ ನೋಡಿ, ಎಲ್ಲಿ ಪ್ರಾರಂಭ ಆಗಿದೆ ತಿರುವಿಕೆ ಹೆಸರು ನೋಡಿ. ಇದು ಸರಿ, ಅದಕ್ಕೆ ದೊಡ್ಡದು ಮಾಡಿದ್ದು ನಾನು ನನ್ನ ವಾಟ್ಸಪ್ನಲ್ಲಿ ನಾವು ಅಲ್ಲಿ ಫೋಟೋ ತೆಗೆದಿದೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ನೋಡಿ. ಕೋಟಿ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ನಂದನ ಬಿತ್ತಲು ಆದಿದೈವ ಧೂಮಾವತಿ ಸಾಯನ ವೈದ್ಯ ದೇವಿ ವೈದ್ಯ ಮೂಲಸ್ಥಾನ ಅಂತ ಹೇಳ್ತಾರೆ. ಸಾಯನ ವೈದ್ಯ ಮೂಲಸ್ಥಾನ ಆಗಿರ್ಬೋದು, ಅದಕ್ಕೆ ನಮ್ಮ ಯೋಚನೆ ಇಲ್ಲ. ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಪಡುಮಲೆ ಹಾಕಿದ್ರು. ಫಸ್ಟ್ ಹಾಕಿದ್ದು ಕೋಟಿ ಚೆನ್ನಯ್ಯ ಜನ್ಮಸ್ಥಾನ. ಅದು ಜನ್ಮಸ್ಥಾನವಾ? ಸ್ವಲ್ಪ ಸಮಯ ಆಯಿತು. ಒಬ್ಬ ಬುದ್ಧಿವಂತ ಪತ್ರಕರ್ತ ಇದ್ದ ಅವರೊಟ್ಟಿಗೆ, ಗೆಜ್ಜನಗಿರಿಯಲ್ಲಿ ಒಬ್ಬ ಬುದ್ಧಿವಂತ ಪತ್ರಕರ್ತ ಇದ್ದಾನೆ. ಅದರಲ್ಲಿ ಆತ ಏನು ಮಾಡಿದ ಅಂತ ಹೇಳಿದ್ರೆ, ಆ ಪತ್ರಕರ್ತ, ಇದು ಹರಿಕೃಷ್ಣರಿಗೆ ಗೊತ್ತಾದರೆ ಕಷ್ಟ ಆಗುತ್ತೆ, ಅವರು ಇನ್ನೇನಾದರೂ ಅದಕ್ಕೆ ಪಡುಮಲೆ ಬೇಡ, ಅದನ್ನು ತೆಗೆದು ಕೋಟಿ ಚೆನ್ನಯ್ಯ ಅಂತ ಮತ್ತೆ ಬೋರ್ಡ್ ಹಾಕಿದ. ಪುನಃ ನೋಡಿ, ಕೋಟಿ ಚೆನ್ನಯ್ಯ ಮೂಲಸ್ಥಾನ ಅಂತ ಹಾಕಿಸಿದ, ಪಡುಮಲೆ ಅಂತ ಹಾಕಿದ. ಆಯ್ತಲ್ಲ, ಇದು ಗೆಜ್ಜೆಗಿರಿ ಹಾಕ್ಬೇಕಿತ್ತು, ಪಡುಮಲೆ ಯಾಕೆ ಹಾಕಿದ? ಈಗ ಪಡುಮಲೆ ತೆಗೆದಿದ್ದಾರೆ, ಈಗ ಪುತ್ತೂರು ಅಂತ ಮಾತ್ರ ಹಾಕಿದ್ದಾರೆ. ಏನು, ಈಗ ಪಡುಮಲೆ ತೆಗೆದು ಪುತ್ತೂರು ಅಂತ ಹಾಕಿದ್ದಾರೆ. ನೀವು ನೋಡಿ, ಅವರ ಗೆಜ್ಜೆಗಿರಿಗೆ ಯಾರಿಗೆ ಸನ್ಮಾನ ಮಾಡಿದರೆ ಅರ್ಧ ಬರ್ತದೆ ಅದರಲ್ಲಿ, ಅವರ ಹಾಕಿ ಹೋಗ್ತಾರೆ. ನಾನು ಕೇಳ್ತಾ ಇದ್ದೇನೆ, ನೀವು ಒಬ್ಬ ರಾಜಕಾರಣಿ ಏನಾದರೂ ಸ್ವಲ್ಪ ಲಂಚ ತಗೊಂಡ್ರೆ ಪೇಪರ್ನಲ್ಲಿ ಹಾಕ್ತೀರಾ, ಒಬ್ಬ ಮಂತ್ರಿಗೆ ಮಾಡಿದ್ರೆ ಹಾಕ್ತೀರಾ. ಇದೊಂದು ಎಷ್ಟು ದೊಡ್ಡ ಹಗರಣ ಗೊತ್ತಿದೆಯಾ? ನಾನು ಹೇಳಬಾರ್ದಿತ್ತು, ನಾನು ಇಷ್ಟವರೆಗೆ ಬಾಯಿ ಬಿಟ್ಟಿಲ್ಲ. ನನ್ನ ಬಗ್ಗೆ ಅವರು ಈ ಮಾಡಿದರೆ, ಖಂಡನೆ ಮಾಡಿದರೆ, ನಾನು ಏನು ಮಾಡಿಲ್ಲ, ಅವರು ಸುದ್ದಿ ತೆಗಿಲ್ಲ. ಅದಕ್ಕೆ ಸುದ್ದಿ ತೆಗಿಸಬೇಕಂತ ಪತ್ರಕರ್ತರು ಕೇಳಿದ್ದು, ನಾನಲ್ಲ. ಅದು ಯಾಕೆ ಅಂತ, ಅದು ಕೋಟಿ ಚೆನ್ನೈರು ಹೇಳಿಸುವುದು. ಈಗ ಸತ್ಯ ಅಂದರೆ ಕೋಟಿ ಚೆನ್ನೈರಿಗೆ ಆಗಿದೆ. ಈಗ ಗೊಂದಲ ನಮ್ಮಲ್ಲಿಲ್ಲ, ಅವರಲ್ಲಿ ಬಹಳಷ್ಟು ಗೊಂದಲ ಆಗಿದೆ. ಇನ್ನು ಯಾವಾಗ ರಕ್ತಪಾತ ಆಗುತ್ತೆ ನನಗೆ ಗೊತ್ತಿಲ್ಲ. ಫಸ್ಟಿಗೆ ಇನ್ಸಿಡೆಂಟ್ ಏನಾಯ್ತು ಗೊತ್ತಾ? ಅದರ ಅಧ್ಯಕ್ಷರಾಗಿದ್ದವರು ಕಂಕನಾಡಿ ಗರೋಡಿಯ ಚಿತ್ತರಂಜನ್. ಅವರು ಯಾಕೆ ರಾಜೀನಾಮೆ ಕೊಟ್ಟರು ಅಂತ ಕೇಳಿ ಪ್ರಶ್ನೆ ಕೇಳಿದವರ ಹತ್ರ. ಯಾಕೆ ರಾಜೀನಾಮೆ ಕೊಟ್ಟರು ಅವರು ಶುರುವಿಗೆ ಹೋರಾಟ ಮಾಡಿದ್ರು. ಅವ್ರು ಭಾರಿ ಜೋರಿನಲ್ಲಿ ಹೋಯ್ತು. ಅವರಿಗೆ ಗೊತ್ತಾಯಿತು, ಇದು ನಾಳೆ ನನಗೆ ಮುಖ ನೋಡೋದು ಹೇಗೆ ಸಮಾಜದವ್ರದ್ದು, ಇದೆಲ್ಲ ಡೋಂಗಿ, ಇಲ್ಲಿ ಯಾವ್ದು ಸತ್ಯ ಅಲ್ಲ. ಅವ್ರಿಗೆ ಗೊತ್ತಾಯಿದೆ. ಅವರಿಗೆ ಅಲ್ಲಿಯೂ ಪ್ರಶ್ನೆ ಬಂತು, ಎಲ್ಲಿ ಕಂಕನಾಡಿ ಗರಡಿಯಲ್ಲಿ ಇದು ಹಾರಿಸಿ ನೋಡಿದರು, ಹೋಗಬೇಡ ಅಂತ ಹೇಳಿತ್ತು ಕೋಟಿ ಚೆನ್ನಯ್ಯ. ಚಿತ್ತರಂಜನ್ನು ರಾಜೀನಾಮೆ ಕೊಟ್ಟರು. ಹೇಳ್ತಾ ಇದ್ದೀನಿ ಸ್ವಾಮಿ, ಕೋಟಿ ಇಷ್ಟು ನನಗೆ ಲೆಕ್ಕ ದನ ಇಲ್ಲ, ಆದರೆ 13 ಕೋಟಿ ಸಂಗ್ರಹ ಮಾಡಿದ್ದಾರೆ ಅಂತ ಸುದ್ದಿ ಅವರದು. ಎಷ್ಟು? 13 ಕೋಟಿ. ಒಂದು ತುಂಡು ಭೂಮಿ ಅವರ ಹೆಸರಿನಲ್ಲಿ ಇಲ್ಲ. ಅಲ್ಲಿ ಒಂದೇ ಒಂದು ತುಂಡು ಭೂಮಿ, 1 ಇಂಚು ತುಂಡು ಇಲ್ಲ. ಆ ಕಟ್ಟಿದಂತಹ ಇವರು ಕಟ್ಟಿದಾರಲ್ಲ, 13 ಕೋಟಿ ಖರ್ಚು ಮಾಡಿದಾರಂತ ಒಬ್ಬ ಇಂಜಿನಿಯರ್ನ ಕಳಿಸಿ ನೋಡಿ, ಇದು ನಿಜಕ್ಕೂ ತನಿಖೆ ಆಗಬೇಕು. ಇದು ಸಾರ್ವಜನಿಕರ ದುಡ್ಡು, ಇದು ತನಿಖೆ ಆಗಬೇಕು ನನ್ನ ದೃಷ್ಟಿಯಲ್ಲಿ. ಅಲ್ಲಿ ಆ ಜಾಗ ಇರುವುದು ಶ್ರೀಧರ ಪೂಜಾರಿ ಅನ್ನುವ ಹೆಸರಿನಲ್ಲಿದೆ, ಅದಕ್ಕೆ ಕನ್ವರ್ಷನ್ ಆಗಿಲ್ಲ. ಕಾಶ್ಮೀರ ಸೋಜಾ ನೋಡಿ, ಶ್ರೀಧರ ಪೂಜಾರಿ 1 ಎಕರೆ 85 ಸೆನ್ಸ್, 1 ಎಕರೆ ಅಲ್ಲ 1 ಎಕರೆ ಶ್ರೀಧರ 1 ಎಕರೆ 75 ಸೆನ್ಸ್, ಒಟ್ಟಿಗೆ 3 ಎಕರೆ ಚಿಲ್ಲರೆ ಇದೆ. ಇದು ಶ್ರೀಧರ ಪೂಜಾರಿಯ ಹೆಸರಿನಲ್ಲಿದೆ.
ಇಷ್ಟು ಖರ್ಚು ಮಾಡಿದಂಥ ಇಷ್ಟು ಜನರ ಬಿಲ್ಲವರ, ಅದು ಬಿಲ್ಲವರದಂತ ಹೇಳ್ಕೊಂಡ್ರು, ಬಿಲ್ಲವ ಸಮಾಜವನ್ನು ಹೇಗೆ ವಂಚನೆ ಮಾಡಿದ್ರು ನೋಡಿ. ಅವರು ಈಗ ನಾವು ನೋಡಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅವರಿಂದ ರೆಕಾರ್ಡ್ ಮಾಡಿಸಿ ತಗೊಂಡಿದ್ದೇವೆ. ಅಂದರೆ ನಾಳೆ ನೀವೇನಾದರೂ, ಈಗ ಇಷ್ಟವರೆಗೆ ನಾವು ತಗೊಳ್ಳಿಲ್ಲ, ಕಲೆಕ್ಷನ್ ಮಾಡಿಲ್ಲ ದುಡ್ಡು, ಇನ್ನು ಹೋಗ್ಬೇಕಷ್ಟೇ ನಾವು. ನಾಳೆ ನೀವು ಅದು ನಿಮ್ದು ಏನಿದೆ ಅಂತ ಕೇಳಿದ್ರೆ ತೋರಿಸ್ಬೇಕಲ್ಲ, ಅದಕ್ಕೆ ರೆಡಿ ಮಾಡಿಟ್ಟಿದ್ದೀವಿ. ಇದು ಆಗದೆ ನಾವು ಮುಟ್ಟಿಲ್ಲ, ಈ ಜನ್ಮಸ್ಥಾನ ಮುಟ್ಟಿಲ್ಲ, ಯಾಕೆ ಇವರು ನಮಗೆ ಬರೆದು ಕೊಡಬೇಕು, ಆನಂತರ ನಾವು ಮುಟ್ಟೋದು. ಇಲ್ಲಿ 1 ಸೆನ್ಸ್ ಕೂಡ ಅವರ ಹೆಸರು ಇಲ್ಲ. ಅವರೊಟ್ಟಿಗೆ ಉಲ್ಲಾಸಕೋಟೆ ಅಂತ ಇದು ಸುದ್ದಿಯಾಗಿ ಉಲ್ಲಾಸಕೋಟೆ ಅನ್ನೊಬ್ರು ತೆಗೆದುಕೊಂಡಲ್ಲಿ ಒಂದು 1 ಎಕರೆ 3 ಎಕರೆ 80 ಸೆನ್ಸ್, 3 ಎಕರೆ 84 ಸೆನ್ಸ್. 3 ಎಕರೆ 84 ಸೆನ್ಸು ಉಲ್ಲಾಸಕೋಟೆ ಅಂತ ತಗೊಂಡ್ರು. ಹೌದು, ನೋಡಿ, ಉಲ್ಲಾಸ್ KA ಸನ್ ಆಫ್ ವಿಠಲ ಪೂಜಾರಿ ಇವರ ಹೆಸರಿನಲ್ಲಿದೆ. ಇದು ಒಂದು ಮುಸ್ಲಿಮರಿಂದ ತಗೊಂಡ ಸ್ಥಳ. ಯಾರ್ದು ಇದು? ಕೂಡ ಒಂದು ಮುಸ್ಲಿಮರು ತಗೊಂಡದವ್ರು ಜಾಗ. ಅದು ಎಂಟ್ರೆನ್ಸ್ ಬೇಕು ಅದಕ್ಕೆ ಹೋಗ್ಲಿಕ್ಕೆ, ಅದಕ್ಕೆ ತಗೊಂಡಿದ್ದು. ಈ ಎಲ್ಲ ಬಿಲ್ಡಿಂಗ್ಗಳು ಮಾಡಿದಾರಲ್ಲ, ಇದೆಲ್ಲ ಶ್ರೀಧರ್ ಪೂಜಾರಿ ಇದೆ. ಏನು ಹೇಳ್ತಾರೆ ಇದಕ್ಕೆ? 13 ಕೋಟಿ ಖರ್ಚು ಮಾಡ್ತೇನೆ ಅಂತ ಹೇಳ್ತಾರೆ. ಯಾರ ಜಾಗದಲ್ಲಿ? ಗೆಜ್ಜಗಿರಿ ನಂದನ ಬಿತ್ತಿನ ಹೆಸರಿನಲ್ಲಿ 1 ಸೆನ್ಸ್ ಜಾಗ ಇಲ್ಲ. ಇದು ಬಿಲ್ಲವ ಸಮುದಾಯಕ್ಕೆ ಮಾಡಿದ ಅನ್ಯಾಯ ಅಲ್ವಾ? ಶ್ರದ್ಧೆ, ಭಕ್ತಿ, ನಂಬಿಕೆ, ಪ್ರಾಮಾಣಿಕತೆಗೆ ಬಿಲ್ಲವ ಸಮುದಾಯ ಮೊದಲ ಸ್ಥಾನ ನೀಡುತ್ತದೆ. ಎಂಥ ಒಂದು ನಂಬಿದವರಿಗೆ ಕೊರಳು ಕೊಡುವಂಥ ಜಾತಿ ಬಿಲ್ಲವರು, ನಂಬಿದವರಿಗೆ ಕೊರಳು ಕೊಡತಕ್ಕಂಥ ಇದು ಬಿಲ್ಲವರು. ಅಂತಹ ಬಿಲ್ಲವರನ್ನ ಇದು ಮೋಸದಿಂದ ಇವರು ಏನೇನೋ ಮಾಡಿ ಯಾವುದೋ ಕಾರಣ ಮೂಲ ಸ್ಥಾನ ಹಿಡ್ಕೊಂಡು, ಜನರಿಗೆ ಗೊತ್ತಿಲ್ಲ ಮೂಲ ಸ್ಥಾನ ಯಾರು ಅಧ್ಯಯನ ಮಾಡಿಲ್ಲ. ನೀವು ಬೇಕಾದ್ರೆ ಕೇಳಿ, ಎಷ್ಟೋ ಜನರಿಗೆ ಇದು ಓದಿದ್ದೇ ಗೊತ್ತಿಲ್ಲ, ಗೊತ್ತಿದ್ದವರಿಗೆ ಮಾತ್ರ ಗೊತ್ತಿರೋದು ಅದು ಅಲ್ಲ ಅಂತ. ಆದರೆ ಹೇಳಲಿಕ್ಕೆ ಧೈರ್ಯ ಇಲ್ಲ. ನಾನು ಕೇಳಿದೆ ಕೆಲವರ ಹತ್ರ, ಸರ್ ನಿಮಗೆಲ್ಲ ಗೊತ್ತಿದ್ದು ಯಾಕೆ ಸಮಸ್ಯೆ? ಏರಿಗೆ ಆಲ್ಬಿಟ್ಟು ಸ್ವಾಮಿ, ನಾನು ಹಾಕಲು ಪೆಟ್ಟು ಹಾಕಿರೋದನ್ನ ಹೆಂಗ್ಲೇ ತಡೆಯರಾಪಂಡ ಅಂದರೆ ರೌಡಿಸಮ್ ನಡೀತದೆ. ನೀವು ನೋಡಿ ಸಾಮಾಜಿಕ ಜಾಲದಲ್ಲಿ ನನಗೊಂದು ಬೈಯುವುದು ನೋಡಿ ನೀವು ಎಂತೆಂತ ಬೈತಾ ಇದ್ದಾರೆ. ಅವರ ಮುಖ ನೋಡಿ ಎದುರಿನಲ್ಲಿ. ಅವನು ರಾತ್ರಿ ಬಾರ್ನಲ್ಲಿ ಕೂತ್ಕೊಳ್ಳೋದು, ನಾವು ಕುಡಿಯೋದಿಲ್ಲ, ಬಾರ್ನಲ್ಲಿ ಕೂತು ಬೆಳಿಗ್ಗೆ ಹೋಗಿ ಬರೆಯೋದು ಅವನು. ಇಂಥವರೇ ಇರೋದು ಅದರಲ್ಲಿ. ಈಗ ನನಗೆ ಆಗುತ್ತೆ ಇತಿಹಾಸ, ಬೇಸರ ಮಾಡ್ಕೊಳ್ಬೇಡಿ. ಕೋಟಿ ಚೆನ್ನಯ್ಯರ ಹತ್ಯೆಗೆ ಸಂಚು ಹೂಡಿದವ ಯಾರು ಅಂತ ಕೇಳಿದರೆ, ಪಂಜದ ದೇವಬಳ್ಳಾಲನ ಮಂತ್ರಿ ಆಗಿರ್ತಕ್ಕಂಥ ಚಂದುಗಿಡಿ. ನೀವು ಕತೆ ಓದಿ. ಕೇಮರ ಬಳ್ಳಾಲನ ಮಂತ್ರಿ ಆಗಿರ್ತಕ್ಕಂಥ ಚಂದುಗಿಡಿ. ಚಂದುಗಿಡಿ ಯಾವ ಜಾತಿವ ಗೊತ್ತಿದೆ ತಮಗೆ? ಪತ್ರಕರ್ತರ ಕೇಳ್ತಾ ಇದ್ದಾನೆ. ಚಂದುಗಿಡಿ ಯಾವ ಜಾತಿಗೆ ಸೇರಿದವನು? ಬಿಲ್ಲವ ಜಾತಿಗೆ ಸೇರಿದವನು. ಕೋಟಿ ಚೆನ್ನಯ್ಯರು ಪಡುಮಲೆ ಬಿಟ್ಟು ಪಂಜ ಕಡೆ ಹೋದಾಗ ಪಡುಮಲೆಯಲ್ಲಿ ತನ್ನ ಸಾಯನ ವೈದ್ಯ ಮಾವ ಆಗುವ ದೇವಿ ವೈದ್ಯದನ್ನು ಸಾಕಿದಂತ ಹೇಳಿಕೊಂಡು ಅವರಿಗೆ ಮಾವ ಆಗಿದೆ. ಮಾವನ ಕಾಶಾ ತಂಗಿ ಕಾಂತನ ವೈದ್ಯ ಮೊದಲ ಹೆಂಡತಿ ದೇವಿ ಬೈದೇದಿಯ ಮಗಳು ಕಿನ್ನಿದಾರನ ಮನೆ ಪಂಜದಲ್ಲಿ ಇವತ್ತಿಗೂ ಇದೆ. ಎಡಮಂಗಲದಲ್ಲಿ ಇವತ್ತಿಗಿದೆ. ನೀವು ಹೋಗಿ ನೋಡ್ಬೋದು, ಇವತ್ತಿಗೂ ಆ ಮನೆ ಇದೆ. ಅದರಲ್ಲಿ ಫೋಟೋ ಇದೆಯಲ್ಲ ಕಿನ್ನಿದಾರಿದ್ದು, ತೋರಿಸಿ ಅವರಿಗೆ, ತೋರಿಸಿ ತೆಗಿರಿ. ಅಲ್ಲಿ ಕೋಟಿ ಚೆನ್ನಯ್ಯರು ಪಂಜಕ್ಕೆ ಪ್ರವೇಶ ಮಾಡಿದಾಗ ಅವರನ್ನ ಕತ್ತಲೆ ಕೋಣೆಯಲ್ಲಿ ಇಟ್ಟವರೇ ಈ ಬಿಲ್ಲವಾಗಿರ್ತಕ್ಕಂಥ ಚಂದುಗಿಡಿ. ಅದನ್ನು ಹೇಳುದು ಪದ್ಯದಲ್ಲಿ, ಕತ್ತಲೆ ಕೋಣಿಡುವುಲ್ಲ ಬೊಲ್ಪು ಕೊಡ್ಲ ಓ ಬರಮ್ಮ ಅಂದು ಪಂಚ ಹೇಳಿದ್ರಲ್ಲ. ಎಂಗುಲು ಕತ್ತಲೆ ಕೋಣಿಡುವುಲ್ಲ ಸಾಧಿತೋ ಜಾವು ಓಲ್ಲ. ಯಾರು ಕೇಳಿ ಸ್ವಾಮಿ? ಈ ಕೋಟಿ ಚೆನ್ನಯ್ಯರನ್ನ ಕತ್ತಲೆ ಹಾಕಿದ್ದು ಯಾರ? ಅವನು ಬಿಲ್ಲವ ಒಬ್ಬ, ಚಂದುಗಿಡಿ. ಇವತ್ತು ಹೆಣ್ಮೂರನ ದೇವಬಳ್ಳಾಲರಲ್ಲಿ ಹೋಗಿ ಅಲ್ಲಿ ಕೂಡ ಇವರಿಗೆ ಇಲ್ಲಿ ನಿಜವಾದಂಥ ಪೆರುಮಾಳ್ ಬಳ್ಳಾಲರು ಇವರನ್ನು ಕೊಲ್ಲಿಕ್ಕೆ ಕಾರಣನೇ ಬಿಲ್ಲವ ಅವನಾಗಿರ್ತಕ್ಕಂಥ ಚಂದುಗಿಡಿ. ಅದೇ ಚಂದುಗಿಡಿಯ ಬುದ್ಧಿಯನ್ನು ಇಲ್ಲಿ ಇವರು ಅವರ ಚರಿತ್ರೆಯನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಅದು ನನಗೆ ಬೇಸರ ಅಷ್ಟೇ. ಕೋಟಿ ಚೆನ್ನಯ್ಯ ಭಕ್ತಿ ಇದ್ದವರು ಖಂಡಿತ ಈ ಕೆಲಸ ಮಾಡೋದಿಲ್ಲ. ಆದರೆ ಚಂದುಗಿಡಿಯ ಅನುಯಾಯಿಗಳು ಇಂಥ ಕೆಲಸ ಮಾಡ್ತಾರೆ. ಯಾರನ್ನು ನಾನು ಹೇಳಿದ ನಂತರ ಜನ್ಮ ಈ ಬೋರ್ಡ್ ತೆಗೆದು ನೋಡಿ, ನಾನು ಆ ಸ್ಟೇಟ್ಮೆಂಟ್ ಕೊಟ್ಟೆ, ಹೇಳಿದೆ. ಇದನ್ನು ಯಾರ ಹತ್ರ ಕೇಳಬೇಕು? ನಾನು ಹೇಳಿದ್ದೇನೆ, ನೀವು ನೋಡಿ ನಾನು ಮಾಡಿದ್ದೇನೆ. ಇವತ್ತು ಯಾಕೆ ಜೋರ್ನಲ್ಲಿ ಮಾತಾಡ ಅಂತ ಹೇಳಿದ್ರೆ, ನಾನು ಮಾತಾಡೋದು ಆಗಿದೆ.
ಅದಕ್ಕೆ ನನಗೆ ಬೈಗಳು ತುಂಬ ಸಿಕ್ಕಿದೆ. ಏನು ಬರೆದಿದ್ದಾರೆ ನಿಮ್ಗೆ ಗೊತ್ತಿಲ್ಲ, ಎಂತೆಂತ ಬರೆದಿದ್ದಾರೆ. ಮತ್ತು ನಮ್ಮ ಬಿಲ್ ಅವರು ಅವರು ಒಮ್ಮೆ ನೋಡಿದರೆ ಹೀಗೆ ಮತ್ತೆ ಪಕ್ಕ ತಿರುಗಿ ನೋಡೋದಿಲ್ಲ. ಈಗ ಗೊತ್ತಾಗಿದೆ ಸ್ವಲ್ಪ ಸ್ವಲ್ಪ ಗೊತ್ತಾಯ್ತಲ್ಲ. ನಾನು ಹೇಳಿದ್ದೇನೆ, ಅದಕ್ಕೆ ಈ ಜನ್ಮಸ್ಥಾನ ತೆಗೆದು ಮೂಲ ಸ್ಥಾನ ಹಾಕಿದ್ದು, ಬೇರೆ ಯಾರಿಗೂ ಅಲ್ಲ. ಅದನ್ನು ಸರಿ ಮಾಡಬೇಕಾದ್ರೆ ಅವರು ಅದನ್ನು ಮಾಡ್ಲಿಕ್ಕೆ ಹೊರಟೆ. ಆ ಜನ್ಮಸ್ಥಾನ ಬೋರ್ಡ್ ಇತ್ತು, ಜಯಸ್ವರ್ಣರ ಅಂತ ಹೇಳಿದ್ದೇನೆ. ಜಯಸ್ವರ್ಣ ಕರೆಸಿದ್ದಾರೆ. ಮುಲ್ಕಿಯ ಬಿಲ್ಲವ ಮಹಾಮಂಡಲದಲ್ಲಿ ಸಭೆ ಆಗಿದೆ. 3 ಸಲ ನಾವು ಮೀಟಿಂಗ್ ಮಾಡಿದ್ದೀವಿ. ಜಯಸ್ವರ್ಣ ಹತ್ರ ಹೇಳಿದ್ದೇವೆ, ಸರ್ ನೀವು ಪುಸ್ತಕ ಓದಿ ಅಂತ ಹೇಳಿದ್ದೀವಿ. ಅಲ್ಲ ಬೇಡ ನೀವು ಕುಳ್ಳಿ, ನಾನು ಹೇಳ್ತೇನೆ. ಬೇಡ ನೀವು ಕುಳ್ಳಿ ಕೂತ್ಕೊಳ್ಳಿ. ನಾ ಮತ್ತೆ ಅವ್ರದ್ದು ಹೇಳ್ತಾರೆ. ನೀವು ಊರಿನವರೇ ಕೇಳಿ, ನಾವು ಹೇಳುದಿಲ್ಲ. ನಾನು ಹೇಳಿದ್ದೀನಿ ಗಿರಿಧರ್ರೆ, ಜಯಸ್ವರ್ಣ ಅಂತ ಹೇಳಿದ್ರು ರಡ್ಡು ಗಟ್ಟೆಟ್ ಲಾವಡು ಅಂತ ಹೇಳಿದರು. ರಡ್ಡು ಗಟ್ಟೆಟ್ ಲಾವಡು ಗರಡಿ ಓಲ್ ಲಾವಡು ಸ್ವಾಮಿ ಎನ್ನವು ಪ್ರಶ್ನೆ ಹತ್ತು. ನನ್ನ ಪ್ರಶ್ನೆ ಜನ್ಮಸ್ಥಾನ ಮತ್ತು ಮೂಲಸ್ಥಾನ ಅದರ ಬಗ್ಗೆ ಮಾತ್ರ ಚರ್ಚೆ. ನೀವು ಬಿಲ್ಡಿಂಗ್ ಕಟ್ಟೋದಕ್ಕೆ ನನ್ನ ಚರ್ಚೆ ಇಲ್ಲ, ಗರಡಿ ಕಟ್ಟೋದಕ್ಕೆ ಚರ್ಚೆ ಇಲ್ಲ, ತವರು ಮನೆ ಕಟ್ಟೋದಕ್ಕೆ ಚರ್ಚೆ ಇಲ್ಲ, ಸಾಯನ ವೈದ್ಯರ ಮನೆ ಮಾಡ್ತಾರೆ, ನಂದು ಯಾವುದೇ ಚರ್ಚೆ ಇಲ್ಲ. ನಮ್ಗೆ ಮಾಡಲಿ, ನಮ್ಗೆ ಸಪೋರ್ಟ್ ಮಾಡ್ತೀನಿ ನಾನು. ಆದರೆ ಜನ್ಮಸ್ಥಾನ ಮತ್ತು ಮೂಲಸ್ಥಾನವನ್ನು ಅಂತ ಬೋರ್ಡ್ ಹಾಕ್ತೀರಲ್ಲ, ಆ ಒಂದು ಕಾರಣಕ್ಕೆ ಮಾತ್ರ ನಾನು ವಿರೋಧ ಮಾಡ್ತೀನಿ. ನೀವು ಬೇಕಾದರೆ ಅಷ್ಟಮಂಗಳ ಪ್ರಶ್ನೆ ಅದು ಸಮಾಧಿ ಕೂಡ ಅಲ್ಲಿಲ್ಲ. ಸಮಾಧಿ ಇಲ್ಲೇ ಇರೋದು ಪಡಮಲೆಯಲ್ಲಿ. ಅದಕ್ಕೆ ಏರುಕೊಟ್ಟಿ ಹೇಳ್ಬೋದಲ್ಲ, ಏರುಕೊಟ್ಟಿಯ ಪಡಮಲೆ ಏರುಕೊಟ್ಟಿಯಲ್ಲೇ ಇರೋದು. ನೀವು ಬಂದು ನೋಡಿ, ಕಣ್ಣಲ್ಲಿ ಕಣ್ಣು ನೋಡಬೇಕು, ಕಣ್ಣಾರೆ ಕಂಡರು ಪರಾಮರಿಸಿ ನೋಡಬೇಕು ಅಂತ ಹೇಳ್ತಾರೆ. ಆಯ್ತು ಅಂತ ಆಯ್ತು. ಜಯಸ್ವರ್ಣ ಹೇಳಿದ್ರು, ನಾನು ಅಷ್ಟಮಂಗಳ ಪ್ರಶ್ನೆಯನ್ನ ನನ್ನ ಖರ್ಚಿನಲ್ಲಿ ನಾನು ಮಾಡಿಸ್ತೇನೆ ಮತ್ತು ಆ ಪ್ರಶ್ನೆಯಲ್ಲಿ ಏನು ಬರುತ್ತದೋ ಅದಕ್ಕೆ ನೀವು ಭದ್ರ ಅಂತ ಹೇಳಿದಾಗ ಹರಿಕೃಷ್ಣ ಬಂಟ್ವಾಳ ಹೇಳಿದೆ 100% ಅಲ್ಲಿ ಅದು ಅಲ್ಲ ಅಂತ ಆದರೆ ನಾನು ಬಿಟ್ಟೇ ಬಿಡ್ತೇನೆ, ನನಗೆ ಏನು ತೊಂದರೆ ಇಲ್ಲ, ನೀವು ಮಾತ್ರ ಅದು ನೀವು ಮಾಡಬೇಕು. ಎಸ್ ಮಾಡಿ ಆಯ್ತು. ಅವರಲ್ಲಿ ಹೇಳಿತು. ಆಗ ಚಿತ್ತರಂಜನ್ ಅಧ್ಯಕ್ಷರಾಗಿದ್ದರು. ಆಗ ನನಗೂ ಚಿತ್ತರಂಜನ್ಗೆ ಸ್ವಲ್ಪ ಅಲ್ಲಿ ಮಾತಿನ ಚಕಮಕಿ ಆಗಿದೆ. ಆಯ್ತು. 1 ವಾರದ ನಂತರ ಜಯಸ್ವರ್ಣರವರು ನನ್ನನ್ನು ಕುದ್ರೋಳಿಯ ದೇವಸ್ಥಾನಕ್ಕೆ ಬರಲಿಕ್ಕೆ ಹೇಳಿದರು. ಬಂಟ್ವಾಳ್ರೆ ದೇವಸ್ಥಾನಕ್ಕೆ ಬನ್ನಿ ಅಂತ. ಇದು ಕುದ್ರೋಳಿ ಸಾಕ್ಷಿ. ನನಗೆ ಸುಳ್ಳು ಹೇಳಿನ ಅಗತ್ಯ ಇಲ್ಲ. ಅವ್ರ ಪಾಪ ಇವತ್ತಿಲ್ಲ. ಅಲ್ಲಿ ಬಂದು ಹೇಳಿದ್ರು, ಬಂಟ್ವಾಳ್ರೆ ಆಕಳಿಗೆ ಬೊಚ್ಚಿಗೆ ಇದು ಎಂಚಿನ ಆಕಳು ಅವಲಿ ಮಲ್ಪಣಿಗೆ ಅಂಚ ಅದು ದಾದ ಮಲ್ಪಣಿ ಆಕಳು ಮಲ್ಪಾಡು ಈರ್ನಾತ್ರ ಮಲ್ಪಳ್ಳಿ ಅಂತ ಹೇಳಿದರು. ನಾನು ಹೇಳಬೇಕು ಗಿರಿಧರ್ರೆ, ಆದರೂ ನನಗೆ ಅಲ್ಲ, ಅದು ಸುದ್ದಿ 13 ಕೋಟಿ ಸಂಗ್ರಹ ಆಗಿದೆ ಅಂತ ಯಾರು ಈಗ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಮುಖಾಂತರ. ದಯವಿಟ್ಟು ಹಣ ಕೊಟ್ಟವರ ಹತ್ರ ನಂದೊಂದು ಪ್ರಾರ್ಥನೆ, ನೀವು ಆ ಜಾಗವನ್ನು ನಿಮ್ಮ ಗೆಜ್ಜೆಗಿರಿ ಕ್ಷೇತ್ರದ ಟ್ರಸ್ಟಿಗೆ ಮಾಡಬೇಕಲ್ಲ. ನಿಮ್ಮ ಜಾಗ ನಿಮ್ಮ ಹೆಸರಿನಲ್ಲಿ ಇಲ್ಲ. ನೀವು ಯಾರ ಜಾಗದಲ್ಲಿ ಯಾರಿಗೆ ನೀವು ಇದು ತಿನ್ನಲಿಕ್ಕೆ ಮಾಡಿದ್ದು? ಈ ಜಾಗದ ಇಲ್ಲಿ ಈಗ ಹೋಗ್ತಾರೆ ದುಡ್ಡು ನೋಡಿ, ದುಡ್ಡಿಗೆ ಲೆಕ್ಕ ಇಲ್ಲ. ಈಗ ದುಡ್ಡು 58 ಲಕ್ಷ ಈಗ ಹೇಳ್ತಾರೆ. ಮೊನ್ನೆ ಈಗ ನಾವು ಸ್ವಾಮಿ ನಾನು ನಿಮ್ಮ ಉತ್ತರ ಹೇಳ್ತಾ ಇದ್ದೇನೆ. ನನಗೆ ಅದರ ಬಗ್ಗೆ ಯಾವುದೇ ಇದಿಲ್ಲ. ನನ್ನ ಹೋರಾಟ ಇರೋದು ಜನ್ಮಸ್ಥಾನ ಮತ್ತು ಮೂಲಸ್ಥಾನ. ನೀವು ಪತ್ರಿಕೆ ಅವ್ರು ಹೇಳಿ, ನೀವು ಈಗ ಅಷ್ಟೇ ಅಲ್ಲ. ಅದನ್ನು ನನ್ನ ಪ್ರಶ್ನೆ ಏನು ಗೊತ್ತಾ, ಈ ಜನ್ಮಸ್ಥಾನ ಮತ್ತು ಮೂಲಸ್ಥಾನ ಅದರ ಬಗ್ಗೆ ಮಾತ್ರ. ಇನ್ನು ಅದು ಗದ್ದೆ ಅದು ಯಾರ್ಯಾರ್ದು ಕೈಯಲ್ಲಿ, ನನ್ನ ಕೈಯಲ್ಲಿ ಇಲ್ಲ. ಅವ್ರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ನಾವು ಅಲ್ಲಿ ಹೋಗ್ಲಿಲ್ಲ, ಯಾಕಂದ್ರೆ ನಮ್ಗೆ ಆದೇಶ ಇದೆ. ನೀವು ಇವ್ರು ಯಾರ್ದು ಅಲ್ಲ, ನಮ್ಗೆ ಈಗ ಆದೇಶ ಆದದ್ದು. ನಮ್ದು ಒಂದು ಸಮಾಧಿ, ಒರಿಜಿನಲ್ ಸಮಾಧಿ, ಬೆಮ್ಮೆರ ಗುಡಿ, ಅದು ಮುಖ್ಯ. ಇನ್ನೊಂದು ಜನ್ಮಸ್ಥಾನ ಮತ್ತು ನಮ್ಮ ಈಗಿನ ಮಟ್ಟ ಅಷ್ಟೇ. ಆದರೆ ನಾವು ಈ 8 ಎಕರೆ ಸ್ಥಳ ಇದೆಯಲ್ಲ, ಕಂಬಳಗಡ್ಡೆ, ಅವರ ಹತ್ರ ನಾವು ಮಾತುಕತೆ ಮಾಡಲಿಕ್ಕೆ ರೆಡಿಯಾಗಿದ್ದೀವಿ. ಧರ್ಮಕ್ಕೆ ಕೊಡ್ತಾರ ಕೇಳೋದು, ದುಡ್ಡು ಕೊಡೋದಾದರೆ ನಾವು ನೋಡಬೇಕು. ಆದರೆ ಸರ್ಕಾರ ತೆಗೆದು ನಮಗೆ ಕೊಡ್ಬೋದು. ಒಂದು ವೇಳೆ ಸರ್ಕಾರ, ನಾವು ಇದಕ್ಕೆ ಟ್ರಸ್ಟ್ ಇದೆ, ನಂಬಿಕೆ ಇದ್ದರೆ ಕೊಡ್ಬೋದು ನಮ್ಮಲ್ಲಿ. ಆದರೆ ನಮ್ಮದು ಉದ್ದೇಶ ಇದನ್ನು ಶಾಶ್ವತವಾಗಿ ಈ ದೇಶದ ಸ್ವತ್ತಾಗಿ ಉಳಿಸಬೇಕು ಅನ್ನೋ ಪ್ರಶ್ನೆ. ನಮಗೆ ಟ್ರಸ್ಟಿಗೆ ನಮಗೆ ಆಸೆ ಇಲ್ಲ. ನಮಗೆ ಇದರಲ್ಲಿ ಅಧಿಕಾರ ಬೇಕು ಬೇಡ. ನಮಗೆ ಖಂಡಿತ ಮಾಡ್ತೀವಿ, ಇವತ್ತೆಲ್ಲ ನಾಳೆ ಮಾಡ್ತೀವಿ. ಯಾಕಂದರೆ ನಮಗೆ ದುಡ್ಡಿನ ವ್ಯವಸ್ಥೆ ಆಗದಿದ್ದರೆ ನೋಡಿ, ಇದನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಅಲ್ಲಿ ನೋಡುವಂತಾಗಲಿ. ಅದ್ರ ಬೇಕಾದರೆ ಹಾಗೆ ಇಡಿ, ಅದರಲ್ಲಿ ನೀವು ಕನ್ಸ್ಟ್ರಕ್ಷನ್ ಮಾಡಬೇಡಿ. ಅದಕ್ಕೊಂದು ವ್ಯವಸ್ಥೆ ಮಾಡಿ, ಅದು ಒಂದು ಜೀವಂತವಾಗಿ ಇರಲಿ. ಮುಂದಿನ ಪೀಳಿಗೆಗೆ ಕೋಟಿ ಜನರು ಇದರಲ್ಲಿ ಕಂಬಳ ಓಡಿಸಿದ್ದಾರೆ, ಗದ್ದೆ ಉತ್ತಿದ್ದಾರೆ, ಇಲ್ಲಿ ಬೆಳೆದಿದ್ದಾರೆ, ಧರ್ಮ ನ್ಯಾಯಕ್ಕೋಸ್ಕರ ಅವರು ಹೋರಾಟ ಮಾಡಿದ್ದಾರೆ ಅನ್ನುವಂಥದ್ದು ಮುಂದಿನ ಪೀಳಿಗೆ ಸಿಗಲಿ. ಅದು ನಮ್ಮ ಪ್ರಶ್ನೆ ಹೊರತು ಮತ್ತೇನಲ್ಲ.
ಇಲ್ಲ ನಾವು ಅಷ್ಟಮಂಗಳ ಪ್ರಶ್ನೆಯಲ್ಲಿ ಹರೀಶ್ವರೇ ನಾವು ಜಯಣ್ಣ ಅಂತ ಹೇಳಿದ್ದೇವೆ, ಜಯಣ್ಣ ಬೇಡ ಅಂತ ಹೇಳಿದ್ದಾರೆ, ಅವರು ಒಪ್ಪುದಿಲ್ಲ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಾವು ಬಿಟ್ಟಿದ್ದೇವೆ. ಅಲ್ಲ ನೀವು ಇಷ್ಟು ದೊಡ್ಡ ಧ್ವನಿಯನ್ನು ಅವತ್ತೇ ತೆಗ್ದು ಅಲ್ಲಣ್ಣ ಈಗ ಹೇಳಿ ಆಯ್ತಲ್ಲಣ್ಣ, ಜಯಸುವರ್ಣ 3 ಸಲ ಮೀಟಿಂಗ್ ಆಗಿದ್ರಿ, ಅವ್ರು ಒಪ್ಪುದಿಲ್ಲ ಅಂದ್ರೆ ಈಗ ನೀವು ಹೇಳಿ ಅಂದ್ರೆ ಪ್ರಜೆ ಇಷ್ಟೆಲ್ಲ ಹಣ ಜನರು ಕೊಟ್ಟಾಗಿದೆ, ಅಷ್ಟು ದೊಡ್ಡ ಮೆರವಣಿಗೆ ಆಗಿದೆ, ಅಲ್ಲಿ ಮಾತಾಡ್ಬೇಡಿ ಆಗಿ ಈಗ ನೀವು ಮಾತಾಡಿ ಏನು ಪ್ರಯೋಜನ ಅಂತ ಈಗ ಜನರಲ್ಲಿ ಗೊಂದಲ ಆಗುದಲ್ವಾ ಅಂತ. ಅಲ್ಲ ಗೊಂದಲ ಅಂತಾರೆ ಹೇಗೆ, ಯಾರು ಗೊಂದಲ ಮಾಡಿದ್ದು? ಹೌದು ನೀವು ಸಹ ಗೊಂದಲ ಮಾಡಿ. ನಾವು ಗೊಂದಲ ಅಲ್ಲ, ನಾವು ಇವತ್ತು ಕೂಡ ಆವತ್ತು ಹೋರಾಟ ಮಾಡಿದ್ದು ಒಂದೇ, ಜನ್ಮಸ್ಥಾನ ಸಿಗಬೇಕು ಇರಬೇಕು, ಹಾಗೆ ಒರಿಜಿನಲ್ ಜಾಗ ಕೈಯಲ್ಲಿ ಅವರ ಕೈಯಲ್ಲಿ ಇಲ್ಲ, ಅದೆಲ್ಲ ಇವತ್ತು ನೀವು ಹೇಳ್ತಾ ಇದ್ದೀರಲ್ಲ. ಅಲ್ಲ ನೀವು ಮತ್ತೆ ಅಲ್ಲಲ್ಲ ಈಗ ನಾನು ಕೇಳುದು ಪತ್ರಿಕೆಯವರು ನೀವು ಇದ್ದಿರಲ್ಲ ಸರ್, ಅಲ್ಲ ನಿಮಗೆ ನೀವೊಂದು ಅವರ ಪ್ರಶ್ನೆ ಕೇಳ್ಬೋದಲ್ಲ, ಇದು ನೀವು ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳ್ಬೋದಲ್ಲ. ಈಗ ನಾವು ನಿಮಗೆ ತೋರಿಸಿದೆವು ಜಾಗ ಮಾಡೋದು, ನಾವು ಮಾಡಿದ್ದೇವೆ, ಹೌದಲ್ಲ? ನಮಗೆ ಈಗ ಹೋಗಿ ನಾಳೆ ಇವರ ಸ್ಥಳದಲ್ಲಿ ಕಟ್ಟಬಹುದು, ನಾವು ಕಟ್ಟಲಿಕ್ಕೆ ಹೋಗುವುದಿಲ್ಲ. ನಮಗೆ ಸ್ವಾಧೀನ ಬಂದ ನಂತರ, ನಮಗೆ ಸಿಕ್ಕಿದ ನಂತರವಷ್ಟೇ ನಾವು ಕಟ್ಟೋದು. ಇಟ್ಸ್ ಎ ಕಾಮನ್ ಸೆನ್ಸ್. ನೀವೊಂದು ಕಾಸು ನೀವು ಹೋಗಿ ಇಲ್ಲಾದ್ರೆ ಬಿಲ್ಡಿಂಗ್ ಆಟಲು ಹಾಕ್ತೀರಾ? ಸೀದಾ ಹೋಗಿ ಹಾಕ್ತೀರಾ? ಪ್ರಶ್ನೆ ಹೋಗಿ ಹಾಕ್ತೀರಾ? ಅದಕ್ಕೆ ನೀವು ಗೊಂದಲ ಮಾಡಿದ್ರೆ ಹೇಳಿದ್ರೆ ನಾನು ಏನು ಉತ್ತರ ಕೊಡೋದು? ಅದು ಗೊಂದಲ ಅಲ್ಲ, ಗೊಂದಲ ಅವರಲ್ಲಿದೆ, ದಿನಂಪ್ರತಿ ಗೊಂದಲ ಇದೆ. ಅಲ್ಲಿ ಹೋಗಿ ಡಬ್ಬಿಗೆ ಇವರು ಕೈ ಹಾಕೋದು, ಅವರು ಕೈ ಹಾಕೋದು, ಅಲ್ಲಿ ಘರ್ಷಣೆ ಆಗ್ತಾ ಉಂಟು, ಅದು ಗೊತ್ತಾ ನಿಮಗೆ? ನಾವು ಅವರ ನಾನು ನಮಗೆ ಯಾಕೆ ಅದರದ್ದು ಪ್ರಶ್ನೆ? ನಾವು ಹೇಳುದು ನಮ್ಮದು ಪ್ರಶ್ನೆ ಎರಡು ಅಷ್ಟೇ. ಹೌದು, ತಾಯಿ ಗರಡಿ ರಿಯಲ್ ಜನ್ಮಸ್ಥಾನದ ಗರಡಿ ಕಟ್ತೇವೆ ನಾವಲ್ಲಿ, ಅದು ಕೊಟ್ಟು ಕಟ್ತೇವೆ 100%. ನೋಡಿ, ಕಾಯ ಬಿಟ್ಟು ಮಾಯ ಸೇರಿದ ಬಿಟ್ಟ ದೇವರಿಗೆ ಗಡಿ ಇದೆ ರೀ. ಈಗ ಅದು ಗೆಜ್ಜನಗಿರಿ ಅಂತ ಇದೆಯಲ್ಲ, ಅಲ್ಲಿ ಗರಡಿ ಇದ್ದಾರಲ್ಲ, ಅದು ಪಡುಮಲೆ ಸೀಮೆಗೆ ಸಂಬಂಧಪಟ್ಟದ್ದು, ಅಲ್ಲಿ ಹೇಗೆ ಗರಡಿ ಆಯ್ತು ಹಾಗಾದ್ರೆ? ನೋಡಿ ನಾನು ಹೇಳ್ತೇನೆ ಒಂದು ನಿಮಗೆ ಜಸ್ಟ್ ಹೌದು ಅಲ್ಲಿ ನೋಡಿ ನಿಮಗೆ ಒಂದು ಹೇಳ್ತೇನೆ. ಚಾಲೆಂಜ್ ಏನು ಮಾಡಿಲ್ಲ. ಇಲ್ಲ ಮನುಷ್ಯ ಕ್ರಿಯೇಟ್ ಮಾಡಿ ಇಲ್ಲಿ ಕೇಳಿ ಅವರು ಓದೋದು ಪಂಜಕ್ಕೆ, ಈ ಇವರು ಪೆರುಮಾಳ್ ಬಲ್ಲಾರ ರಿಲೇಟಿವ್ ಅಲ್ಲೇ ಕೇರಫ್ ಅಲ್ಲೇ ಓದೋದು. ನೋಡಿ, ಒಂದು ಇದು ನಾನು ಬರ್ತದಲ್ಲ, ಪಂಜೆ ಮಂಗೇಶ್ ರಾಯರು 1937ರಲ್ಲಿ ಬರೆದಂಥ ಪುಸ್ತಕ. ಅದರಲ್ಲಿ ಕಡೆಯಗಾದ 800 ದೇವಬಳ್ಳಾಲನ್ನು ಕೋಟಿ ಚೆನ್ನೈಯರನ್ನು ಸುಟ್ಟು ಸುದ್ದಿ ಮಾಡಿಸಿದ ಸ್ಥಳಗಳಲ್ಲಿ ಅವರ ಸಮಾಧಿಗಳನ್ನು ಕಟ್ಟಿಸಿ ಗರಡಿಗಳನ್ನು ಏರ್ಪಡಿಸಿದನು. ಇದು ಈಗ 800 ಗೊತ್ತಾಯ್ತಲ್ಲ. ಆ ದೇವಸ್ಥಾನದ ನಿತ್ಯಾರ್ಚನೆಗೆ ಅಂದು ಕೋಟಿ ಚೆನ್ನೈಯರಿಗೆ ಕಬಡೆ ಇಟ್ಟು ನಿಮಿತ್ತ ಹೇಳಿದ ಬ್ರಾಹ್ಮಣನನ್ನು ಕರೆತರಿಸಿ ಅವನಿಗೆ ಉಂಬಳಿಯನ್ನು ಕೊಟ್ಟು ಕೋಟಿಯ ಮಾತನ್ನು ನಡೆಸಿದನು. ಅದರಲ್ಲಿ ಒಂದು ಸ್ಟಾಪ್. ಸೆಕೆಂಡ್, ಪೆರುಮಾಳ ಬಲ್ಲಾಳರು ಅಂದರೆ ಪಡುಮಲೆಯ ರಾಜ. ಪೆರುಮಾಳ ಬಲ್ಲಾಳನು ಪಡುಮಲೆಗೆ ಹಿಂದಿರುಗಿ ಅಲ್ಲಿ ಹೊಸ ಬೀಡನ್ನು ಕಟ್ಟಿಸಿ ಕೋಟಿ ಚೆನ್ನೈಯರ ಕಂಬಳದ ಗದ್ದೆ, ಈಗ ನಾನು ಹೇಳಿದಲ್ಲ ನೀವು ಬಂದು ನೋಡಬೇಕದು 8 ಎಕರೆ ಸ್ಥಳ, ಆ ಕಂಬಳದ ಬಳಿಯಲ್ಲಿ ಅವರ ಗುಡಿಗಳನ್ನು ಅಂದವಾಗಿ ಮಾಡಿಸಿ ಅಲ್ಲಿ ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡಿ ತಾನು ಬದುಕಿರುವಷ್ಟು ಕಾಲ ದಿನಕ್ಕೆ 3 ಸಲ ಆ ಮೂರ್ತಿಗಳ ದರ್ಶನಕ್ಕೆ ಹೋಗಿ ಬರ್ತಿದ್ದನು. ಅದು ಯಾಕೆ ಮಾಡಿದ್ರು ಪಡುಮಲೆ ಕೋಟಿ ಚೆನ್ನೈ? ಇದು 1932ರಲ್ಲಿ ಸ್ವಾತಂತ್ರ್ಯ ಸಿಕ್ಕುವ ಮೊದಲು ಬ್ರಿಟಿಷರ ಕಾಲದಲ್ಲಿ ಯಾವಾಗ ಜಾತಿಯ ಯಾವುದು ಇದಿಲ್ಲ, ರಾಜಕೀಯ ಪಕ್ಷಗಳಿಲ್ಲ, ಯಾವುದೂ ಇಲ್ಲ. ಆ ಕಾಲಘಟ್ಟದಲ್ಲಿ ಅಲ್ಲಿ ಪಡುಮಲೆಯಲ್ಲಿಯೇ ಕೋಟಿ ಚೆನ್ನೈಯರು ಉಳುತ್ತಿದ್ದಂತಹ ಕಂಬಳದ ಕೋಣಗಳನ್ನ ಓಡಿಸ್ತಿದ್ದಂಥ ಆ ಬಾಕಿಮಾರು ಗದ್ದೆಯಲ್ಲೇ ಅಲ್ಲಿ ಗರಡಿ ಅವರು ಕಟ್ಟಿ ಮೂರ್ತಿ ಪ್ರತಿಷ್ಠೆ ಮಾಡಿ ಅಲ್ಲಿ ದಿನಕ್ಕೆ 3 ಸಲ ಪ್ರಾರ್ಥನೆ ಮಾಡ್ತಿದ್ರು ಅನ್ನೋದನ್ನು ಪಂಜ ಮಂಗೇಶ್ ರಾಯರು ಬರೆದಿದ್ದಾರೆ. ನಂತರ ನಿಮಗೂ ಇನ್ನೂ ಒಂದು ಹೇಳ್ತಾನೆ ನೋಡಿ, ಕೋಟಿ ಚೆನ್ನೈಯರು, ಇದು ಸರ್ಕಾರ ಬಿಡುಗಡೆ ಮಾಡಿದಂಥ ಪುಸ್ತಕ ಕೋಟಿ ಚೆನ್ನೈಯರ ಇದು ಪುಸ್ತಕ. ಅಲ್ಲಿ ನೋಡಿ ಅವರು ಕೊಡ್ತಾರೆ, ಪಂಡೆನ ಪುಟ್ಟನೆಗೊಂಜಿ ಅವೆ ಆಂಡು ಸೈನಗ ರಡ್ಡು ಸಾವಾಂಡೆ ಆತ್ ಪನ್ಪುನ ಕೇನಗವುಲ ಅವಂಡನೆ ಮೆಗ್ಗೆನ ಕೊಲೊಳದ ಕಂಡುಡು ಪಾರು ಬರುವೆನ ಪಾರು ಬನ್ನಗ ಆವಂಡನೆ ಮೆಗ್ಗೆ ಆಂಡನ ತೂಪಿ ಪೊರ್ತುಗು ಪಲಯನ ಅಲ್ಲಿಡು ಪಗರಿಗೂರ್ದಾಡು ಅಯ್ಯೋ ಕಥನೆ ರಾಮಕಾಲುನೆ ಬಲ್ಲಾಲೆ ಮೋನಿಗು ತೂಯನಾಡು ಕಡೆ ಕಣ್ಣಿಡು ಕೊಡಿಲು ದುಕ್ಕೋ ಒಂಜೆ ದತ್ತನ ಅಯ್ಯೋ ಬಲ್ಲಾಲಲೆ ಎಂಕ್ಲಿನ ಆವಂಡನೆ ಜಾತಿ ಭೇದ ತೂವಂದನೆ ಪಂಡಿನಾಯಕ ಎಂಕ್ಲಿಗೆ ಗರಡು ಕಟ್ಟಲೆ ಜಾತಿ ಭೇದ ತೂವಂದ ಗರಡಿ ಕಟ್ಟಾಲೆ ಗರಡಿ ಕಟ್ಟಾದ ಕಾಯಡಿತ್ತಿನ ಮಾಯ ಸೇರ್ನಗ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಪಾರ್ದನ ಇದೆ. ಗರಡಿ ಕಟ್ಟಾದ ಕಾಯಡಿತ್ತಿನ ಮಾಯ ಸೇರ್ನಗ ಮಾಯಡೆಂಕಿಲೆಗೆ ನೇಮನೇರಿ ಕೊರೊಂದು ಬಲ್ಲೆಂದು ಒಂಜೆ ಬಂಡೇರು ನೆನೆತ್ತಿನಡೆ ನಿರ್ಬಿತ್ತಾಪ ನ್ಯಾಯಗೂ ಸಾರಥ್ಯಾಪೋ ಮಾಯಂಡೆಂಕಲು ನಮ್ಮಿನ ಕಲಿಗೆ ಇಂಬು ಕೊರೊಂದು ಎಂಕಲು ಬರುವೋ ಪಂಡೆ ಬಾಲೆಲು
ಬುಲೆಭಾಗ್ಯಗೂ ದಯರಕ್ಷಣೆ ಎಂಕುಲು ಕೊರುವ ಒಂಜೇ ಪಂಡಿರಿ ಆತ ಪನ್ಪಿನ ಕೇಂಡನ ಮೆಗ್ಯ ಓ ಅಣ್ಣ ಕೋಟಿ ಕೋಟಿ ಬೈದೆಂದು ಸೈನಗ ನಂಗೆ ರಡ್ಡು ಸಾವು ಪುಟ್ಟುನಗ ಒಂಜೆ ಅಮೆ ಆನ್ಲಾ ನೀಡಪ್ಪ ಬರ್ತ ಬಣ್ಣೆನ. ಇದು ಪಾರ್ಧನದ ಒಂದು ಹೇಳ್ತಾ ಇದ್ದೀನಿ ನೋಡಿದ್ರಿ ಭಾವಾರ್ಥ. ಮರ್ಮಾಂಗಕ್ಕೆ ನಾಟಿದ ಬಾಣದಿಂದ ಕೋಟಿ ಬೈದ್ಯರು ತನ್ನ ಅವಸಾನ ಸಮೀಪ ಅರ್ಥೈಸಿಕೊಂಡರು. ಆ ಸಮಯದಲ್ಲಿ ಸನಿಯಕ್ಕೆ ಬಂದ ಸೋದರನಾದ ಚೆನ್ನ ಬೈದನು ತಾವು ಅವಳಿಗಳಾಗಿ ಹುಟ್ಟಿದೆವು, ನಮಗೆ ಹೆತ್ತ ಸೂತಕ ಒಂದಾಗಿರುವಾಗ ಸತ್ತ ಸೂತಕ ಎರಡಾಗುವುದೇ ಎಂದು ಉದ್ಗರಿಸಿದರು. ಕೃತ್ಯಕ್ಕೆ ಕಾರಣರಾದ ಬಳ್ಳಾರ ಮುಖವನ್ನು ನೋಡಿದರು. ಬಳ್ಳಾರರೇ ಕೋಟಿ ಚೆನ್ನರು ತಮಗೆ ಜಾತಿ ಭೇದ ನೋಡದೆ ನಮಗೆ ಗರಡಿ ಕಟ್ಟಿಸಿ ಅಂದರು. ನಮಗೆ ಗರಡಿ ಕಟ್ಟಿಸಿ ಈ ದೇಹದಲ್ಲಿರುವ ನಾವು ದೇಹ ತ್ಯಜಿಸಿ ನಾಗಬೆರ್ಮೆರ ಪಾದ ಸೇರಿದಾಗ ನಮಗೆ ನೇಮೋತ್ಸವವನ್ನು ಕೊಡುತ್ತಾ ಬನ್ನಿ, ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸುತ್ತೇವೆ, ನೆನೆಸಿದಲ್ಲಿ ನೆಲೆಯಾಗುತ್ತೇವೆ, ನೆನೆಸಿದಲ್ಲಿ ನೆಲೆಯಾಗಿಸುತ್ತೇವೆ, ನ್ಯಾಯಕ್ಕೆ ಗೆಲುವು ತಂದು ಕೊಡುತ್ತೇವೆ, ನುಡಿದ ನ್ಯಾಯಕ್ಕೆ ಸಾರಥಿಯಾಗುತ್ತೇವೆ, ಕಾರಣಿಕದಲ್ಲಿ ಅದೃಶ್ಯರಾಗಿ ರಕ್ಷಣೆ ಕೊಡುತ್ತೇವೆ, ಬೆಲೆ ಭಾಗ್ಯಕ್ಕೆ ದಯ ರಕ್ಷಣೆ ನೀಡುತ್ತೇವೆ ಎಂದು ಹೇಳಿ ಕೋಟಿ ಬೈದ್ಯರು ವೀರಾವಸಾನ ಹೊಂದಿದರು. ತಕ್ಷಣದಲ್ಲಿ ತಮ್ಮ ಚೆನ್ನಯ ಬೈದನು ಹುಟ್ಟುವಾಗ ಅವಳಿಗಳಾಗಿ ಹುಟ್ಟಿದ ನಮಗೆ ಹೆತ್ತ ಸೂತಕ ಒಂದೇ ಆಗಿದ್ದು ಸತ್ತ ಸೂತಕ ಎರಡಾಗಬೇಕೆನ್ನುತ್ತಾ ನಾನು ಕೂಡ ನಿನ್ನ ಜೊತೆ ಬರ್ತೇನೆ ಅಂದರು. ಇದು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದಂತಹ ಪುಸ್ತಕದಲ್ಲಿ ಅದರಲ್ಲಿ ಕೂಡ ಇದೆ. ಅಲ್ಲಿ ಆಗಿದೆ, ಇಲ್ಲ ಅಂತ ಅಲ್ಲ. ಇದೀಗ ನಾವು ಹೇಳ್ತೇವೆ. ಆದರೆ ಈ ಪ್ರಶ್ನೆ ಇಷ್ಟೇ, ಏನಾಗಿದೆ ಅಂತ ಹೇಳಿದ್ರೆ ಇಡೀ ತೊಂದರೆ ಆಗಿರುವಂಥದ್ದು ನಮ್ಮ ಬಿಲ್ಲವರಿಗೆ ಒಂದು ರೀತಿಯ ಮಾರ್ಕೆಟಿಂಗ್ ಮಾಡಿದರು. ಇದು ಮೂಲಸ್ಥಾನ ಜನ್ಮಸ್ಥಾನ ಮಾರ್ಕೆಟ್ ಮಾಡಿ 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 ಅವರ ಎಲ್ಲ ಆಗಿ ಈಗ ದಿವಾಳಿ ಅದು ಇದನ್ನು ಪರಿಸ್ಥಿತಿ ಇಲ್ಲ, ಅಲ್ಲಿ ಜಾಗವಿಲ್ಲ ಅವರಿಗೆ. ಇದು ಏನಾಗಿದೆ ನಿಮ್ಗೆ ಗೊತ್ತು ನೋಡಿ. ರಾಮಾಯಣದಲ್ಲಿ ಸೀತೆಯನ್ನು ಅಪಹರಣ ಮಾಡಲಿಕ್ಕೆ ರಾವಣ ಸನ್ಯಾಸ ರೂಪ ಇಟ್ಕೊಂಡು ಬಂದ. ಮಾರೀಚ ಜಿಂಕೆಯ ರೂಪದಲ್ಲಿ ಸ್ವರ್ಣ ಬಂದು ಸೀತೆಯನ್ನು ಎಳಿಬೇಕಲ್ಲ, ಕೊಂಡೋಗ್ಬೇಕಲ್ಲ, ಅದಕ್ಕೆ ಅವರ ರೂಪ ಮಾಡಿದೆ. ಇದು ಹಾಗೆ ಆಗಿದೆ. ಈ ನಮ್ಮ ಸೀತೆ ಆಗಿದ್ದರು ಬಿಲ್ಲವರು, ಸತ್ಯ ನಂಬುದೇ ಅವರು ಯಾವುದು ಇದಿಲ್ಲ. ಇವರು ಈ ಒಂದು ರೂಪದಲ್ಲಿ ಬಂದರು. ಕೋಟಿ ಜನರ ಮೂಲಸ್ಥಾನ ಜನ್ಮಸ್ಥಾನ ಅಂತ ಹೇಳ್ಕೊಂಡು ಅವರ ಮನಸ್ಸನ್ನೆಲ್ಲ ಸೆಳೆದು ಈ ಅಪಹರಣ ಮಾಡಿಕೊಂಡಾಗ ಹೋಗಿದ್ದಾರೆ. ಆದರೆ ಸೀತೆ ಯಾವತ್ತೂ ಪಾವಿತ್ರ್ಯ ಆಗಿಲ್ಲ. ಇವತ್ತು ಯಾರು ಏನಾಯಿತು ನಿಮ್ಗೆ ಗೊತ್ತಿದೆ. ಇದು ಆ ಪರಿಸ್ಥಿತಿ ಆಗುತ್ತೆ. ಈಗ ನಮ್ಮ ಬಿಲ್ಲವರು ಖಂಡಿತ ಹೆಚ್ಚಿಕೊಳ್ತಾರೆ. ನಾವು ಮಾಡಿದ್ದು ತಪ್ಪು ಅಂತಾಗಿದೆ ಅವರಿಗೆ. ಎಷ್ಟೋ ಜನ ನಮಗೆ ಫೋನ್ ಮಾಡ್ತಾ ಇದ್ದಾರೆ, ಬಂಟ್ವಾಡ್ರೆ ನಮಗೆ ಈಗ ಅರ್ಥ ಆಗಿದೆ, ನೀವು ಹೇಳಿದ ನಂತರ ಜಾಗಕ್ಕೆ ಹೋದೆವು, ನೋಡುವಾಗ ಸತ್ಯ ಇದೆ. ಅಲ್ಲಿ ಗೆಜ್ಜೆಗಿರಿಯಲ್ಲಿ ಯಾವ ಕುರುಹುಗಳಿಲ್ಲ, ಒಂದೇ ಒಂದು ಕುರು ನೀವು ತೋರಿಸಿದರೆ ನಾನು ಇದಕ್ಕೆ ರಾಜೀನಾಮೆ ಕೊಡ್ತೇನೆ. ನೋಡೋರು ಕೊಡ್ಲಿ. ಅವರು ಒಂದೇ ಒಂದು ಕುರುಗಳನ್ನು ಗೆಜ್ಜೆಗಿರಿ ನಂದನ ಒಂದು ಕುರು ಕೊಟ್ಟರೆ ಮತ್ತೆ ಯಾವುದೇ ಪುಸ್ತಕದಲ್ಲಿ ಗೆಜ್ಜೆಗಿರಿ ನಂದನ ಬಿತ್ತಲಿದೆ ತೋರಿಸಿದ್ರೆ, ಈಗ ನೀವು ಒಂದು ಬರೆದ ಪುಸ್ತಕದಲ್ಲಿ ಗೆಜ್ಜೆಗಿರಿ ಬರಿಬೋದು. 1900 ಸ್ವಾತಂತ್ರ್ಯ ಪೂರ್ವದಲ್ಲಿ ಬರೆದಂಥ ಯಾವ ಪುಸ್ತಕ ಬೇಕಂತ ತಗೊಳ್ಳಿ, ತೋರಿಸಿ. ಅದಕ್ಕೆ ಬಿತ್ತಿಲಿಂದಲೇ ಹೆಸರು ಇರೋದು, ಬಿತ್ತಿಲು. ನಂದನ ಇತ್ತಲಿಂದ ಯಾವುದೇ ಗೊತ್ತಾ? ಪೆರುಮಾಳ ಬಳ್ಳಾಲರ 2 ಹೆಂಡತಿಯರಿಗೆ ತೋಟ ಮಾಡಿದಂತ ಅಲ್ಲಿದೆ ಪೆರುಮಾಳ, ಅದಕ್ಕೆ ನಂದನ ಇತ್ತಲು ಅಂತ ಇರುವುದು. ಅದು ಪಡಮಲೆಯಲ್ಲಿ ಇರುವುದು, ಅಲ್ಲಿ ಅಲ್ಲ, ಅದು ಅರಮನೆ ಪಕ್ಕದಲ್ಲಿ. ಅದಕ್ಕೆ ನಂದನ ಬಿತ್ತಲು ಅಂತ ಹೇಳುದಲ್ಲಿ. ಪಂಚಮಂಗೇಶ್ವರಿ ಪುಸ್ತಕ ಓದಿ ಗೊತ್ತಾಗುತ್ತೆ. ನಮಗೆ ಸುಳ್ಳು ಹೇಳಿ ಏನಾಗಬೇಕು, ನಮ್ಗೆ ಏನಾಗಬೇಕಾಗಿಲ್ಲ. ಒಂದು ಗೆಜ್ಜೆಗಿರಿ ನಂದನ ಬತ್ತಲ ಹೆಸರು ಹಾಕಿದಾರಲ್ಲ, ಅದು ಕೋಟಿ ಚೆನ್ನರ ಚರಿತ್ರೆ ಯಾವ ಪುಟಗಳಲ್ಲಿ ಇಲ್ಲ ಅದಕ್ಕೆ ಹೆಸರು, ಆ ಹೆಸರು ಒಂದು. ಎರಡನೇದು ಅದು ಮೂಲ ಸ್ಥಾನ ಅಲ್ಲ. ನಿಮ್ಗೆ ಹೇಳಿದ್ದೇನೆ, ಹುಟ್ಟಿದ್ದು ದೇವೈದೇದಿ ಅಂದರೆ ಸ್ವರ್ಣಕೇತಗೆ ಹುಟ್ಟಿದ್ದು ಕೂವೆ ತೋಟದಲ್ಲಿ. ಅದು ಮೂಲ ಸ್ಥಾನ ಅದೇ ಆಗಬೇಕು ಹೊರತು ಇಲ್ಲಿ ಬೇರೆ ಎಲ್ಲಿಯೂ ಆಗುವುದಿಲ್ಲ ಅದು. ಯಾಕಂದ್ರೆ ನಾನು ಹುಟ್ಟಿದ್ದು ಬಂಟ್ವಾಳ ತಾಲೂಕಿನ ಅಮಟಾಡಿ ಗ್ರಾಮದ ಕಾಯರ್ಮಾರೆಂಬಲ್ಲಿ. ನನಗೆ ಈಗ 69 ವರ್ಷ ಆಯಿತು. ನನ್ನ ಹುಟ್ಟಿದದು. ಆದರೆ ನನ್ನ ಮೂಲ ಸ್ಥಾನ, ನನ್ನ ತಾಯಿ ಹುಟ್ಟಿದ್ದು ಬಂಟ್ವಾಳ ತಾಲೂಕಿನ ಶಂಭೂರಿನ ಬಾವ ಅಂತಿದೆ, ಶಂಭೂರು ಬಾವ. ಅಲ್ಲಿ ಇವತ್ತಿಗೂ ನಾನು ಅಲ್ಲಿ ವರ್ಷಕ್ಕೆ 2 ಸಲ ಹೋಗ್ತೇನೆ. ಒಂದು ನಾಗ ದೇವರ ಕೆಲಸಕ್ಕೆ, ಮತ್ತೊಂದು ದೈವದ ಕೆಲಸಕ್ಕೆ. ಮಾರ್ಚ್ 20ಕ್ಕೆ ಅಲ್ಲಿ ಹೋಗ್ತೇನೆ, ಮತ್ತು ಸುಬ್ರಹ್ಮಣ್ಯ ಷಷ್ಠಿಯ ಮೊದಲ ದಿವಸದ ಪಂಚಮ ದಿವಸದ ಅಲ್ಲಿ ಹೋಗ್ತೇನೆ. ಅದು ನನ್ನ ಹಿರಿಯವರ ಮೂಲ ಸ್ಥಾನ. ನಾನು ಇಲ್ಲೇ ಇದ್ದೇನೆ ಅಂತೇಳಿ 69 ವರ್ಷದಲ್ಲಿ ಬಂಟ್ವಾಳದಲ್ಲಿ ಇದ್ದರೆ ಅದು ಮೂಲ ಸ್ಥಾನ ಆಗುವುದಿಲ್ಲ. ಹಾಗೆ ಕೋಟಿ ಚೆನ್ನಯ್ಯರ ತಾಯಿ ಹುಟ್ಟಿದ ಅದು ತಾಯಿ, ಅದು ಮೊಟ್ಟೆಯಲ್ಲಿ ಸಿಕ್ಕಿದ್ದು ಹೇಳ್ತಾರೆ, ಅದು ಹುಟ್ಟಿದ ಅಲ್ಲಿ ಅಲ್ವಾ, ಕುಬೆ ತೋಟದಲ್ಲೇ ಹುಟ್ಟಿದ್ದು. ಪೆಜತ್ತಿನಾರರ ಮನೆಯಲ್ಲಿ ಹುಟ್ಟಿದ್ದು, ಓಪತಿ ದಂಪತಿಯ ಮನೆಯಲ್ಲೇ ಹುಟ್ಟಿದ್ದು ಹೊರತು ಬೇರೆ ಎಲ್ಲಿ ಹುಟ್ಟಿಲ್ಲ. ಅಲ್ಲಿಂದ 11 ವರ್ಷ ಆಗುವಾಗ ಅವರಿಗೆ ಆ ಒಂದು ಋತುಮತಿ ಆಗುವ ಮೊದಲು ಮದುವೆ ಆಗದಿದ್ದರೆ ಕಾಡಿಗೆ ಬಿಡಬೇಕು ಅನ್ನುವಂಥ ಅದು ಹೋಯ್ತು ಅಷ್ಟೇ. ಆದರೆ ಮೂಲ ಅದೇ ಅಲ್ವಾ, ದಟ್ ಇಸ್ ಕ್ರಿಶ್ಚನ್ ಅಷ್ಟೇ ಬಿಡ್ತು. ಬೇರೆ ಯಾವುದೇ ನಮ್ದಿಲ್ಲ. ಮೂಲ ಸ್ಥಾನ ಇರಲಿ, ಅಲ್ಲೇ ಇರಬೇಕು. ಅದು ಜನ್ಮಸ್ಥಾನ ಇಲ್ಲೇ ಇರಬೇಕು. ಬೇರೆ ಎಲ್ಲಿ ಏನು ಮಾಡಿದ್ರು ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಎಲ್ಲಿ ಹಾಂ ನೋಡಿ, ಅಲ್ಲಿ ಇರುವಂಥವ್ರು ನೋಡಿ, ಸಾಯನ ವೈದ್ಯನ ಜಾಗ ಅಂತ ಹೇಳ್ತಾರೆ ಅಲ್ಲಿ ಅಲ್ವಾ. ನಿಮ್ಮ ಅನುಭವಕ್ಕೆ ಸಾಯನ ವೈದ್ಯನ ಹೆಂಡತಿ ಹೆಸರು ಸೋಮಕ್ಕು. ಅವರಿಗೆ ಮಕ್ಕಳಿಲ್ಲ ಅಲ್ವಾ, ಅವರಿಗೆ ಮಕ್ಕಳಿಲ್ಲ.
ಮಕ್ಕಳಿಲ್ಲ. ಸೆಕೆಂಡ್, ಕೋಟಿ ಚೆನ್ನರಿಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಅಲ್ಲಿ ಅದು ಮುಗಿತ ಸಂತಾನ. ಸಾಯನ ವೈದ್ಯನ ತಂಗಿ ಒಬ್ಬಳಿದ್ಲು, ದೇವಜದಿ, ಅವಳಿಗೆ ಅವಳು ಮಗಳಿದ್ಲು, ಕಿನ್ನಿದಾರು, ಅದು ಪಂಜದಲ್ಲಿ ಅವರ ಮನೆ ಇತ್ತು, ಅವರಿಗೂ ಮಕ್ಕಳಾಗಿಲ್ಲ. ಹಾಗಿದ ಮೇಲೆ ಅವರ ಸಂತಾನ ಯಾವುದಿಲ್ಲಲ್ಲ. ನೋಡಿ, ಸುಮಾರು 160 ವರ್ಷಗಳ ಹಿಂದೆ, ಇದು ನಾನು ಜಸ್ಟ್ ನಿಮಗೆ ಹೇಳೋದು, ಅದರಲ್ಲಿ ಒಬ್ಬರಿದ್ದಾರೆ ಅಲ್ಲಿ 70 ವರ್ಷದವರೆಗೆ ಅಲ್ಲಿದ್ದರು. ಯಾವುದಾರೆ ಐತಪ್ಪ ಪೂಜಾರಿ ಮತ್ತು ದುಗ್ಗಮ್ಮ ಅನ್ನುವಂಥದ್ದು ಈಗ ಇರುವಂಥ ಜಾಗದಲ್ಲಿದ್ದವರು. ಅವರಿಗೆ ಅಣ್ಣಪ್ಪ ಪೂಜಾರಿ, ಗಿರಿಜಾ, ದೇವಕಿ, ಸುಂದರಿ ಅನ್ನುವಂಥ ಮಕ್ಕಳಿದ್ದರು. ಅದರಲ್ಲಿ ಗಿರಿಜಾ ಅನ್ನುವರಿಗೆ ಒಬ್ಬರು ಶಿವ, ಮತ್ತೊಬ್ಬ ಮಹಾಬಲ, ಮತ್ತೊಬ್ಬ ಜತ್ತಪ್ಪ ಮತ್ತು ಕೃಷ್ಣಪ್ಪ, 4 ಜನ ಮಕ್ಕಳು. ಅದರಲ್ಲಿ ಮಹಾಬಲ ಅಂತ ಅನ್ನೋರು ಅಲ್ಲಿದ್ದಾರೆ. ಬನ್ನಿ ಇಲ್ಲಿ. ಬೇಡ ಬೇಡ, ಅಲ್ಲೇ ಇರಲಿ ನಿಮ್ಮಲ್ಲಿ. ಮಹಾಬಲ ಅಂತ ಒಬ್ರು ಇದ್ದಾರೆ, ಅವರು ಅದು ಬಿಟ್ಟು ಹೋಗಿದ್ದಾರೆ. ಆ ಮನೆ ಅಲ್ಲಿ ಅದು ಸ್ವಲ್ಪ ಇದಾಯಿತು, ಬಿಟ್ಟು ಹೋಗಿದ್ದಾರೆ. ಆ ನಂತರ ಬಂದವರು ಬೆಳ್ಳಿಪಾಡಿಯ ದೇರಣ್ಣ ಶೆಟ್ಟಿ ಮತ್ತು ಲಕ್ಷ್ಮಿ ದಂಪತಿಗಳು. ಅವರು ಒಕ್ಕಲಾಗಿ ಬಂದರು ಅಲ್ಲಿಗೆ. ಬೆಳ್ಳಿಪಾಡಿದ್ರು ಒಕ್ಕಲಾಗಿ ಬಂದರು ಅಲ್ಲಿಗೆ. ಲಕ್ಷ್ಮಿ ಅನ್ನೋರು ಈಗಲಿದ್ದಾರೆ ಇಲ್ವಾ? ಇದಾರಲ್ಲ, ಇದ್ದಾರೆ ಮೈಂದಡ್ಕದಲ್ಲಿ ಲಕ್ಷ್ಮಿ ಅನ್ನುವ ಹೆಂಗಸು ಈಗಲೂ ಇದ್ದಾರೆ. ಮಹಾಪಾಲ ಅಂತ ಹೇಳ್ತಾರೆ, ಅಲ್ಲಿ ಈಗಲೂ ಇದ್ದಾರೆ. ಬೇಕಾದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ನಾನು. ಆ ನಂತರ ಅಲ್ಲಿ ಬಂದವರು ಮದನ ಪೂಜಾರಿ ಅಂತ. ಮದನ ಪೂಜಾರಿ ಅವರಿಗೆ 2 ಮಕ್ಕಳು, ಧೂಮ ಪೂಜಾರಿ ಮತ್ತು ನಾರಾಯಣ ಪೂಜಾರಿ ಅಂತ. ಅದರಲ್ಲಿ ಧೂಮ ಪೂಜಾರಿಗೆ ಹೆಂಡತಿ ಲೀಲಾವತಿಯ ಮಗ ಈಗ ಅಲ್ಲಿ ಶ್ರೀಧರ ಪೂಜಾರಿ ಇರೋದು. ಅವರು 74ನೇ ಇಸಲ್ಲಿ ಡಿಕ್ಲರೇಷನ್ ಅವರು ಬಂದು ಸುಮಾರು ಒಂದು 1960ರಲ್ಲಿ ಆ ಜಾಗ ಬಂದದ್ದು. 1960ರಲ್ಲಿ ಬಂದು ಅವರಿಗೆ ಡಿಕ್ಲರೇಷನ್ ಆ ಜಾಗ ಆಗಿದೆ. 3 ಎಕರೆ ಚಿಲ್ಲರೆ ಇದೆ. ಈಗ ಅಲ್ಲಿ ಇರೋದು ಶ್ರೀಧರ ಪೂಜಾರಿ. ಅವರು ಯಾವುದೇ ಸಂತತಿ ಅಲ್ಲ, ಅವರು ಸಾಯನ ಬೈದನ ಸಂಬಂಧ ಅಲ್ಲ. ಅವರು ಇದ್ದಾರೆ ಪಾಪ, ಒಳ್ಳೆಯವರು, ನಾನು ಇಲ್ಲ ಅಂತ ಹೇಳೋರು ಒಳ್ಳೆಯವರು. ಆದರೆ ಈ ಇಡೀ ಅಲ್ಲ. ಈಗ ಅದಕ್ಕೆ ಆ ಜಾಗಕ್ಕೆ ಯಜಮಾನ ಯಾರು ಕೇಳಿದ್ರೆ ಲೀಲಾವತಿ, ಗೆಜ್ಜೆಗಿರಿನ ನೆನಪಿದ್ರಲ್ಲವರಲ್ಲ. ಅವರಿಗೆ ಅದರಲ್ಲಿ ನಿಜಕ್ಕೂ ಯಾವುದೇ ಇದೇ ಇಲ್ಲ, ಅದು ಅವರ ಜಾಗ. ಇವರೇ ನಾಳೆ ಅವನು ಇಂಜೆಕ್ಷನ್ ತಂದರೆ ಏನು ಮಾಡಬೇಕು? ನಾಳೆ ಅವನು ಇಂಜೆಕ್ಷನ್ ತಂದು ಇವರ ಈಗ ಅವರಿಗೆ ಸ್ವಲ್ಪ ಜೋರು ಮಾಡ್ತಾ ಇದ್ದಾರೆ. ನೀವು ನನಗೆ ಕೊಡು ಕೊಡು ಕೊಡು, ಅವನಲ್ಲಿ ಹೋಗ್ಬೇಕು, ಅವನು ಬೇಡಬೇಕಾದ್ರೆ ಮತ್ತೆ. ಈಗ ಶ್ರೀಧರ ಪೂಜಾರಿ ಯಾಕೆ ಕೊಡೋದು ಗೊತ್ತುಂಟ? ಇದನ್ನು ಇವರೊಳಗೆ ಹಾಕಿಕೊಂಡು ಅವನನ್ನು ಅಲ್ಲಿಂದ ಓಡಿಸುವ ವರ್ಷದಲ್ಲಿ ಇವರಿದ್ದಾರೆ. ಅವನು ಕೊಡೋದಿಲ್ಲ ಇವರಿಗೆ. ಈಗ ಅದಕ್ಕೆ ಚಿತ್ತರಂಜನರಿಗೆ ಗೊತ್ತಾಯಿತು, ಇದು ನಾನು ನಾಳೆ ನಮ್ಮ ಸಮಾಜಕ್ಕೆ ಮುಖ ತೋರಿಸಲಿಕ್ಕೆ ಆಗುವುದಿಲ್ಲ. ಹಾಗೆ ಕೈ ಮುಗಿದು ಅವರು ರಾಜೀನಾಮೆ ಕೊಟ್ಟು ಈ ಹೊರಗೆ ಬಂದಿದ್ದಾರೆ. ಗೊತ್ತಾ ನಿಮಗೆ ಇದು? ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಇದು ಸಂಪೂರ್ಣ ಒಂದು ಸಮಾಜಕ್ಕೆ ಮೋಸ ಮಾಡಿದವರು. ಅಂದರೆ ಚಂದುಗಿಡಿಯ ಬುದ್ಧಿಯನ್ನು ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಕೋಟಿ ಚೆನ್ನೈಯರ ಬುದ್ಧಿ ಪ್ರಯೋಗ ಮಾಡ್ತಿದ್ರೆ ಇದಾಗ್ತಿರ್ಲಿಲ್ಲ. ಚಂದುಗುಡಿಯ ಬುದ್ಧಿಯನ್ನು ಪ್ರಯೋಗ ಮಾಡಿದರ ಪರಿಣಾಮವಾಗಿ ಇವತ್ತು ಇಂಥ ಒಂದು ಗೊಂದಲ ಆಗಿದೆ. ಅದಕ್ಕೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅದಕ್ಕೆ ನೀವು ಹೇಳಿದ ಕಾರಣ ನಾನು ಇಲ್ಲ, ನಾನು ಹೇಳ್ತಿರ್ಲಿಲ್ಲ, ಗೆಜ್ಜೆಗೆ ಸುದ್ದಿ ತೆಗಿತಿರ್ಲಿಲ್ಲ. ಅವರು ಶುರು ಮಾಡಿದ್ದು. ಅಂದರೆ ಕೋಟಿ ಚೆನ್ನೈಯರು ಅವರು ಪವರ್ಫುಲ್ಲು. ಇದು ಕೋಟಿ ಚೆನ್ನೈಯರೇ ಮಾಡಿಸಿದ್ದು. ಈಗ ನಾನಲ್ಲ, ಸತ್ಯ ಹೇಳಿದ್ದೇನೆ. ಈಗ ನಾನು ಕೋಟಿ ಚೆನ್ನೈಯರೇ, ಯಾಕಂದರೆ ನನ್ನ ಹೆಸರನ್ನು ಈ ರೀತಿ ಇವರು ಮಾಡ್ತಾ ಇದ್ರೆ ಇವರು ಅಲ್ಲಿರೋದು ಯೋಗ್ಯರಲ್ಲ ಅಂತ ಹೇಳ್ಕೊಂಡು ಇದೆಲ್ಲ ಸ್ಟಾರ್ಟ್ ಆಗಿದೆ. ಈಗ ನೋಡಿ, ನಾನು ಇದ್ದದೆಲ್ಲ ಹೇಳಿದ್ದೀನಿ. ಈಗ ಅವ್ರು ಹೇಳಿದ್ರು, ನಮ್ಮ ಗಿರಿಧರರು, ನಾನು ಭಾಳ ಪ್ರಯತ್ನ ಮಾಡಿದ್ದೀನಿ, ಜಯಸುವರ್ಣರಿಗೆ ಹೇಳಿದ್ದೀನಿ, ಸಂಬಂಧಪಟ್ಟು ಹೇಳಿದ್ದೀನಿ, ಎಲ್ಲರೂ ನೋಡಿದರು. ಆದರೆ ಕಡೆಗೆ ಹೇಳಿದ್ರು ಅವಳಾಡು ಮೂಲಾಡು ಎಡ್ಡೆತ್ತ ಅಂತ ಹೇಳಿದರು. ನಾನೇನು ಮಾಡೋದು? ಇದು ಅವನು ಅಪ್ಪ ಇವನು ಅಪ್ಪ, ಅವನು ಅಮ್ಮ ಇವನಮ್ಮ ಅಂತ ಹೇಳಿದ್ರೆ ನಾನು ಯಾವ ಅಪ್ಪನಂತ ತಗೊಳ್ಳೋದು ನಾನು? ಇದು ಪ್ರಶ್ನೆ. ಅದಾಗಬಾರದು. ಅಪ್ಪ ಒಬ್ಬನೇ, ತಾಯಿ ಒಬ್ಬಳೇ. ಅದು ನೀನು ಅಪ್ಪ ಅಂತ ಒಪ್ಪಿಕೋ, ಇದನ್ನು ಅಪ್ಪ ಒಬ್ಬಳೇ, ಅದು ನನ್ನಿಂದ ಆಗ್ತದಾ? ಅದಾಗೋದಿಲ್ಲ. ಅದು ಪ್ರಶ್ನೆ ಈಗ.